ಆನೆಮೌನದ ಸ್ವಾಮಿನ ಸಿರಿಪಾದನ ಸುಗಿತೊಂದು ಪಟ್ಲ ಸಂಭ್ರಮದ ಲೇಸಿನ ಚೌಕಿ ಪೂಜೆದ ಒಟ್ಟಿಗೆ ಆರಂಭ ಆದ ಅಬ್ಬರತಾರದ ಪುರ್ಲುತು ಒಂದು ಮಹಿಳಾ ಯಕ್ಷಗಾನದ ತಿರ್ಲಿನ ತೆರೆಯೊಂದು ನನದ ಪಟ್ಲ ಸಂಭ್ರಮದ ಬೆತೆ ಬೇತೆ ಮರ್ಗಿಲ್ನೆ ಪೊಲಬ್ ಮಲ್ಪುನಂಚಿನ ಪುರ್ತು ಕುಡ್ಲ ಪೇಂಟೆಗೆ ತಾಗದುಪ್ಪುನ ನೇತ್ರಾವತಿ ಸುದೆ ಕರೆಟುಪ್ಪುನ ಅಡ್ಯಾರ್ ಗಾರ್ಡನ್ದ ಈ ಸಭಾಂಗಣಡ್ ಪಟ್ಲ ಸಂಭ್ರಮ ವೇದಿಕೆದ ಪುದರ್ ಪದ್ಯಾಣ ಗಣಪತಿ ಭಟ್ ವೇದಿಕೆ ಯಕ್ಷಗಾನ ರಂಗಡ್ ಭಾಗವತೆರಾದ ಸುರತ್ಕಲ್ ಮೇಳ, ರಾಮಚಂದ್ರಾಪುರ ಮೇಳ, ಹನುಮಗಿರಿ ಮೇಳಡ್ ಕಲಾ ವ್ಯವಸಾಯ ಮಲ್ದಿನ ಹಿರಿಯ ಭಾಗವತೇರ್ ಪಟ್ಲಗುತ್ತು ಸತೀಶ್ ಶೆಟ್ಟಿನ ಬಾರಿ ಆತ್ಮೀಯರಾದ ಮಾರ್ಗದರ್ಶಕರಾದಿತ್ತಿನಂಚಿನ ಹಿರಿಯರ್ ಅರ್ನ ನೆಂಪುದ ವೇದಿಕೆಡ್ ಇನಿ ಪಟ್ಲ ಸಂಭ್ರಮ ಕಾರ್ಯಕ್ರಮ ನಡಪುಂಡು. ಯಕ್ಷಧ್ರುವ ಒಂದು ಪಟ್ಲ ಭಾಗವತರಿಗುಪ್ಪುನಂಚಿನ ಒಂಜಿ ಬಿರುದು. ಯಕ್ಷಾಂಗನಡ್ ಮೆನ್ಕುನಂಚಿನ ಯಕ್ಷಧ್ರುವ ಪಟ್ಲ ಭಾಗವತೆರ್ನ ಮಿತ್ತದ ಪ್ರೀತಿ ಅಭಿಮಾನಡ್ ನಲ್ಪ ಘಟಕಲು ಕಾರ್ಯನಿರ್ವಹಣೆ ಮಲ್ತೊಂದುಂಡು ದೇಶ ವಿದೇಶಡ್. ಒರ್ಮನೆ ವರ್ಷದ ಪಟ್ಲ ಸಂಭ್ರಮದ ಉದಿಪನದ ಪುರ್ತು ಪಟ್ಲ ಭಾಗವತೆರ್ ಕಟೀಲ್ ದಪ್ಪೆನ ಪರಮಭಕ್ತೆ ಪಟ್ಲಗುತ್ತು ಸತೀಶ್ ಶೆಟ್ರ್ ಕಲ್ಲಾಡಿ ವಿಠಲ್ ಶೆಟ್ರನ ಕೈಕ್ ಪಟ್ಲ ಭಾಗವತೆರನ್ನು ಕೊರ್ನಗ ಕಟೀಲ್ ದಪ್ಪೆನ ಪೂರ್ಣಾನುಗ್ರಹನ ನಟ್ಟೊಂದೇ ಒಗೆನಾಡದ ಸುಬ್ರಾಯ ದೇವರ್ನ ಪೂರ್ಣಾಶೀರ್ವಾದದ ಬಲತಿನಂಚಿನ ಲತ್ತು ಪ್ರಾಯದ ಜವಣೆ ಪಟ್ಲ ಸತೀಶ್ ಶೆಟ್ರ್ ಯಕ್ಷಗಾನ ರಂಗಡ್ ಭಾಗವತೆರಾದ ಮೆರೆಯೊಂದು ಪುನಃ ಒಂಜಿ ಇತಿಹಾಸ. ಪಟ್ಲ ಸಂಭ್ರಮದ ಒಂಜಿ ಪ್ರಧಾನ ಆಕರ್ಷಣೆದ ಒಂಜಿ ಕೇಂದ್ರ ಅಂದ ಪಂಡ ಕಟೀಲ್ ದಪ್ಪೆನ ಒಂಜಿ ಭಾವಚಿತ್ರ. ಪ್ರತಿ ವರ್ಷ ಪಟ್ಲ ಸಂಭ್ರಮದಾನಿ ಆ ಭಾವಚಿತ್ರ ಐತ್ ಎದುರುಡುಪುನಂಚಿನ ಸಾನಾದಿಗೆನ ಅರ್ಲಾದ ಕಾರ್ಯಕ್ರಮಕ್ಕೆ ಚಾಲನೆ ಮನ್ಪುನಂಚಿನ ಪುರ್ತು ಪಟ್ಲ ಭಾಗವತೆರ್ ಬಿನ್ನೆರ್ನೊಟ್ಟಿಗೆ ಗಣ್ಯರ್ನೊಟ್ಟಿಗೆ ವೇದಿಕೆಗೆ ಬರ್ಪೇರು. ಕೇಂದ್ರೀಯ ಸಮಿತಿದ ಸರ್ವ ಸದಸ್ಯರ್ನಕುಲು ವೇದಿಕೆಗೆ ಬರೋಡು ಅತಿಥಿಲಿನ ಸ್ವಾಗತಗಾದ. ಕೇಂದ್ರ ಸಮಿತಿದ ಉಪಾಧ್ಯಕ್ಷರಾಯಿನ ಡಾಕ್ಟರ್ ಮನುರಾವ್, ಅಶೋಕ್ ಆರ್ ಶೆಟ್ಟಿ, ದುರ್ಗಾ ಪ್ರಸಾದ್ ಪಿ ವಿ ಪಡುಬಿದ್ರಿ, ಸಂಘಟನಾ ಕಾರ್ಯದರ್ಶಿಗಳು ಜಗನ್ನಾಥ್ ಶೆಟ್ಟಿಬಾಳ, ಪ್ರದೀಪ್ ಆಳ್ವಕದ್ರಿ, ರಾಜೀವ ಪೂಜಾರಿ ಕೈಕಂಬ, ಉದಯ್ ಕುಮಾರ್ ಶೆಟ್ಟಿ, ರವಿಚಂದ್ರ ಶೆಟ್ಟಿ ಅಶೋಕ್ ನಗರ ವೇದಿಕೆ ಬಲೆ ಪಟ್ಲ ಭಾಗವತೆರ್ ಬಿನ್ನೆರೆನೆ ದೀಪ ಪ್ರಜ್ವಲನ ಗಾತ್ರ ಲೆತೊಂದು ಬರ್ಪೇರು. ಗೌರವಾಧ್ಯಕ್ಷರು ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ, ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ಎಡನೀರು ಮಠ, ಶ್ರೀ ಕ್ಷೇತ್ರ ಕಟೀಲದ ಅನುವಂಶಿಕ ಪ್ರಧಾನ ಅರ್ಚಕರಾಯಿನ ಶ್ರೀ ವೆಂಕಟರಮಣ ಆಸ್ರಣ್ಯರು, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗುರ್ಕಾರೆ ಐಕಳ ಹರೀಶ್ ಶೆಟ್ರ್, ಪಟ್ಲಗುತ್ತು ಮಹಾಬಲ್ ಶೆಟ್ರ್, ಬರೋಡ ಶಶಿಧರ್ ಶೆಟ್ರ್, ಅಂಚನೆ ಕೇಂದ್ರ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಬೊಕ್ಕ ಕೋಶಾಧಿಕಾರಿ CA ಸುದೇಶ್ ಕುಮಾರ್ ರೈಕುಲು ದೀಪ ಪ್ರಜ್ವಲನ ಗಾತ್ರ ದುಂಬಲೆ. ಟ್ರಸ್ಟ್ದ ಮಾತ ಪದಾಧಿಕಾರಿಗಳು ವೇದಿಕೆ ಬರೋಡು.
ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬನ್ನಿ. ಪ್ರಧಾನ ಕಾರ್ಯದರ್ಶಿಗಳು ಪುರುಷೋತ್ತಮ ಭಂಡಾರಿ ಅಡ್ಯಾರ್, ಕಾರ್ಯದರ್ಶಿಗಳು CA ಸುದೇಶ್ ಕುಮಾರ್ ರೈ, ಯೋಜನಾ ನಿರ್ದೇಶಕರುಗಳಾದ ಡಾಕ್ಟರ್ ಸತೀಶ್ ಭಂಡಾರಿಯವರು ಹಾಗೂ ಡಾಕ್ಟರ್ ಪದ್ಮನಾಭ ಕಾಮತ್ರವರು ಉಪಸ್ಥಿತರಿದ್ದಾರೆ. ಉಪಾಧ್ಯಕ್ಷ ಡಾಕ್ಟರ್ ಮನುರಾವ್, ಅಶೋಕ್ ಆರ್ ಶೆಟ್ಟಿ, ದುರ್ಗಾ ಪ್ರಸಾದ್ PV ಪಡುಬಿದ್ರಿ. ಸಂಘಟನಾ ಕಾರ್ಯದರ್ಶಿಗಳು ಜಗನ್ನಾಥ್ ಶೆಟ್ಟಿ ಬಾಳ, ಪ್ರದೀಪ್ ಆಳ್ವಕದ್ರಿ. ಜೊತೆ ಕಾರ್ಯದರ್ಶಿಗಳು ರಾಜೀವ ಪೂಜಾರಿ, ಉದಯ್ ಕುಮಾರ್ ಶೆಟ್ಟಿ, ರವಿಚಂದ್ರ ಶೆಟ್ಟಿ. ಅದೇ ರೀತಿ ಕೇಂದ್ರೀಯ ಘಟಕ ಅಲ್ಲದೆ ಸುಮಾರು 40 ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬಹರೈನ್ ಘಟಕದ ಮುಖ್ಯಸ್ಥರಾದ ನರೇಂದ್ರ ಶೆಟ್ಟಿಯವರು, ನವದೆಹಲಿಯ ಪೃಥ್ವಿಯವರು, ಬೆಂಗಳೂರು ಘಟಕದ ನವೀನ್ ಶೆಟ್ಟಿಯವರು, ಮುಡಿಪು ಘಟಕದ ಸಂತೋಷ್ ರೈಯವರು, ಸುಳ್ಯ ಘಟಕದ ಕುಂಬ್ರ ದಯಾಕರ್ ಶೆಟ್ಟಿಯವರು, ಆಳ್ವ ಅವರು, ಪೊಳಲಿ ಘಟಕದ ಉಮೇಶ್ ಭಂಡಾರಿ ಕೈಕಂಬ, ಕಳಸ ಘಟಕದ ನಾಗೇಶ್ ಕಲ್ಲಕುಡಿಕೆ, ಸುರತ್ಕಲ್ ಸುಧಾಕರ್ ಪುಂಜಾ ಅವರು, ಬೆಳ್ತಂಗಡಿ ಘಟಕದ ಸುರೇಶ್ ಶೆಟ್ಟಿ ಭುಜಬಲಿಯವರು, ಮೂಡಬಿದ್ರಿ ಪ್ರೇಮನಾಥ್ ಮಾರ್ಲ, ಕಾರ್ಕಳ ವಿಜಯ್ ಶೆಟ್ಟಿ, ವಿಟ್ಲ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ, ಪುತ್ತೂರು ಕರುಣಾಕರ್ ರೈ, ಬಂಟ್ವಾಳ ಚಂದ್ರಹಾಸ್ ಶೆಟ್ಟಿ ಮತ್ತು ಜಗನ್ನಾಥ್ ಚೌಟ, ಸರಪಾಡಿ ಘಟಕದ ಶಶಿಕಾಂತ್ ಶೆಟ್ಟಿ, ಅಶೋಕ್ ಶೆಟ್ಟಿ ಸರಪಾಡಿ, ಉಡಿಯೂರು ಘಟಕದ ಚಂದ್ರಶೇಖರ್ ಶೆಟ್ಟಿಯವರು ವೇದಿಕೆಗೆ ಬರಬೇಕು. ಬಂಧುಗಳೇ, ಪದ್ಯಾಣ ಗಣಪತಿ ಭಟ್ ಅವರ ಹೆಸರಿನ ವೇದಿಕೆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಜಾಗತಿಕ ಬಂಟ್ರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ವಹಿಸಿಕೊಳ್ಳಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಾ, ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಮೆರೆಯುತ್ತಿರುವ ಯಕ್ಷಗಾನದ ಮಹಾಪೋಷಕರು ಮಾರ್ಗದರ್ಶಕರು ಆದ ಶ್ರೀ 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 ಎಡನೀರು ಶ್ರೀಗಳನ್ನು ಶ್ರೀ ಪುರುಷೋತ್ತಮ ಕೆ ಭಂಡಾರಿ ಮತ್ತು ಶ್ರೀಮತಿ ಕವಿತಾ ಭಂಡಾರಿಯವರು ಸ್ವಾಗತಿಸ್ತಾರೆ. ಕಾರ್ಯದರ್ಶಿಗಳು ಅಡ್ಯಾರ್ ಪುರುಷೋತ್ತಮ ಭಂಡಾರಿಯವರು ಮತ್ತು ಅವರ ಶ್ರೀಮತಿ ಕವಿತಾ ಭಂಡಾರಿಯವರು ಪೂಜ್ಯ ಶ್ರೀ 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 ಎಡನೀರು ಶ್ರೀಗಳನ್ನು ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ಗೌರವದ ಸ್ವಾಗತ. ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಪ್ರಧಾನ ಅರ್ಚಕರಾದ ಶ್ರೀ ವೆಂಕಟರಮಣ ಆಸರಣರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪಟ್ಲಗುತ್ತು ಸತೀಶ್ ಶೆಟ್ಟರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ 2015ರಲ್ಲಿ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಪೂಜ್ಯ ಒಡಿಯೂರು ಶ್ರೀಗಳ ದಿವ್ಯ ಹಸ್ತದಲ್ಲಿ ಉದ್ಘಾಟಿಸಲ್ಪಟ್ಟಿದೆ. ಮುಂದೆ ಪುರಭವನದಲ್ಲಿ ಪಟ್ಲ ಸಂಭ್ರಮ, ನಂತರ ನಿರಂತರವಾಗಿ ಅಡ್ಯಾರ್ ಗಾರ್ಡನ್ನ ಈ ಸಭಾಂಗಣದಲ್ಲಿ ಪಟ್ಲ ಸಂಭ್ರಮದ ಕಲಾಪಗಳನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. 9ನೇ ವರ್ಷದ ಕಾರ್ಯಕ್ರಮ ಸಂಭ್ರಮಾಚರಣೆ. ಇದರ ಸ್ಥಾಪಕಾಧ್ಯಕ್ಷರಾದ ಪಟ್ಲಗುತ್ತು ಸತೀಶ್ ಶೆಟ್ಟಿಯವರು ಗಣ್ಯರನ್ನು, ಅತಿಥಿಗಳನ್ನು ಪ್ರೀತಿ, ಗೌರವ, ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತಾರೆ. ತಾಯಿ ಕಟೀಲೇಶ್ವರಿಗೆ ನಮಿಸಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ, ಸ್ಥಳದೇವರಾದಂತಹ ಮಹಾಲಿಂಗೇಶ್ವರ ಸ್ವಾಮಿಗೆ ವಂದಿಸಿ, ಎಲ್ಲ ನನ್ನ ಗುರು ಹಿರಿಯರನ್ನು, ತಂದೆ ತಾಯಿಯವರನ್ನು ಪ್ರಾರ್ಥಿಸಿ, ಇಂದು ಯಕ್ಷಧ್ರುವ ಪಟ್ಲ ಸಂಭ್ರಮದ 9ನೇ ವರ್ಷದ ಕಾರ್ಯಕ್ರಮದ ಆರಂಭದಲ್ಲಿದ್ದೇವೆ. ಬೆಳಿಗ್ಗೆ 7:30ಕ್ಕೆ ಸರಿಯಾಗಿ ಅಬ್ಬರ ತಾಳದಿಂದ ಈ ಕಾರ್ಯಕ್ರಮ ಆರಂಭ ಆಗಿದೆ. ಒಂದು ಬಹಳ ಸಂತೋಷ ಏನಂತ ಹೇಳಿದರೆ, ಬೆಳಿಗ್ಗೆ 7:30 ಗಂಟೆಗೆ ಅಡ್ಯಾರ್ ಗಾರ್ಡನ್ ತುಳುಕುತ್ತಾ ಇದೆ ಅಂತ ಹೇಳಿದ್ದು ಅದು ಸಂತೋಷ ನನಗೆ. ನಮ್ಮ
ಘಟಕದ ಎಲ್ಲ ಪದಾಧಿಕಾರಿಗಳು ಅಲ್ಲಲ್ಲಿ ಅವರವರ ಜವಾಬ್ದಾರಿಗಳಲ್ಲಿದ್ದಾರೆ. ಇನ್ಶೂರೆನ್ಸ್ ಹತ್ರವೇ ಸುಮಾರು 400-500 ಜನ ಅಲ್ಲೇ ಇದ್ದಾರೆ. ಈ ಕಡೆ ಮತ್ತೊಂದು ವರ್ಗ ಇದೆ. ಇದು ಫೌಂಡೇಶನ್ನ ಮೇಲೆ ನೀವು ಎಷ್ಟು ಪ್ರೀತಿ ಇಟ್ಟಿದ್ದೀರಿ, ಎಷ್ಟು ಅಭಿಮಾನ ಇಟ್ಟಿದ್ದೀರಿ, ನನ್ನ ಮೇಲಿನ ಪ್ರೀತಿಗೋಸ್ಕರ ನೀವು ನಿಮ್ಮ ಸಮಯವನ್ನು ಎಷ್ಟು ಕೊಡ್ತೀರಿ ಅನ್ನೋದು ನನಗೆ ಬಹಳ ಆನಂದ ಆಗಿದೆ ಅಂತ ಮೊದಲಿಗೆ ಹೇಳುತ್ತಾ, ಇಂದಿನ ಈ ಸಂಜೆಯವರೆಗೆ ಕಾರ್ಯಕ್ರಮವನ್ನು ತಾವೆಲ್ಲರೂ ಚಂದ ಕಾಣಿಸಿಕೊಳ್ಬೇಕಾಗಿ ವಿನಮ್ರನಾಗಿ ವಿಜ್ಞಾಪಿಸುತ್ತಾ, ಇಂದಿನ ಈ ಬೆಳಗಿನ ಕಾರ್ಯಕ್ರಮದ ಆಶೀರ್ವಚನಕ್ಕಾಗಿ ದಿವ್ಯ ಉಪಸ್ಥಿತಿಯಲ್ಲಿದ್ದುಕೊಂಡು ನಮಗೆ ಆಶೀರ್ವಾದ ಮಾಡುವವರು, ಯಕ್ಷಗಾನ ರಂಗಕ್ಕೆ ಆಶ್ರಯ ತಾಣವಾದಂತಹ ಎಡನೀರು ಮಠದ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯನ್ನು ಗೌರವಿಸಿದವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಟೀಲು ದುರ್ಗಾದೇವಿಯ ಸನ್ನಿಧಿಯಿಂದ ಬಂದಂತಹ ನನ್ನ ಬಹಳ ಆತ್ಮೀಯರು, ಕಟೀಲು ಮೇಳಕ್ಕೆ ಸೇರಿದಾಗಿನಿಂದಲೂ ನನಗೆ ಮಾರ್ಗದರ್ಶಕರಾಗಿ ತುಂಬ ರಾಗಗಳೆಲ್ಲ ಅನುಭವ ಇದೆ ಅವರಿಗೆ, ತಾಳ ರಾಗದ ಬಗ್ಗೆ ಅನುಭವ ಇದೆ ಅವರಿಗೆ. ವೃಂದಾವನ ಸಾರಂಗ ಅಂತ ಹೇಳಿದರೆ ಬಹಳ ಇಷ್ಟ. ನಾನು ಸ್ಟೇಜಲ್ಲಿ ವೃಂದಾವನ ಸಾರಂಗ ರಾಗ ಹಾಡಿದರೆ ಅದು ಹಾಡದೇ ಇದ್ದರೆ ಅದು ಬಂದು ಜನ ಗಳಿಸ್ಲಿಕ್ಕೆ ಅದೊಂದು ಹಾಡಲಿಕ್ಕೆ ಹೇಳಿ ಸತೀಶನ ಹತ್ರ ಅಂತ. ಅಂತಹ ಪೂಜ್ಯ ವೆಂಕಟರಮಣ ಅಸ್ರಣ್ಣರು ನಮ್ಮ ಜೊತೆ ಇದ್ದರೆ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆ ಇರುವಂಥವರು ನಮಗೆಲ್ಲರಿಗೂ ಗೊತ್ತಿದೆ. ಅವರ ವಿಶೇಷವಾದ ಪರಿಚಯವನ್ನು ನಾನು ಮಾಡಬೇಕಾಗಿಲ್ಲ ಅಂತೇಳಿ ಅನ್ನಿಸ್ತದೆ ನನಗೆ. ಯಾಕೆಂತ ಹೇಳಿದರೆ, ಈಗ ಯಾವ ದೈವ ದೇವಸ್ಥಾನ, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಕನ್ಯಾನ ಸದಾಶಿವ ಶೆಟ್ಟರ ಹೆಸರಿಲ್ಲದ ಸಂಘ ಸಂಸ್ಥೆ, ದೈವ ದೇವಸ್ಥಾನ ಇಲ್ಲ ಎಂಬುದು ನನ್ನ ನಂಬಿಕೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ನಾನು ಹುಟ್ಟಿ ಬೆಳೆದಂತಹ ಪರಿಸರಕ್ಕೆ, ನಾನು ಹುಟ್ಟಿ ಬೆಳೆದ ಮಣ್ಣಿಗೆ, ನನ್ನ ಜೊತೆ ಬಾಳ್ವೆಯನ್ನು ಬಯಸುತ್ತಿರುವಂತಹ ನಾನು ಬೆಳೆದ ಮಣ್ಣಿನ ಮಕ್ಕಳಿಗೆ ನಾನೇನಾದರೂ ಮಾಡಲೇಬೇಕು ಎನ್ನುವ ಛಲ ತೊಟ್ಟು ರಾತ್ರಿ ಹಗಲು ಅದರ ಜೊತೆ ಇದ್ದುಕೊಂಡು ವೈಯಕ್ತಿಕವಾದ ಎಲ್ಲ ಸಂಪತ್ತನ್ನು ಬಡಬಗ್ಗರಿಗೆ, ದೈವ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ದಾನ ಮಾಡುವಂತಹ ಒಬ್ಬ ಶ್ರೇಷ್ಠ ಮಹಾನ್ ವ್ಯಕ್ತಿ ನಮ್ಮ ಫೌಂಡೇಶನ್ನ ಗೌರವಾಧ್ಯಕ್ಷರು ಹೌದು. ಇವತ್ತು ಉದ್ಘಾಟಕರಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇನೆ. ಮತ್ತೋರ್ವರ ಹಿರಿಯ ವ್ಯಕ್ತಿ ನನ್ನ ಅಣ್ಣ ಹರೀಶಣ್ಣ. ಇವತ್ತು ನಿನ್ನೆ ಅಲ್ಲ, ನಮ್ಮ ಗೆಳೆತನ. ಯಾವುದೇ ಕಷ್ಟದ ಸಂದರ್ಭದಲ್ಲೂ ನಾನಿದ್ದೇನೆ ಸತೀಶ, ಈರಿಗೆ ದಾದಾವುಡು ಅಂತೇಳಿ ಕೇಳಿದವರು ನಮ್ಮ ಹರೀಶಣ್ಣ. ಕೇಳಿದ್ದು ಮಾತ್ರ ಅಲ್ಲ, ಅವರು ಇವತ್ತಿನವರೆಗೂ ಇದ್ದಾರೆ ಕೂಡ. ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡಂಥವರು, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿ ನಿಂತು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷತೆಯನ್ನು ವಹಿಸಿ ಅನೇಕ ನೋವು ನಲಿವುಗಳ ಮಧ್ಯೆ ಎಲ್ಲವನ್ನು ಮೀರಿ ನಿಂತು, ಯಾರು ಏನೇ ಹೇಳಲಿ ಅದು ನನಗೆ ಸಂಬಂಧಪಟ್ಟದ್ದಲ್ಲ, ನಾವು ಮಾಡುವ ಧರ್ಮ ನಮ್ಮದು ಎಂಬುದಾಗಿ ಮುಂದುವರಿಸಿಕೊಂಡು ಈ ಶ್ರೀಮಂತರ ಮನೆಗೆ ಹೋಗಿ ಅವರಲ್ಲಿ ಬೇಡಿ ಕಾಡಿ ಬಡಬಗ್ಗರಿಗೆ ಯಾರು ನಿಜವಾಗಿಯೂ ಅಶಕ್ತರಿದ್ದಾರೋ ಅವರಿಗೆ ಹಂಚುತ್ತಿರುವಂತಹ ಯಾವುದೇ ಜಾತಿ ಧರ್ಮ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿದ್ದರೂ ಕೂಡ ಯಾವುದೇ ಜಾತಿ ಧರ್ಮ ಅಂತೇಳಿ ನೋಡಿಲ್ಲ. ಎಲ್ಲರಿಗೂ ಸುಮಾರು 400ಕ್ಕಿಂತ ಹೆಚ್ಚು ಮನೆಗಳನ್ನು ಕಟ್ಟಿಕೊಟ್ಟು ಅನೇಕ ರೀತಿಯಲ್ಲಿ ಸಹಕಾರ ಸಮಾಜಕ್ಕೆ ಮಾಡುವಂಥವರು, ತನ್ನ ಸರ್ವಸ್ವವನ್ನು, ಮೊನ್ನೆ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿ ಅವರು ಪದಗ್ರಹಣ ಸ್ವೀಕರಿಸಿ ಇತ್ತೀಚೆಗೆ ಒಂದು 3-4 ವರ್ಷಗಳಲ್ಲಿ, ಅದಕ್ಕಿಂತ ಮೊದಲೇ ಮುಂಬೈಯಿಂದಲೂ ಅವರು ಅನೇಕ ದಾನ ಧರ್ಮಗಳನ್ನು ಮಾಡುತ್ತಾ ಎಲ್ಲ ಸಂಘ ಸಂಸ್ಥೆಗಳನ್ನು ತೊಡಗಿಕೊಂಡು ನಮ್ಮ ಫೌಂಡೇಶನ್ನ ಪ್ರಧಾನ ಸಂಚಾಲಕರು ಹೌದು ನಮ್ಮ ಐಕಳ ಹರೀಶಣ್ಣ ಇವತ್ತು ಇಡೀ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ವಹಿಸ್ತಾ ಇದ್ದೇನೆ. ಮತ್ತೋರ್ವರು ನಮ್ಮ ಹಿರಿಯರು, ಧಾರ್ಮಿಕ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಅವರು ಹಾಗೆ ನಾನು ಯಾವ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಕೂಡ ಅವರಿಗೊಂದು ಫೋನ್ ಮಾಡಿದರೆ ಎಂಥ ಸನ್ನಿವೇಶದಲ್ಲೂ ಅವರು ಆ ಫೋನ್ ರಿಸೀವ್ ಮಾಡಿ ಏನಾಗಬೇಕು ಸತೀಶಣ್ಣ ಅಂತ ಕೇಳುವರು. ಬಡಾಜೆ ರವಿಶಂಕರ್ ಶೆಟ್ಟರು ಬಡಾಜೆ ಅವರು ನಮ್ಮ ವೇದಿಕೆಯಲ್ಲಿದ್ದರೆ ಮುಖ್ಯ ಅತಿಥಿಗಳಾಗಿ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇನೆ. ಮತ್ತೋರ್ವರು ನನಗೆ ಮರುಜೀವ ಕೊಟ್ಟಂತಹ ಕ್ಷೇತ್ರ, ಅಷ್ಟೇ ಹೇಳ್ತೇನೆ. ಅಂತಹ ಕ್ಷೇತ್ರದ ಮುಕ್ತೇಸರರಾದಂತಹ ಪೂಜ್ಯನೀಯ
ಆಡಳಿತ ಮುಕ್ತೇಶ್ವರು ಶಶೀಂದ್ರ ಕುಮಾರ್. ನಾನು ಮೊನ್ನೆ ಮೇಳದ ಸೇವೆಯಾಟ ಸಂದರ್ಭದಲ್ಲಿ ಕೂಡ ಹೇಳಿದೆ, ಒಂದು ಯಕ್ಷಗಾನದ ಮೇಳ ಯಾವ ರೀತಿ ಇರಬೇಕು ಅಂತ ನಾನು ಹೇಗೆ ಕನಸು ಕಂಡಿದ್ದೇನೋ ಅದಕ್ಕೆ ಪೂರಕವಾಗಿ ಒಂದು ಆಡಳಿತ ಮಂಡಳಿಯನ್ನು ಯಕ್ಷಗಾನದ ಇಡೀ ಮೇಳದ ಜೊತೆಗೆ ಸೇರಿಸಿಕೊಂಡು ಕಲಾವಿದರಿಗೆ ಎಲ್ಲ ವ್ಯವಸ್ಥೆಗಳನ್ನು, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಿಡಿ, ಹೆಲ್ತ್ ಇನ್ಶೂರೆನ್ಸ್ ಕೂಡ ಕ್ಷೇತ್ರದ ವತಿಯಿಂದ ಮಾಡಿಕೊಟ್ಟು ಕಲಾವಿದರ ಜೊತೆ ನಾವಿದ್ದೇವೆ ಅಂತ ಹೇಳಿ ಪಾವಂಜೆಯ ಮೇಳವನ್ನು ಮುನ್ನಡೆಸುತ್ತಾ ಇರುವಂಥ ಪಾವಂಜೆ ಕ್ಷೇತ್ರದ ಆಡಳಿತ ಮಂಡಳಿಯ ಮುಕ್ತೇಶ್ವರರಾದಂತಹ ಶಶೀಂದ್ರ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಉಡುಪಿಯ ಅಡ್ವೊಕೇಟ್ ಕೂಡ ಹೌದು. ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಬಹಳ ಆತ್ಮೀಯರು, ಯಕ್ಷಗಾನದ ವಿದ್ವಾಂಸರು, ಉನ್ನತ ಹುದ್ದೆಯಲ್ಲಿ ನಮ್ಮ ಮಂಗಳೂರಿನ ಕಮಿಷನರಾಗಿದ್ದುಕೊಂಡು, ಮಹಾನಗರ ಪಾಲಿಕೆ ಕಮಿಷನರಾಗಿದ್ದುಕೊಂಡು, ಈಗ ಬೆಂಗಳೂರಿನ BBMPಯ ಜಂಟಿ ಆಯುಕ್ತರು ಆಗಿದ್ದಂಥ ನಮ್ಮ ಇನ್ವಿಟೇಷನಲ್ಲಿ ಸ್ವಲ್ಪ ಅದು ಮಿಸ್ಟೇಕ್ ಆಗಿದೆ ಅಂತೇಳಿ ಅನ್ನಿಸ್ತದೆ ಅಲ್ವ ಸರ್? ಎಡಿಷನಲ್ ಆಯುಕ್ತರು ಆದಂತಹ, ಕ್ಷಮಿಸಿ, ಯಾಕೆಂತ ಹೇಳಿದ್ರೆ ನನಗೆ ಅದರ ಜಾಸ್ತಿ ಪರಿಚಯ ಇಲ್ಲದ ಕಾರಣ ನಾನು ಹಾಗೆ ಹೇಳಿದೆ. ಅದನ್ನು ಮತ್ತೆ ಅವರೇ ಸರಿ ಮಾಡಿ ಹೇಳಿಯಾರು. ಯಾಕೆಂತ ಹೇಳಿದ್ರೆ ಅವರು ಇವತ್ತು ನಿಲ್ಲಲ್ಲ. ನಮ್ಮ ಯಕ್ಷಗಾನದ ಪ್ರೀತಿ, ತುಂಬ ಒಳ್ಳೆಯ ಮಾತುಗಾರನೂ ಹೌದು, ಅಷ್ಟೇ ವಿದ್ವತ್ಪೂರ್ಣವಾದ ಯಕ್ಷಗಾನದ ಅರ್ಥವನ್ನು ಹೇಳ್ತಾರೆ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಅರ್ಥಗಾರಿಗಳ ಮಧ್ಯೆ ಅದು ನೀವು ಹೇಳಿದ್ದು ಸರಿಯಾಗಲಿಲ್ಲ, ಅದು ಕನ್ನಡ ಭಾಷೆ ಆಗಲ್ಲ. IAS ಆಫೀಸರ್, IPS ಆಫೀಸರ್ಗಳಿಗೆ ಅಷ್ಟು ಒಳ್ಳೆ ರೀತಿಯ ಕನ್ನಡ ಮತ್ತು ಅಷ್ಟು ಗಮನಹರಿಸಿ ಹೇಳುವಂಥ ವ್ಯಕ್ತಿತ್ವ ಬಹಳ ಕಡಿಮೆ, ಬಹಳ ವಿರಳ. ಇರಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಅದು ಗೊತ್ತಿಲ್ಲ ನನಗೆ. ಆದರೆ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಅವರು ಬಹಳ ಸೂಕ್ಷ್ಮಮತಿಗಳು ಹೌದು. ಅವರ ಉಪಸ್ಥಿತಿಯನ್ನು ತುಂಬ ಹೃದಯದಿಂದ ಗೌರವಿಸ್ತಾ ಇದ್ದೇನೆ. ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡಿ ಬಹಳ ಪ್ರೀತಿಪಾತ್ರರು ಹೌದು. ಅವರನ್ನು ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಬಹಳ ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡಿದ್ದಾರೆ. ನಾನು ಬಂದೇ ಬರ್ತೇನೆ, ಆ ಕಾರ್ಯಕ್ರಮಕ್ಕೆ ನನಗೆ ಬರಲೇಬೇಕು ಅಂತ ಹೇಳಿದವರು ನಮ್ಮ ರಘುನಾಥ್ ಸೋಮಯ್ಯಜಿಯವರು. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇನೆ. ಡಾಕ್ಟರ್ ಸತೀಶ್ ಭಂಡಾರಿ ಅವರು, ವೈಸ್ ಪ್ರೆಸಿಡೆಂಟ್ ISR CRL ನಿಟ್ಟೆ ಡೀಮಂಟ್ ವಿತ್ ಯೂನಿವರ್ಸಿಟಿ. ಈ ನಿಟ್ಟೆಯ ಸಂಪೂರ್ಣ ಹೊಣೆಯನ್ನು ಹೊತ್ತುಕೊಂಡು ನಮಗೆ ಪ್ರತಿ ವರ್ಷವೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯ ಶಿಬಿರದ, ನೋಡಿ ಇಲ್ಲಿ ಆರೋಗ್ಯ ಶಿಬಿರ ನಡೀತಾ ಇದೆ, ಎಲ್ಲ ಕ್ಷೇಮಕ್ಕೆ ಸಂಬಂಧಪಟ್ಟದ್ದು ಅವರು ಉಚಿತವಾಗಿ ನಮಗೆ ಎಲ್ಲರಿಗೂ ಪ್ರತಿ ವರ್ಷವೂ ಎಲ್ಲ ಕಲಾವಿದರಿಗೂ ಮಾಡಿಕೊಡುವಂಥ ಒಬ್ಬ ಮಹಾನ್ ಪುರುಷರು ಸತೀಶ್ ಭಂಡಾರಿ ಅವರು ನಮ್ಮ ಜೊತೆ ಇದ್ದರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇನೆ. ಡಾಕ್ಟರ್ ಪದ್ಮನಾಭ ಕಾಮತ್ರು, ಯಕ್ಷಗಾನ ವಲಯದಲ್ಲಿ ಪದ್ಮನಾಭ ಕಾಮತ್ರ ಹೆಸರು ಹೇಳದೆ ಇರಲಿಕ್ಕಿಲ್ಲ ಯಾರು, ಅಂದರೆ ಅಷ್ಟು ನಿಕಟವರ್ತಿಗಳು. ಯಾವ ಕಲಾವಿದರು ಹೋದರೂ ಅವರಿಗೆ ಮೊದಲಿನ ಮಣೆ ಅವರ ಕ್ಲಿನಿಕಲ್ಲಿ. ಅವರು ಕಾರ್ಡಿಯಾಲಜಿಸ್ಟ್, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೂರವರು ಡಾಕ್ಟರ್ ನಮ್ಮ ರವೀಶ್ ತುಂಗ ಅವರು, ಮನಸ್ವಿನಿಯ ಮುಖ್ಯಸ್ಥರು ಹೌದು. ರವೀಶ್ ತುಂಗ ಸರ್ ಅವರು ಒಂದು ಕಾರ್ಯಕ್ರಮಕ್ಕೆ ಬರುವುದೇ ಬಹಳ ಕಡಿಮೆ, ಎಷ್ಟು ಒತ್ತಾಯ ಮಾಡಿದ್ರು ಬರುವಂಥವರಲ್ಲ, ಅಂದರೆ ಅವರ ಶೆಡ್ಯೂಲ್ ಆ ರೀತಿ ಇರ್ತದೆ. ಅಂಥವರು ನಮಗೆ ಸಮಯ ಕೊಟ್ಟು ಇವತ್ತು ಬಂದಿದ್ದಾರೆ, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆರ್ಥೋ ಡಾಕ್ಟರ್ ಆದಂತಹ ನಮ್ಮ ಶ್ರೀಧರ್ ಶೆಟ್ಟಿಯವರು, ನಾನು ಬರಬೇಕಾ, ಸ್ವಲ್ಪ ಬ್ಯುಸಿ ಇದ್ದೇನೆ ಅಂತ ಹೇಳಿದ್ರು. ಹೇಳುವಾಗಲೇ ಇಲ್ಲ ಸರ್, ನಿಮ್ಮಂಥವ್ರು ಬರಲೇಬೇಕು, ನಮ್ಮ ಕಲಾವಿದರಿಗೆ ನೀವೇ ಮಾರ್ಗದರ್ಶನ ಆದರ್ಶ ಅಂತ ಹೇಳಿದೆ ನಾನು. ಅದಕ್ಕಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಶ್ರೀಧರ್ ಶೆಟ್ಟಿ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇನೆ. ನಮ್ಮ ಬಹಳ ಪ್ರೀತಿ ಪಾತ್ರರು, ಪ್ರತಿ ವರ್ಷವೂ ನಮ್ಮ ಯಕ್ಷಗಾನವನ್ನು ಆಡಿಸಿ ನಮ್ಮ ಬೀಸರೋಡು ಘಟಕದ ಗೌರವಾಧ್ಯಕ್ಷರಾಗಿ ಇದ್ದುಕೊಂಡು ಇದ್ದಂತಹ ನಮ್ಮ ಭುವನೇಶ್ ಪಚ್ಚನಡ್ಕ, ಸೇಸಪ್ಪ ಕೋಟ್ಯಾನರನ್ನು ನಾವೆಲ್ಲರೂ ಕೇಳಿದ್ದೇವೆ. ಸಮಾಜಮುಖಿಯಾಗಿ ಅತ್ಯುನ್ನತ ಕಾರ್ಯಕ್ರಮವನ್ನು ಕೊಟ್ಟು ಸಮಾಜದಲ್ಲಿ ಜನಮಾನಸದಲ್ಲಿ ಉಳಿದಂತಹ ಸೇಸಪ್ಪ ಕೋಟ್ಯಾನರ ಸುಪುತ್ರರಾದಂತಹ ಭುವನೇಶ್ ಪಚ್ಚನಡ್ಕ ನಮ್ಮ ಜೊತೆ ಇದ್ದರೆ. ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ನನ್ನ ತೀರ್ಥರೂಪರಾದಂತಹ ಪಟ್ಲಗುತ್ತು ಮಾಬಲ್ ಶೆಟ್ರು ವೇದಿಕೆಯಲ್ಲಿದ್ದರೆ. ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ನಮ್ಮ ಘಟಕದ ಪದಾಧಿಕಾರಿಗಳು, ನಮ್ಮ ಕೇಂದ್ರೀಯ ಸಮಿತಿಯ ಉಪಾಧ್ಯಕ್ಷರಾದಂಥ ನನ್ನ ಅಣ್ಣ ಅಶೋಕಣ್ಣ, ನಾನು ಬೊಂಬೈಯಲ್ಲಿದ್ದರೆ ಅವರು ಎಲ್ಲಿ ಹೋಗುವುದಿಲ್ಲ, ಪುನಃ ನನ್ನನ್ನು ಊರಿಗೆ ಕಳಿಸುವಲ್ಲಿವರೆಗೆ ಯಪ್ಪ ಪೋಪರ ಅಂತೇಳಿ ಅಲ್ಲಿವರೆಗೆ ನನ್ನ ಜೊತೆ ಇದ್ದುಕೊಂಡು ನನಗೆ ಸಹಕರಿಸುವರು ಅಶೋಕ್ ಶೆಟ್ಟಿ ಪೆರುಮುದೆಯವರು, ಕಲ್ಪವೃಕ್ಷ, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹಿರಿಯರು ಅಡ್ಯಾರ್ ಗಾರ್ಡನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಮುಂಚೂಣಿಯಲ್ಲಿದ್ದು ಕೂಡ ನಮಗೆ ಸಹಕಾರ ನೀಡಿ ಇಡೀ ಅಡ್ಯಾರ್ ಗಾರ್ಡನ್ನೇ ನಮಗೆ ಬಿಟ್ಟುಕೊಟ್ಟಂತಹ ಜಯರಾಮ್ ಶೇಖ್ ಅವರು, ಕೇವಲ ಅಷ್ಟು ಮಾತ್ರ ಅಲ್ಲ,
ಮಕ್ಕಳಿಗೆ ಆಚೆ ಈಚೆ ಹೋಗಲಿಕ್ಕೆ ಏನಾದರೂ ಬಸ್ಸಿನ ವ್ಯವಸ್ಥೆ ಬೇಕಿದ್ರೆ ಅವರ ಮಹೇಶ್ ಟ್ರಾವೆಲ್ಸ್ ಬಸ್ಸನ್ನು ಕೂಡ ಅವರಿಗೆ ಉಚಿತವಾಗಿ ಕೊಟ್ಟು ನಮಗೆ ಸಹಕರಿಸುವಂತಹ ಜಯರಾಮ್ ಶೇಖರ್ಗೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆನಂತರ ನಮ್ಮ ಕರುಣಾಕರ್ ರೈ ದೇರ್ಲ ಪುತ್ತೂರು ಘಟಕದ ಅಧ್ಯಕ್ಷರು, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸರಪಾಡಿ ಘಟಕದ ಮುಖ್ಯಸ್ಥರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ನಮ್ಮ ಹೆಮ್ಮೆಯ ಅಶೋಕ್ ಮಾಮ, ನಾನು ಯಕ್ಷಗಾನದ ಭಾಷೆಯಲ್ಲಿ ಮಾಮ ಅಂತ ಕರೆಯುವುದು, ಅದು ಯಕ್ಷಗಾನದ ಮಾಮ ಅಶೋಕಣ್ಣ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸ್ವಾಗತ. ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ, ಕೆ ಡಿ ಶೆಟ್ಟಿ ಅವರು ನಮ್ಮ ಮಹಾಪೋಷಕರು, ಈ ನಮ್ಮ ಫೌಂಡೇಶನ್ನ ಅವರ ಸಹೋದರನಾದಂತಹ ರಾಧಾಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸ್ವಾಗತ. ಆನಂತರ ಬ್ರಹ್ಮಾವರ ಘಟಕದ ಬಾಲಣ್ಣ ನಮ್ಮದೇ ಇದ್ದಾರೆ, ಬಾಲಕೃಷ್ಣ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಧರ್ಮಸ್ಥಳದ ಪ್ರತಿನಿಧಿಯಾಗಿ ಬೆಳ್ತಂಗಡಿ ಘಟಕದ ಗೌರವಾಧ್ಯಕ್ಷರಾದಂತಹ ನಮ್ಮ ಭುಜಬಲಿ ಧರ್ಮಸ್ಥಳ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸ್ವಾಗತ. ಆನಂತರ ಕೇಂದ್ರೀಯ ಸಮಿತಿಯ ಉಪಾಧ್ಯಕ್ಷರಾದಂತಹ ನಮ್ಮ ವಿದ್ಯಾರ್ಥಿ ವೇತನದ ಸರ್ವ ಜವಾಬ್ದಾರಿಯನ್ನು ವಹಿಸಿಕೊಂಡು NITK ಪ್ರೊಫೆಸರ್ ಆದಂತಹ ಡಾಕ್ಟರ್ ಮನುರಾವ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆನಂತರ ಸುರತ್ಕಲ್ ಘಟಕದ ಅಧ್ಯಕ್ಷರು, ನಮ್ಮ ಪ್ರೀತಿ ಪಾತ್ರರಾದಂತಹ ಸುಧಾಕರ್ ಪೂಂಜಾ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬೋಳಿಯಾರ ಘಟಕದ ಅಧ್ಯಕ್ಷರು, ಬಹಳ ಹಿಂದಿನಿಂದಲೇ ಬಹಳ ಚಿಕ್ಕಂದಿನಿಂದಲೇ ನನಗೆ ಪ್ರೀತಿ ಪಾತ್ರರಾದಂಥ ಸಂತೋಷ್ ಕುಮಾರ್ ರೈ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆನಂತರ ನಮ್ಮ ಪಡುಬಿದ್ರೆ ಈರೋಡ್ ಪ್ರತಿ ವರ್ಷವೂ ನಮಗೆ ಶಾಲಿನ ವ್ಯವಸ್ಥೆಯನ್ನು ಮಾಡಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡುವಂತಹ ಪ್ರಕಾಶ್ ರಾವ್ ಈರೋಡ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ದುರ್ಗಾ ಪ್ರಕಾಶ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಘಟಕದ ಅಧ್ಯಕ್ಷರಾದಂಥ ಶೇಖರ್ ಅನಿಯಾಲ ಮಂಟಮೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿ, ಬಂದಂಥ ಎಲ್ಲ ಘಟಕದ ಪದಾಧಿಕಾರಿಗಳು, ನಮ್ಮ ಹಿರಿಯರಾದಂಥ ಸವಣೂರು ಸೀತಾರಾಮರಯಿಂದ ಹಿಡಿದು ಚಿಕ್ಕಪ್ಪನಾಯಕರಿಂದ ಹಿಡಿದು ಎಲ್ಲರೂ ನಮ್ಮ ಸಾಮಗರು ಮತ್ತು ಅವರೆಲ್ಲ ಮಧ್ಯಾಹ್ನ ಮತ್ತೆ ಸೇರಿಕೊಳ್ಳಿಕ್ಕಿದ್ದಾರೆ. ಕೃಷ್ಣಮೂರ್ತಿ ಮಂಜರು ಯಾರನ್ನು ನಮ್ಮ ಬೀಸರೋಡು ಘಟಕದ ಗೌರವಾಧ್ಯಕ್ಷರಾದಂಥ ಜಗನ್ನಾಥ ಚೌಟ ಅವರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರಪಾಡಿ ಘಟಕದ ಅಧ್ಯಕ್ಷರಾದಂಥ ಶಶಿಕಾಂತ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಸ್ವಾಗತಿಸಿ, ನಮ್ಮ ಕೇಂದ್ರೀಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದಂಥ ಬಾಳ ಜಗನ್ನಾಥ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಸ್ವಾಗತಿಸಿ. ಚಂದ್ರ ಶೆಟ್ಟರು, ಬೀಸರೋಡು ಘಟಕದ ಚಂದ್ರ ಶೆಟ್ಟರು, ಈ ಸಲ ಎಲ್ಲ ಅತಿಥಿಗಳ ಜವಾಬ್ದಾರಿಯನ್ನು ಚಂದ್ರ ಶೆಟ್ಟಿಗೆ ನಾವು ಕೊಟ್ಟಿದ್ದೇವೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಎಲ್ಲ ಗಣ್ಯರು ಮತ್ತೆ ಸನ್ಮಾನ ತಗೊಳ್ಳುವವರು ನಮ್ಮ ಹೈದರಾಬಾದಿಂದ ಕೃಷ್ಣಮೂರ್ತಿ ಮಂಜರಿದ್ದಾರೆ, ಅವರು ಮಧ್ಯಾಹ್ನದ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಸೇರಿಕೊಳ್ತಾರೆ, ಅವರನ್ನು ಎಲ್ಲರನ್ನು ತಮ್ಮನ್ನು ಸ್ವಾಗತಿಸಿ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ಸಂಜೆವರೆಗೆ ನಡೆಯುವಂತಹ ಕಾರ್ಯಕ್ರಮವನ್ನು ತಾವುಗಳೆಲ್ಲರೂ ಚೆಂದ ಕಾಣಿಸಿಕೊಡಬೇಕು. ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು, ಐಕಳ ಹರೀಶ್ ಶೆಟ್ಟರು, ಬರೋಡ ಶಶಿಧರ್ ಶೆಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಫೌಂಡೇಶನ್ ಉತ್ತಮ ಕಾರ್ಯ ಮಾಡ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಅದರ ಪ್ರಯೋಜನವನ್ನು ಕಲಾವಿದರು ಪಡ್ಕೊಳ್ಳಿ. ಇಂಥ ಹಿರಿಯವರ, ಪೂಜ್ಯ ಸ್ವಾಮೀಜಿಗಳ, ಅಸ್ರಣ್ಣರ, ಎಲ್ಲ ವೈದಿಕೋತ್ತಮರ ಮತ್ತು ಗೌರವವನ್ನು ಸ್ವೀಕರಿಸುವಂಥ ಎಲ್ಲ ಸನ್ಮಾನಿತರು ಕೂಡ ಬಂದಿದ್ದಾರೆ ಅಂತ ಅನಿಸ್ತದೆ. ಅವರೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂಬುದಾಗಿ ಕೇಳುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರು ತಾವುಗಳು ಬಂದಿದ್ದೀರಿ, ನಿಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಾರ್ಯಾರಂಭ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ಬಂಗಾರದ ಪುಷ್ಪಕ್ಕೆ ಪರಿಮಳ ಬಂದ ಹಾಗೆ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ಗೌರವಾಧ್ಯಕ್ಷರಾಗಿ ನಮಗೆ ಒದಗಿ ಬಂದರು. ಒಂದು ಮಾಂತ್ರಿಕ ಸ್ಪರ್ಶ ಅವರು ಗೌರವಾಧ್ಯಕ್ಷರಾಗಿ ನಮ್ಮ ಜೊತೆ ಸೇರಿದ ಮೇಲೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿಗಾಯಿತು. ನಮ್ಮ ಟ್ರಸ್ಟಿನ ಕೋಶಾಧಿಕಾರಿ CA ಸುದೇಶ್ ಕುಮಾರ್ ರೈ ಅವರ ಒಂದು ಉದ್ಗಾರ, ಇಷ್ಟು ದೊಡ್ಡ ಮೊತ್ತವನ್ನು ಒಂದು ಟ್ರಸ್ಟಿಗೆ ನೀಡಿದಂತಹ ಮಹಾದಾನಿಯ ಆ ಒಂದು ಸೇವೆ, ಅದು ಚಾರಿತ್ರಿಕ ಎನ್ನುವಂತಹ ಉದ್ಗಾರ. ಕುಳೂರು ಕನ್ಯಾನ ಸದಾಶಿವ ಶೆಟ್ಟರು ಪಟ್ಲ ಭಾಗವತರಿಗೆ ನಮ್ಮ ತುಳುವಿನಲ್ಲಿ ಒಂಜಿ ತಮ್ಮಲೆಯಾದ ಒಂಜಿ ಬೆರಿತಾಂಗು ಕೊರ್ಪಿನಂಚಿನ ವ್ಯಕ್ತಿ ಎನ್ನುವಂತಹ ಒಂದು ಹೆಗ್ಗಳಿಕೆಯನ್ನು ಪಡೆದು ಪಟ್ಲ ಟ್ರಸ್ಟನ್ನು ಮುನ್ನಡೆಸ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ, ಪಟ್ಲ ಸಂಭ್ರಮದ ಉದ್ಘಾಟನೆ, ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು ಆ ಕಡೆ ಬರಬೇಕು. ಬಾಲ ಸರಿಪಡಿಸಿ.
ಗೂಡುದೀಪ. ದೀಪಾವಳಿಯ ಸಂದರ್ಭದಲ್ಲಿ ಮನೆ ಮನೆಗಳಲ್ಲಿ ರಾರಾಜಿಸುವ ಗೂಡುದೀಪದ ಮಾದರಿ ಯಕ್ಷ ಗೂಡುದೀಪ. ಆ ಗೂಡಿನ 4 ದಿಕ್ಕಲ್ಲಿ ಯಕ್ಷಗಾನಕ್ಕೆ ಹಾಗೂ ನಮ್ಮ ಟ್ರಸ್ಟಿಗೆ ಸಂಬಂಧಪಟ್ಟ ಚಿತ್ರಗಳ ಅನಾವರಣ ಇದೆ. ಕೋಳೂರು ಕನ್ಯಾನ ಸದಾಶಿವ ಶೆಟ್ಟರಿಗೆ ಪ್ರೀತಿಯ ಧನ್ಯವಾದಗಳನ್ನು ನೀಡುತ್ತಾ ಉದ್ಘಾಟನಾ ಭಾಷಣ ಕೋಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರಿಂದ. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಮೊದಲಾಗಿ ನನ್ನ ಆರಾಧ್ಯ ದೇವರಾದ ಶಿವಶಕ್ತಿಯನ್ನು ಸ್ಮರಿಸ್ತಾ ದೇವಿ ದುರ್ಗಾ ಪರಮೇಶ್ವರಿ ಭಗವತಿಯ ನಾಮಸ್ಮರಣೆ ಮಾಡ್ತಾ ಎಲ್ಲ ದೇವರ ಸ್ಮರಣೆ ಮಾಡ್ತಾ ಮತ್ತು ಮುಖ್ಯವಾಗಿ ನಮ್ಮ ತುಳುನಾಡಿನ ನಾವು ನಂಬಿದ ದೈವ ಶಿವದೂತ ಗುಳಿಗ ಪಂಜುರ್ಲಿ ಕಲ್ಲರೊಟ್ಟಿ ದೈವಗಳನ್ನು, ಯಾಕಂದರೆ ಕುಲದೈವಗಳು ಅವನನ್ನು ಸ್ಮರಣೆ ಮಾಡ್ತಾ ಒಂದು 4 ಮಾತು, ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗ ಉದ್ಘಾಟನೆ ನಾನು ಮಾಡ್ತಾ ಇರ್ತೇನೆ. ಉದ್ಘಾಟನೆಯ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಉದ್ಘಾಟನೆ ಆಗಿದೆ. ಮೊದಲಾಗಿ ಸ್ವಲ್ಪ ವಾರ್ಮಿಂಗ್ ಅಪ್ ಮಾಡಬೇಕಷ್ಟೇ. ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಒಂದು ಜೋರಾದ ಕೈ ಚಪ್ಪಾಳೆ ಕೊಡಿ ಎಲ್ಲರೂ. ದಿಸ್ ಈಸ್ ವಾರ್ಮಿಂಗ್ ಅಪ್. ಮೂಡು ಮಾಡೋದು ಇದು ಯಾರಿಗೆ? ಈ ಕೈ ಚಪ್ಪಾಳೆ ಯಾರಿಗೆ? ಮೊದಲಾದಂತಹ ಕೈ ಚಪ್ಪಾಳೆ ಇದು ನಮ್ಮ ತುಳುನಾಡಿನ ನಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಯಕ್ಷಗಾನಕ್ಕೆ. ಅಲ್ಲಿ ಮುಗಿಲಿಲ್ಲ, ಇನ್ನೊಂದು ಜೋರಾದ ಕೈ ಚಪ್ಪಾಳೆ. ಇದು ಯಾರಿಗೆ? ಇದು ಯಕ್ಷಗಾನವನ್ನು ಸೃಷ್ಟಿ ಮಾಡಿದಂತಹ ಆ ಪುಣ್ಯಾತ್ಮರಿಗೆ. ಅದು ಪಾರ್ತಿ ಸುಬ್ಬ ಆಗಿರ್ಬೋದು. ಆಮೇಲೆ ಬಂದಂತಹ ಯಕ್ಷಗಾನವನ್ನು ಬೆಳವಣಿಗೆ ಡೆವಲಪ್ ಮಾಡಿದ, ಅದು ನಡೆದು ಬಂದ ಹಾದಿಯಲ್ಲಿ ಹಲವಾರು ಶ್ರೇಷ್ಠ ಯಕ್ಷಗಾನದ ಕಲಾವಿದರು ಈ ಯಕ್ಷಗಾನವನ್ನು ಈಗಿನ ನಮ್ಮ ಈ ಕಾಲಘಟ್ಟದಲ್ಲಿ ಬರುವ ಈ ಯಾವ ರೀತಿಯಲ್ಲಿ ಯಕ್ಷಗಾನ ನಡೀತದ ಅದನ್ನು ಬೆಳವಣಿಗೆ ಮಾಡಿದಂತಹ ಮಹಾನುಭಾವರಿಗೆ 2ನೇ ಕೈ ಚಪ್ಪಾಳೆ ಆಯ್ತದು. ಇನ್ನು 3ನೇ ಕೈ ಚಪ್ಪಾಳೆ ಇದು ಯಾರಿಗೆ? ಇದು ಮತ್ತು ಯಾರಿಗೂ ಅಲ್ಲ, ನನ್ನ ಆತ್ಮೀಯರಾದ ನನ್ನ ಅಳಿಯ ಸತೀಶ್ ಪಟ್ಲ ಮತ್ತು ಅವರ ತಂಡಕ್ಕೆ. ಸತೀಶ್ ಪಟ್ಲ ಆ್ಯಂಡ್ ಇಸ್ ಟೀಮ್. ಯಾಕಂದರೆ ಯಕ್ಷಗಾನ ಎಷ್ಟೋ ವರ್ಷಗಳಿಂದ 200, 300, 400 ವರ್ಷಗಳಿಂದ ಎಷ್ಟೋ ಬೆಳವಣಿಗೆಯನ್ನು ಏರು ಪೇರು ಮೇಲೆ ಕೆಳಗೆ ಎಲ್ಲ ನೋಡಿದೆ. ಹಾಗಿರುವಾಗ ಈ ಕಾಲಘಟ್ಟದಲ್ಲಿ ಯಕ್ಷಗಾನದ ಯಾವ ಒಂದು ಪರಿಸ್ಥಿತಿ ಇತ್ತೋ ಆ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಯಕ್ಷಗಾನದ ಕಲಾವಿದರು ಭಾಳಷ್ಟು ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಯಕ್ಷಗಾನವು ಅತ್ಯಂತ ಒಳ್ಳೆಯ ಕಲಾವಿದರಿದ್ದರು. ಆದರೆ ಕಲಾವಿದರಿಗೆ ಅಷ್ಟು ಆರ್ಥಿಕ ಪರಿಸ್ಥಿತಿ ಅವ್ರದ್ದು ಅಷ್ಟು ಸರಿಯೇನು ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಯಕ್ಷಗಾನವನ್ನು ಮೇಲೆ ಎತ್ತುವುದಂದರೆ ನಮ್ಮ ಯಕ್ಷಗಾನದ ಕಲಾವಿದರನ್ನು ಸಶಕ್ತೀಕರಣ ಮಾಡುವಂತಹ ಒಂದು ಉದ್ದೇಶದಿಂದ ಭಾಗವತರಾಗಿರುವಂತಹ ಸತೀಶ್ ಪಟ್ಲ ಆ ಜವಾಬ್ದಾರಿಯನ್ನು ತನ್ನ ಕೈಗೆ ತಗೊಂಡು ಎಲ್ಲರನ್ನೂ ಸೇರಿಸಿ ಒಂದು ತಂಡ ಮಾಡಿ, ಅದರಲ್ಲಿ ನಮ್ಮ ಪುರುಷೋತ್ತಮ್ ಭಂಡಾರಿಯವರಿರ್ಬೋದು, ಸುದೇಶ್ ಅಣ್ಣ ಇದ್ದಾರೆ, ಮತ್ತು ರವಿ ಅಣ್ಣ ಇದ್ದಾರೆ, ಪ್ರದೀಪ್ ಅಣ್ಣ ಇದ್ದಾರೆ, ಎಲ್ಲ 4-5 ಜನ ಟೀಮ್ ಮಾಡಿ ಅದನ್ನು ಯಕ್ಷಗಾನವನ್ನು ನಾವೊಂದು ಅದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಮಾಡಿ ಅದಕ್ಕೆ ಒಂದು ಟೀಮ್ ಮಾಡಿ ನಾವು ಏನು ಮಾಡಬೇಕು, ಯಕ್ಷಗಾನದಲ್ಲಿರುವಂತಹ ಕಲಾವಿದರಿಗೆ
ಒಂದಿಷ್ಟು ಸಹಕಾರ ಮಾಡಿ ಅವರನ್ನು ಸಶಕ್ತೀಕರಣ ಮಾಡುವಂತಹ ಉದ್ದೇಶದಿಂದ ಅವರು ಇಳಿದಿದ್ದಾರೆ. ಈಗ ಕೆಲವು ವರ್ಷ ಆಯಿತು. ಆಮೇಲೆ ಹಲವಾರು ಘಟಕಗಳನ್ನೆಲ್ಲ ಮಾಡಿದರು. ಘಟಕ ಮಾಡಿ ಒಂದು ಸಮಯದಲ್ಲಿ ಒಂದು 3-4 ವರ್ಷದ ಹಿಂದೆ ನಮ್ಮ ಐಕಳ ಹರೀಶಣ್ಣನನ್ನು ಸೇರಿಸಿದರು, ಬರೋಡ ಶಶಿಧರನ್ನು ಸೇರಿಸಿದರು. ಆಮೇಲೆ ನಾನು ಬಂದು ಸೇರಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಆರ್ಥಿಕ ಸಹಕಾರ ನೀಡುವಂಥ ಉದ್ದೇಶದಿಂದ ನಾನು ಬಂದೆ. ಯಾಕಂದರೆ ನನಗೆ ನಾನು ಸೇರಲಿಕ್ಕೆ 2 ಕಾರಣ. ಒಂದು, ನನ್ನ ಯಕ್ಷಗಾನದಲ್ಲಿರುವಂತಹ ಪ್ರೀತಿ. ಇನ್ನೊಂದು ಅಂದರೆ ನಮ್ಮ ಕರಾವಳಿ ಪ್ರದೇಶದ ತುಳುನಾಡಿನ ಒಂದು ಅತ್ಯಂತ ಶ್ರೇಷ್ಠವಾದಂಥ ಕಲೆ, ನಮ್ಮ ಸಂಸ್ಕೃತಿ, ಅದನ್ನು ಉಳಿಸಬೇಕು ಅಂತ ತೀರ್ಮಾನ ಮಾಡಿ ನಾನು ಅದಕ್ಕೆ ಬಂದಿದ್ದೇನೆ. ಅದಕ್ಕೆ ಏನು ಮೊತ್ತ ಕೊಟ್ಟಿದ್ದೇನೆ ಅದು ಮುಖ್ಯ ಅಲ್ಲ, ಅದರಲ್ಲಿರುವ ಪ್ರೀತಿ ಮುಖ್ಯ. ಅದರಲ್ಲಿರುವ ಪ್ರೀತಿ ಮುಖ್ಯ. ಯಾಕಂದರೆ ಬೆಳೆದು ಬಂದಂತಹ ನಮ್ಮ ಹಾದಿ, ನಮ್ಮ ಸಂಸ್ಕೃತಿ, ನಮ್ಮ ಮೂಲ ಸಂಸ್ಕೃತಿ ಈ ಯಕ್ಷಗಾನ ಇದ್ದರೆ ಎಷ್ಟೋ ವರ್ಷದಿಂದ ಇದು ಭಾಳ ಏರುಪೇರಾಗಿ ಬಂದಿದ್ದರು. ಈ ಕಾಲಘಟ್ಟದಲ್ಲಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸಶಕ್ತೀಕರಣ ಮಾಡುವಂಥ ಕೆಲಸ ನಾವು ಮಾಡಬೇಕಂತ ನಾವು ತೊಡಗಿದ್ದೇವೆ. ಅದಕ್ಕೆ ಈಗ ಮೊತ್ತ ಮುಖ್ಯ ಅಲ್ಲ, ನನ್ನ ಸಹಕಾರ ಸಂಪೂರ್ಣ ಇದೆ, ಇನ್ನು ಮುಂದೆಯೂ ಇದೆ, ಯಾವತ್ತೂ ಇದೆ. ಅದಕ್ಕೆ ಸತೀಶ, ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ನಿಮ್ಮ ಒಳ್ಳೆಯ ಒಂದು ಟೀಮ್ ಇದೆ, ಒಳ್ಳೆಯ ರೀತಿಯಲ್ಲಿ ನೀವು ಮಾಡ್ತಾಯಿದ್ದೀರಿ. ಇವತ್ತಿನ ದಿನ ವಿಶೇಷವಾದ ದಿನ. ಈ ಸಲ 1-2 ವರ್ಷಗಳಿಂದ ಹೊಸ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ವಿಮಾ ಯೋಜನೆ ಅದು ಬಹಳ ಮುಖ್ಯವಾದಂಥ ಒಂದು ಯೋಜನೆ. ಯಾಕಂದರೆ ಅದೊಂದು ಸೆಕ್ಯುರಿಟಿ. ಇನ್ಶೂರೆನ್ಸ್ ಈಸ್ ಎ ಸೆಕ್ಯುರಿಟಿ ಫಾರ್ ದ ಫ್ಯಾಮಿಲಿ. ಪರಿವಾರಕ್ಕೆ ಅದೊಂದು ಸೆಕ್ಯುರಿಟಿ ಆಗಿರುತ್ತದೆ. ಅಪಘಾತ ಆದರೆ, ಏನಾದರೂ ಅಂಗವಿಕಲರಾದರೆ ಅಥವಾ ಜೀವಹಾನಿ ಆದರೆ ಅವರಿಗೊಂದು ಸಪೋರ್ಟ್ ಮಾಡುವಂಥ ಒಂದು ಸದುದ್ದೇಶದಿಂದ ಈಗ ಈ ಉತ್ತಮವಾದ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಯಕ್ಷಗಾನ ಅಲ್ಲದೆ ಬೇರೆ ನಾಟಕ ರಂಗದವರು ಇರಬಹುದು. ಕಳೆದ ವರ್ಷ ನಾವು ದೈವಾರಾಧನೆಯವರಿಗೂ ಕೂಡ ಇದನ್ನು ಸೇರಿಸಿದ್ದೇವೆ. ಈ ಸಲವೂ ಕೂಡ ನಾವು ಕಂಬಳವನ್ನು ಸೇರಿಸಿ ಅದಕ್ಕೆ ಸಾಕಾರ ಮಾಡುವಂಥ, ಅದು ನಮ್ಮ ಕಲೆ, ತುಳುನಾಡಿನ ಕಲೆ ಆದಂಥ ಕಂಬಳಕ್ಕೂ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿ ಮುಂದುವರಿಸಿ ಈಗ ಈ ವರ್ಷ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಮಾಡ್ತಾ ಇದ್ದೇವೆ. ಈಗಾಗಲೇ ಅದು ಒಂದು ಅರ್ಥಪೂರ್ಣವಾದಂಥ ಒಂದು ಕೆಲಸ ಮಾಡ್ತಾ ಇರುವುದು ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಇನ್ನು ಮುಂದೆ ಇದಕ್ಕೆ ಸಾಕಷ್ಟು ನಮಗೆ ಸಹಕಾರ ಎಲ್ಲ ಬೇಕು. ನಾವು 3-4 ಜನ ಇದ್ದರೆ ಸಾಲದು, ಎಲ್ಲರೂ ಸೇರಿ ಭಾಳಷ್ಟು ಮಂದಿ ಇದಕ್ಕೆ ಸಹಕಾರ ಮಾಡಬೇಕು. ಸಣ್ಣದು ಮಾಡಿ ದೊಡ್ಡದು ಮಾಡಿ ಎಲ್ಲರೂ ಸಹಕಾರ ಮಾಡಿ ಒಂದು 3-4 ಜನರಲ್ಲಿಗೆ ಸೀಮಿತ ಮಾಡದೆ ಎಲ್ಲರನ್ನೂ ಸೇರಿಸಿ ಇದಕ್ಕೆ ಒಂದು ಫೈನಾನ್ಸಿಂಗ್ ಮಾಡುವಂಥ ಅವಶ್ಯಕತೆ ಇದೆ. ಅದು ಮಾಡಿ ಈಗ ಯಕ್ಷಗಾನವನ್ನು ನಾವು ಎಲ್ಲ ಕಡೆ ತಗೊಂಡು ಹೋಗ್ತಾ ಇದ್ದೇವೆ. ಈಗ ಸದ್ಯ ನಮ್ಮ ತುಳುನಾಡಿನಲ್ಲಿ ಸೀಮಿತವಾಗಿರುವಂಥ ಈ ಕಲೆಯನ್ನು ಈಗ ದೇಶ ವಿದೇಶಕ್ಕೆ ನಾವು ತಗೊಂಡು ಹೋಗ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಮೊದಲು ಇದ್ದದ್ದು ಈ ಕರಾವಳಿ 1-2-3 ಜಿಲ್ಲೆಗಳು ಮಾತ್ರ ಇದ್ದದ್ದು. ಈಗ ಅದನ್ನು ಇಡೀ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ನಾವು ಈ ಯಕ್ಷಗಾನವನ್ನು ತಲುಪಿಸ್ತಾ ಇದ್ದೇವೆ. ಹಲವಾರು ಘಟಕಗಳು ಮಾಡಿ ಹೋಗ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಈಗ ಮೀಡಿಯಾದವರ ಬಗ್ಗೆ ಒಂದಿಷ್ಟು ಹೇಳಬೇಕು. ಯಾಕಂದರೆ ಇದು ನಮ್ಮ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಆಗಿರ್ಬೋದು ಅಥವಾ ಪತ್ರಿಕಾ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಇವರ ಕೆಲಸ ಬಹಳ ದೊಡ್ಡದು. ಅವರಿಗೊಂದು ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಈ ಸಭೆಯಲ್ಲಿ ಮತ್ತು ಈ ಪರಿಸರದಲ್ಲಿ ಇರುವಂಥ ಜನ ಅದೊಂದು ಸೀಮಿತವಾಗಿರ್ತದೆ, ಲಿಮಿಟೆಡ್ ಆಗಿರ್ತದೆ. ಇಲ್ಲೊಂದು 1,000 ಇರ್ಬೋದು, 2,000 ಇರ್ಬೋದು, 5,000 ಇರ್ಬೋದು. ಆದರೆ ಈ ಮಾಧ್ಯಮದ ಅದು ಕ್ಯಾಮರಾದ ಹಿಂದೆ ಏನು ಇದೆ ಅಂತ ನಮಗೆ ಕಲ್ಪನೆ ಮಾಡಲಿಕ್ಕೆ ಕಷ್ಟ. ಯಾಕಂದರೆ ಈಗ ಒಂದು ಮಾಧ್ಯಮದಲ್ಲಿ ನಾನು ಇದ್ದೇನೆ. ಈಗ ನಮ್ಮ ಕುಡ್ಲ ಇರ್ಬೋದು, ನಮ್ಮ ಕರಾವಳಿ ಪ್ರದೇಶದಲ್ಲಿ ಲಕ್ಷಗಟ್ಟಲೆ ಜನರಿಗೆ ಅವರು ತಲುಪಿಸ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಮಾಧ್ಯಮಗಳಿದೆ. ನಾನು ಒಂದು ಮಾಧ್ಯಮದಲ್ಲಿ ಸೇರಿದ್ದೇನೆ, ಅದು ಅಭಿಮತ TV ಮಾಧ್ಯಮದಲ್ಲಿ ನಾನಿದ್ದೇನೆ. ಈಗಾಗಲೇ ಅಭಿಮತವು ಕರಾವಳಿ ಪ್ರದೇಶದಿಂದ ಹೊರಗೆ ಹೋಗಿ ವಿಶಾಲವಾದಂಥ ಕರ್ನಾಟಕದ ಕರ್ನಾಟಕದ ಇಡೀ ಸ್ಟೇಟನ್ನು ಕವರ್ ಮಾಡ್ತಾ ಇದ್ದೇವೆ.
ಅದು ಬ್ಯಾಂಗ್ಳೂರ್ ಆಗಿರಲಿ, ಹುಬ್ಳಿ, ಮೈಸೂರು, ಎಲ್ಲ ಆಲ್ ದ ಸಿಟೀಸ್ ಆ್ಯಂಡ್ ಏರಿಯಾಸ್ ಆಫ್ ಕರ್ನಾಟಕ ಈಗಾಗಲೇ ಅದು ಲೈವ್ ಆಗ್ತಾ ಇದೆ. ಇಡೀ ಕರ್ನಾಟಕಕ್ಕೆ ಅಭಿಮತ ಟಿ ವಿ ಮುಖಾಂತರ ಒಂದು 30 ಲಕ್ಷ ಕನೆಕ್ಷನ್ ಇದೆ ಥ್ರೂ ಹಾತ್ವೇ ಆ್ಯಂಡ್ ಡೆನ್. 30 ಲಕ್ಷದಿಂದ ಹೆಚ್ಚು ಕನೆಕ್ಷನ್ ಈಗಾಗಲೇ ಇದೆ. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಸ್ಯಾಟಲೈಟ್ ಟಿ ವಿ. ಸೊ ಮುಂದಕ್ಕೆ ನಾವು ಸ್ಯಾಟಲೈಟ್ವರೆಗೆ ರಾಕೆಟ್ ನಮ್ಮದು ಈಗಾಗಲೇ ಆದಷ್ಟು ಮೇಲೆ ಹೋಗ್ತಾ ಇದೆ. ಇನ್ನೂ ಮೇಲೆ ಹೋಗಿ ಅದು ಸ್ಯಾಟಲೈಟು ಆಗ್ಬೋದು. ಅದೇ ರೀತಿ ಬೇರೆ ಎಲ್ಲ ಮಾಧ್ಯಮದವರು, ಟಿ ವಿಯವರು, ನಮ್ಮ ಕುಡ್ಲ ಇರ್ಬೋದು, ಬೇರೆ ಹಲವಾರು ಟಿ ವಿಯವರಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಈಸ್ ಎ ವೆರಿ ವಂಡರ್ಫುಲ್ ಮೀಡಿಯಾ ಟು ಟೇಕ್ ಯಕ್ಷಗಾನವನ್ನು ಇಡೀ ಈಗ ಇಷ್ಟು ಜನರಿಗೆಲ್ಲ 3,000, 5,000 ಲಕ್ಷಗಟ್ಟಲೆ ಜನಕ್ಕೆ ಈಗ ಹೋಗ್ತಾ ಉಂಟು ಯಕ್ಷಗಾನ. ಸೊ ಯಕ್ಷಗಾನವನ್ನು ನಾವು ವಿಸ್ತರಿಸುವಂಥ ಈ ಇದಕ್ಕೆ ಮಾಧ್ಯಮದವರ ರೋಲ್ ಬಹಳ ದೊಡ್ಡದಿದೆ. ಅದೇ ರೀತಿ ಪ್ರಿಂಟ್ ಮೀಡಿಯಾ, ಉದಯವಾಣಿ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ಎಲ್ಲ ಮೀಡಿಯಾದವರಿಗೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಯಕ್ಷಗಾನವನ್ನು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ತಲುಪಿಸುವಂತಹ ಮಹಾನ್ ಕಾರ್ಯದಲ್ಲಿ ನೀವು ತೊಡಗಿಸಿದ್ದೀರಿ, ನಾವು ಇದ್ದೇವೆ. ಇದನ್ನು ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇನ್ನಷ್ಟು ಬಲಿಷ್ಠವಾಗಿ ಮಾಡಿ, ಇನ್ನಷ್ಟು ದಾನಿಗಳನ್ನು ಸೇರಿಸಿ, ಇನ್ನಷ್ಟು ಕಲಾವಿದರನ್ನು ಎಲ್ಲರನ್ನೂ ಇದರಲ್ಲಿ ಅಳವಡಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ನಾನು 4 ಮಾತು ನಾನು ಮುಗಿಸ್ತೇನೆ. ಯಾಕಂದರೆ ನಂದು ಮಧ್ಯಾಹ್ನವೂ ಇದೆ, ರಾತ್ರಿಯೂ ಇದೆ, ನಮ್ಮ ಎಪಿಸೋಡ್ ಇನ್ನು 3 ಎಪಿಸೋಡ್ ಇದೆ. ಆದ್ದರಿಂದ ಇನ್ನು ಬರೋವರಿಗೆಲ್ಲ 3 ನಿಮಿಷವೇ ಇರುವುದು. ನಾನು ಕೊಟ್ಟ ಮೊತ್ತ ಮುಖ್ಯ ಅಲ್ಲ ಅಂತ ಪುನಃ ಹೇಳ್ತೇನೆ. ಮಾತು ಕಡಿಮೆ ಮಾಡ್ತೇನೆ, ಮೊತ್ತ ಸಾಕು. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದೊಡ್ಡ ಉದ್ಯಮಿ ಆಗಿದ್ದರೂ ಕೂಡ ನಮ್ಮ ಜೊತೆ ಸೇರಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಸುಮಾರು ಹತ್ತಿರ 2 ಕೋಟಿ ರೂಪಾಯಿಯವರೆಗೆ ನಮ್ಮ ಫೌಂಡೇಶನ್ಗೆ ದೊಡ್ಡ ಮೊತ್ತವನ್ನು ಕೊಟ್ಟಂಥ ಪುಣ್ಯಾತ್ಮರು ನಮ್ಮ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು. ದಯವಿಟ್ಟು ಈ ಚಪ್ಪಾಳೆ ಸಾಕಾಗಲ್ಲ. ಯಾಕೆಂತ ಹೇಳಿದ್ರೆ ಅಂತಹ ದಾನಿಗಳೇ ಇದ್ದರೆ ಮಾತ್ರ ನಾವು ಎಣಿಸಿದ ಹಾಗೆ ನಮ್ಮ ಕಲಾವಿದರಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ. ನಾವು ರಾತ್ರಿ ಹಗಲು ನಮ್ಮ ಎಲ್ಲ ಫೌಂಡೇಶನ್ನ ಪದಾಧಿಕಾರಿಗಳು ರಾತ್ರಿ ಹಗಲು ಅದರಲ್ಲಿ ವರ್ಷ ಇಡೀ ದುಡಿದ್ದೇವೆ. ಆದ ಕಾರಣ ಅವರಿಗೂ ಅಭಿನಂದಿಸುತ್ತಾ, ಕನ್ಯಾನ ಸದಾಶಿವ ಶೆಟ್ಟರಂತಹ ದಾನಿಗಳು ಇನ್ನಷ್ಟು ಹುಟ್ಟಿ ಬರಲಿ, ಸಮಾಜಮುಖಿಯಾಗಿ ಅವರಿಗೆ ಇನ್ನಷ್ಟು ಸಂಪತ್ತು, ಸೌಭಾಗ್ಯ ಅವರು ನಂಬಿದ ತಾಯಿ ಭಗವತಿ ಅನುಗ್ರಹಿಸಲಿ ಎಂಬುದಾಗಿ ಬೇಡುತ್ತಾ, ವಿಶೇಷವಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮೊನ್ನೆ ಫೋನ್ ಮಾಡುವಾಗ ಅಮೆರಿಕದಲ್ಲಿದ್ದರು, ನಿನ್ನೆ ಫೋನ್ ಮಾಡುವಾಗ ಪ್ಯಾರಿಸಲ್ಲಿದ್ದಾರೆ ಏರ್ಪೋರ್ಟಲ್ಲಿ. ಇವತ್ತು ಈಗ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಭೋಜನಾರಾಯಣ ಪೂಜಾರಿ ಅವರು. ಬಹಳ ದೊಡ್ಡ ಧಾರ್ಮಿಕ ಮುಖಂಡರು, ಮುಂಬಯಿಯ ಅತ್ಯುತ್ತಮ ಅಡ್ವೊಕೇಟ್ ಕೂಡ ಹೌದು. ನಮ್ಮ ಮೇಲೆ ಬಹಳ ಪ್ರೀತಿ, ಯಕ್ಷಗಾನದ ಮೇಲಿನ ಬಹಳ ಪ್ರೀತಿ, ಧಾರ್ಮಿಕ ಮುಖಂಡರು ಹೌದು, ದೊಡ್ಡ ದಾನಿಯೂ ಹೌದು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪಟ್ಲ ಫೌಂಡೇಶನ್ನಿಂದ ಸುಮಾರು 12 ಕೋಟಿ ರೂಪಾಯಿ ಬೇರೆ ಬೇರೆ ಯೋಜನೆಗಳಿಗೆ ನಾವು ವಿನಿಯೋಗ ಮಾಡಿದ್ದೇವೆ. ನಿಮ್ಗೆ ಗೊತ್ತಿದೆ, ನಾನು ವಿವರಿಸಲ್ಲ. ಈಗ ಇನ್ಶೂರೆನ್ಸ್ ಅಲ್ಲಿ ನಡೀತಾ ಇದೆ. ಸುಮಾರು 3,000 ರಿಂದ 4,000 ಕಲಾವಿದರುಗಳು, ಈಗ ಕನ್ಯಾನ ಸದಾಶಿವ ಶೆಟ್ಟರು ಹೇಳಿದ ಹಾಗೆ ಬೇರೆ ಬೇರೆ ವಿಭಾಗದ ಕಲಾವಿದರು ಅದರ ಪ್ರಯೋಜನಗಳನ್ನು ಪಡೆಯುತ್ತಾ ಇದ್ದಾರೆ. ಕಲಾವಿದರುಗಳು ಆದಷ್ಟು ಬೇಗ ಆ ಪ್ರಯೋಜನಗಳನ್ನು ಪಡ್ಕೊಳ್ಬೇಕಾಗಿ ವಿನಂತಿಸುತ್ತಾ ವೇದಿಕೆ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಕದ್ರಿ ನವನೀತ್ ಶೆಟ್ಟರಿಗೆ. ವಿಶೇಷತೆ ಸೇವಾ ಚಟುವಟಿಕೆಗಳಿಗೆ ಜಾಸ್ತಿ ಒತ್ತು ನೀಡಲಾಗಿದೆ. ಕಳೆದ 9 ವರ್ಷಗಳಲ್ಲಿ ಸುಮಾರು 12 ಕೋಟಿ ರೂಪಾಯಿಗಳು ಪಟ್ಲ ಭಾಗವತರ ಅಭಿಮಾನದ ಮೇಲೆ ಪ್ರೀತಿ ಗೌರವದಲ್ಲಿ ದಾನಿಗಳು ನೀಡಿದ್ದಾರೆ. ಅದು ಸೇವಾ ಚಟುವಟಿಕೆಗಳಿಗೆ ವಿನಿಯೋಗಿಸಲ್ಪಟ್ಟಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರ ಇದೆ. ಇದರಿಂದಲೇ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. KS ಹೆಗಡೆ ಮೆಡಿಕಲ್ ಅಕಾಡೆಮಿಯ ನೇತೃತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಡಾಕ್ಟರ್ ರವೀಶ್ ತುಂಗ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮನೋರೋಗ ತಜ್ಞರು, ಮನಸ್ವಿನಿ ಆಸ್ಪತ್ರೆ, ಅರ್ಕುಳ. ಪ್ರಖ್ಯಾತ್ ಶೆಟ್ಟಿ ಅಳಕೆ, ಪಟ್ಲ ಭಾಗವತರ ಪಟ್ಟ ಶಿಷ್ಯ, AJ ಡೆಂಟಲ್ ಕಾಲೇಜಿನಲ್ಲಿ ಉಪನ್ಯಾಸಕರು, ಅವರಿಗೆ ಹಸ್ತಾಂತರಿಸಿದ್ದಾರೆ. ಆರೋಗ್ಯ ಶಿಬಿರ ಉದ್ಘಾಟಿಸಲ್ಪಟ್ಟಿದೆ. ಕಿಟ್ ನೀಡುವ ಮೂಲಕ BP, ಶುಗರ್, ECG, ಅದೇ ರೀತಿ ENT, ಚರ್ಮರೋಗ ವಿಭಾಗದವರು ಇದ್ದಾರೆ, ಅಲ್ಲಿ ಮೂಳೆ ತಜ್ಞರಿದ್ದಾರೆ,
ಹೃದಯ ರೋಗ ಸಂಬಂಧಿ ಆರೋಗ್ಯ ತಪಾಸಣೆ ನಡೆಸಬಹುದು. ಉಚಿತ ಔಷಧ ನೀಡಲಾಗುತ್ತದೆ. ದೃಷ್ಟಿ ಪರೀಕ್ಷೆಯೊಂದಿಗೆ ಉಚಿತ ಕನ್ನಡಕ ವಿತರಣೆಗಳು. ಯಕ್ಷಗಾನ, ರಂಗಭೂಮಿ, ಭೂತಾರಾಧನೆ ಮತ್ತು ಈ ವರ್ಷದ ಸೇರ್ಪಡೆ ಕಂಬಳ. ಡಾಕ್ಟರ್ ರವಿ ಸ್ವಾಮೀಜಿಗಳವರ ಪಾದಾರಕ್ಕೆ ನಮಿಸುತ್ತಾ ಎಲ್ಲ ಗಣ್ಯರಿಗೂ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಮಾತಲ್ಲಿಗೆಲ್ಲ ನಮಸ್ಕಾರ ಪಂಡದು. ಇಲ್ಲಿ ಪಟ್ಲ ಸಂಭ್ರಮಕ್ಕೆ ಬಂದಿರುವಂಥ ಎಲ್ಲ ಹಿತೈಷಿಗಳಿಗೂ ಯಕ್ಷಗಾನ ಪ್ರೇಮಿಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಯಕ್ಷಗಾನದ ಒಂದು ಈ ಕರಾವಳಿ ಕರ್ನಾಟಕದಲ್ಲಿ ಒಂದು ಉತ್ಸವ ಅಂತ ಹೇಳ್ಬೋದು. ಪ್ರತಿ ವರ್ಷ ಇದೀಗ 9ನೇ ವರ್ಷ ಪಟ್ಲ ಸತೀಶ್ ಶೆಟ್ಟರ್ ನೇತೃತ್ವದಲ್ಲಿ ಅವರ ಒಂದು ಆಶೆ ಏನುಂಟು, ಇದನ್ನೊಂದು ಯಕ್ಷಗಾನವನ್ನು ಉತ್ತುಂಗಕ್ಕೆ ಕೊಂಡೋಗುವಲ್ಲಿ ಇದೆಲ್ಲ ಒಂದು ಸಹಾಯ ಮಾಡುತ್ತೆ. ನಮಗೆ ಸಣ್ಣದರಲ್ಲಿ ನಾನು ಕುಂದಾಪುರ ಸಾಸ್ತಾನ ಗುಣ್ಮಿ ಕಡೆಯವನು. ನಮಗೆ ಯಕ್ಷಗಾನ ಅಂತ ಹೇಳಿದರೆ ಆವಾಗ ಕಾಳಿನಾಡ್ರು ಅಂಥೇಳಿ ಅವ್ರು ನಮ್ಮ ಬಂಧುಗಳು ಕೂಡ ಅವರೊಟ್ಟಿಗೆ ಹೂವಿನ ಕೋಲು ಅಂತ ನವರಾತ್ರಿಯಲ್ಲಿ ಅದು ಹೇಳಿಕೊಂಡು ಆವಾಗ ಯಕ್ಷಗಾನದ ಒಂದು ಭಾಗವತಿಗೆ ಅಷ್ಟು ಖುಷಿ ಆಗ್ತಾಯಿತ್ತು. ದುರದೃಷ್ಟವಶಾತ್ ಅವರು ಹೆಚ್ಚು ವರ್ಷ ಇರಲಿಲ್ಲ. ಆದರೂ ಈ ಲಾಕ್ಡೌನ್ ಪೀರಿಯಡಲ್ಲಿ ನನಗೆ ವೈದ್ಯಕೀಯ ವೃತ್ತಿ ಸೇರಿದ ಮೇಲೆ ಯಕ್ಷಗಾನಕ್ಕೆ ಹೋಗಲಿಕ್ಕೂ ಅಷ್ಟು ಪುರ್ಸೊತ್ತಾಗ್ತಿರ್ಲಿಲ್ಲ. ಆದರೂ ಏನೋ ಒಂದು ಅದು ಯಕ್ಷಗಾನ ನಂಟು ಏನುಂಟು ಅದು ಯಾವಾಗಲೂ ಜೀವಂತವಾಗಿರ್ತದೆ. ಈ ಲಾಕ್ಡೌನ್ ಪೀರಿಯಡಲ್ಲಿ ನನಗೆ ತುಂಬ ಪುರ್ಸೊತ್ತಿತ್ತು, ಹೆಚ್ಚು ಕೆಲಸ ಇರಲಿಲ್ಲ, ಆಸ್ಪತ್ರೆಗೆಲ್ಲ ಹೆಚ್ಚು ಹೋಗ್ಲಿಕ್ಕಿರಲಿಲ್ಲ, ಪೇಷಂಟ್ ನೋಡಲಿಕ್ಕಿರಲಿಲ್ಲ. ಆವಾಗ ನಾನು ಪಟ್ಲ ಸತೀಶ್ ಶೆಟ್ಟರ ಫ್ಯಾನ್ ಆದೆ. ಅವರ ಯಕ್ಷಗಾನಗಳ ಭಾಗವತಿಯನ್ನು ಕೇಳಿ 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 ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ಪಟ್ಲ ಸತೀಶ್ ಶೆಟ್ಟರು ಒಂದು ನೋಡಲೇಬೇಕಂತ. ಕಡೆಗೆ ನೋಡಿದರೆ ಅವರು ನಮ್ಮ ಅಟ್ಟಣಿಗೆ ಯಾವಾಗಲೂ ಬರುವುದು. ಪುರುಷೋತ್ತಮ್ ನಮ್ಮ ಸ್ನೇಹಿತರಾದ ಅಡ್ಯಾರ್ ಪುರುಷೋತ್ತಮ್ ಶೆಟ್ಟರ್ ತುಂಬ ಕ್ಲೋಸ್ ಅಸೋಸಿಯೇಟ್. ಅವರೊಟ್ಟಿಗೆ ಒಂದು ಸಲ ಅಲ್ಲಿ ನೋಡಿದಾಗ ನನಗೆ ಎಷ್ಟು ಖುಷಿಯಾಯಿತು ಅಂತ ಹೇಳಿದರೆ, ಅಯ್ಯೋ ಒಂದು ಯಕ್ಷಗಾನದ ಒಂದು ದೇವತೆಯನ್ನೇ ನೋಡಿದಾಗ ಅಷ್ಟು ಖುಷಿಯಾಯಿತು. ಇದು ಅತಿಶಯೋಕ್ತಿ ಅಲ್ಲ, ಯಾಕೆಂದರೆ ಅಷ್ಟು ಒಂದು ಮಧುರ ಕಂಠದಿಂದ ನಾನು ಅದನ್ನು ಆಸ್ವಾದಿಸ್ತಿದ್ದೆ. ಅಂಥ ಒಂದು ವ್ಯಕ್ತಿ ಇಷ್ಟು ಸಾಧನೆ ಮಾಡಿದ್ದಾರೆ. ಎಲ್ಲ ಇಷ್ಟು ಜನರನ್ನು ಒಟ್ಟಾಕಿ, ಇಷ್ಟು ದಾನಿಗಳನ್ನು ಒಟ್ಟಾಕಿ, ಮಹಾದಾನಿಗಳು ಸುಮಾರು ಜನ ಇದ್ದಾರೆ, ಎಲ್ಲರೂ ಸೇರಿಸ್ಕೊಂಡು ಒಂದು ಉತ್ತಮ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ನಾನು ಕಳೆದ 1-2 ವರ್ಷದಿಂದ ಹತ್ತಿರ ನೋಡ್ತಾ ಇದ್ದೇನೆ. ನಾವೆಲ್ಲ ಸ್ಪಂದಿಸಬೇಕು. ಹಾಗೆ ಈ ವರ್ಷ ಆರೋಗ್ಯ ಶಿಬಿರದ ಉದ್ಘಾಟನೆಗೆ ಬರಬೇಕಂದ ತಕ್ಷಣ ಅದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಬಂದೆ. ಯಾಕಂತೇಳಿದರೆ ಇವತ್ತಿನ ದಿವಸ ಅವರು ಮಾಡ್ತಿರುವಂಥ ಒಂದು ಇನ್ಸೂರೆನ್ಸ್ ಇರ್ಬೋದು. ಈಗ ಆರೋಗ್ಯ ಅನ್ನುವಂಥದ್ದು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಆದರೂ ಎಷ್ಟು ನಾವು ಜಾಗ್ರತೆ ಮಾಡಿದ್ರು ಕಾಯಿಲೆ ಬರುತ್ತಲ್ವ. ಬಂದ ಮೇಲೆ ಅದಕ್ಕೆ ಏನು ವ್ಯವಸ್ಥೆ, ಅದಕ್ಕೆ ಈಗಿನ ಒಂದು ಸರ್ಕಾರದಲ್ಲಿ ಆಸ್ಪತ್ರೆಯಲ್ಲಿ ಫ್ರೀ ಸಿಗ್ಬೋದು. ಆದರೆ ಅತ್ಯುತ್ತಮ ಮಟ್ಟದ ಒಂದು ಚಿಕಿತ್ಸೆ ಬೇಕಾದರೆ ನಾವು ಇನ್ಸೂರೆನ್ಸ್ ಇಲ್ಲದೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಇನ್ಸೂರೆನ್ಸ್ ಸ್ಕೀಮನ್ನು ಹಾಕ್ಕೊಂಡಂಥದ್ದು ಅದು ಅತ್ಯುತ್ತಮ ಹಾಗೂ ದೇವರ ಕೆಲಸ ಅಂತ ನಾನು ಭಾವಿಸ್ತೇನೆ. ಅದನ್ನು ಹಮ್ಮಿಕೊಂಡಂಥ ಒಂದು ಸದುದ್ದೇಶ ಉಂಟಲ್ಲ, ಅದು ಸಾರ್ಥಕ ಆಗಿ ಮುಂದರ್ಕೊಂಡು ಹೋಗಲಿ ಅಂತ ನನ್ನ ಆಶಯ. ಅದಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಇದರಲ್ಲಿ ಭಾಗಿಯಾಗಲಿಕ್ಕೆ ಯಕ್ಷಗಾನದ ಅದೊಂದು ಹತ್ತಿರದಿಂದ ಅದನ್ನು ಆಸ್ವಾದನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟದಕ್ಕೂ ಮತ್ತು ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಯಕ್ಷಗಾನ. ಈ ಕಾರ್ಯಕ್ರಮ, ಈ ಸಭಾ ಕಲಾಪ 11 ಗಂಟೆಗೆ ಸರಿಯಾಗಿ ಮುಗಿದು ಮುಂದಿನ ಕಾರ್ಯಕ್ರಮಕ್ಕೆ ಕಲಾವಿದರು ಸಿದ್ಧರಾಗ್ತಾರೆ. ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಶ್ರೀಧರ್ ಶೆಟ್ಟಿಯವರು
ಆರ್ಥೋಪಿಡಿಕ್ ಸರ್ಜನ್ ಅವರು ಡಾಕ್ಟರ್ ಬಾಲಚಂದ್ರ ಶೆಟ್ಟಿಯವರಿಗೆ ಕಿಟ್ ಹಸ್ತಾಂತರಿಸುವ ಮೂಲಕ ರಕ್ತದಾನದ ಶಿಬಿರವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಡಾಕ್ಟರ್ ಬಾಲಚಂದ್ರ ಶೆಟ್ಟಿಯವರು ಸರಪಾಡಿ ಘಟಕದ ಗೌರವಾಧ್ಯಕ್ಷರು. ಆರಂಭದ ದಿನಗಳಿಂದಲೂ ರಕ್ತದಾನ ಶಿಬಿರದ ನೇತೃತ್ವವನ್ನು ವಹಿಸಿಕೊಂಡಿರುವವರು. ಪಟ್ಲ ಸಂಭ್ರಮ, ಪುರಭವನದ ಪಟ್ಲ ಸಂಭ್ರಮದಿಂದಲೇ ಈ ರಕ್ತದಾನ ಶಿಬಿರ ನಿರಂತರವಾಗಿ ನಡೆಯುತ್ತಾ ಇದೆ. ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ಇದರಲ್ಲಿ ರಕ್ತದಾನ ಶಿಬಿರವನ್ನು ಉದ್ಘಾಟಿಸುವ ಈ ಸಂದರ್ಭವನ್ನು ನನಗೆ ಒದಗಿಸಿಕೊಟ್ಟದಕ್ಕಾಗಿ ಪಟ್ಲ ಫೌಂಡೇಶನ್ನ ಸತೀಶ್ ಅಣ್ಣ ಹಾಗೂ ಇತರರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಮಹಾದಾನಿಗಳನ್ನು ನೋಡ್ತಾ ಇದ್ದೇವೆ. ರಕ್ತದಾನ ಎಂಬುದು ದೊಡ್ಡ ದಾನ. ರಕ್ತದಾನ ದೊಡ್ಡ ಸಮಾಜ ಸೇವೆ. ನಮ್ಮ ಸಾಧಾರಣ ಒಬ್ಬ ಮನುಷ್ಯನಲ್ಲಿ 4.5 5.5 ಲೀಟ್ರ್ವರೆಗೆ ರಕ್ತ ಇರ್ತದೆ. ಇದರಲ್ಲಿ ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಪ್ಲಾಸ್ಮಾ, ಪ್ಲೇಟ್ಲೆಟ್ಗಳಿರ್ತದೆ. ಈ ರಕ್ತಸ್ರಾವ ಅಥವಾ ಎಮರ್ಜೆನ್ಸಿಯಲ್ಲಿ ನಮ್ಮಲ್ಲಿ ತುಂಬ ರಕ್ತ ಕಳೆದುಕೊಳ್ತೇವೆ ನಾವು, ಹೆಚ್ಚಾಗಿ ಅಪಘಾತಗಳಲ್ಲಿ. ಈ ಅಪಘಾತ ಹೇಳಿದರೆ ಮೂಳೆ ಮರಿತ ಸಾಮಾನ್ಯ ಮೂಳೆಯಲ್ಲಿ ಒಂದು 250ರಿಂದ 500 ml ಬ್ಲಡ್ ಲಾಸ್ ಆಗಬಹುದು. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಹೆಚ್ಚಾಗಿ ಪೆಲ್ವಿಸ್ ಫ್ರ್ಯಾಕ್ಚರ್ ಹೇಳ್ತೇವೆ. ಪೆಲ್ವಿಸ್ ಫ್ರ್ಯಾಕ್ಚರ್ ಹೇಳಿದರೆ ಸೊಂಟದ ಮೇಲ್ಭಾಗದಲ್ಲಿ, ಹೊಟ್ಟೆ ಮೇಲೆ, ಕೆಲವು ಸಲ ಟೈರ್ ಮೇಲೆ ಹೋಗ್ತದೆ. ಈ ಥರದ್ದು ಆದರೆ ಗಾಯಗಳಿರುವುದಿಲ್ಲ. ಹೆಚ್ಚಾಗಿ 5ರಿಂದ 6 ಲೀಟರ್ ಬ್ಲಡ್ ಒಳಗೆ ರಕ್ತಸ್ರಾವವಾಗಿ ಪೇಷಂಟ್ ಸಾಯ್ತಾನೆ. ಹೆಚ್ಚಾಗಿ ಎಮರ್ಜೆನ್ಸಿಗೆ ಬರುವಾಗ ಪೇಷಂಟ್ ಮಾತಾಡಿಕೊಂಡೇ ಬರ್ತಾನೆ. ಆತನ ಕಣ್ಣುಗಳು ಕೆಂಪಾದ ಕಣ್ಣುಗಳು ಬಿಳಿಯಾಗಿ ಆತ ಮಾತಾಡ್ತಲೇ ಸಾಯ್ತಾನೆ. ಇಂಥ ವಿಚಿತ್ರ ಘಟನೆಗಳನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಸೊ ರಕ್ತದಾನದ ಅವಶ್ಯಕತೆ ಏನು? ಹೆಚ್ಚಾಗಿ ಈ ಫ್ರ್ಯಾಕ್ಚರ್ಗಳು ಬರೀ ಫ್ರ್ಯಾಕ್ಚರ್ಗಳು ಮಾತ್ರ ಅಲ್ಲ, ಲಿವರ್, ಸ್ಪ್ಲೀನ್ ಈ ಅಂಗಗಳಿಗೂ ತೊಂದರೆ ಆಗ್ತದೆ. ಯಾಕಂದರೆ ಅದು ಕ್ರಶ್ ಇಂಜುರೀಸ್ ಅಂದರೆ ಇದರಿಂದಾಗಿಯೂ ಸುಮಾರು ಬ್ಲಡ್ ಹೋಗ್ತದೆ. ಇನ್ನು ಬೇರೆ ಕೆಲವು ಕಂಡೀಷನ್, ಹೆರಿಗೆಯ ನಂತರ ರಕ್ತಸ್ರಾವ ಆಗೋದು, ನಿಲ್ಲದೇ ಇರಬಹುದು. ಈ ಸಂದರ್ಭದಲ್ಲಿ ತುಂಬ ಬ್ಲಡ್ ಬೇಕಾಗುತ್ತದೆ. ಕೆಲವೊಮ್ಮೆ ಕ್ಯಾನ್ಸರ್ ಚಿಕಿತ್ಸೆ ಅಂದರೆ ಕ್ಯಾನ್ಸರ್ ಸರ್ಜರಿಯ ನಂತರ ಅಥವಾ ಕ್ಯಾನ್ಸರ್ ಸರ್ಜರಿ ಮಾಡುವ ಟೈಮಲ್ಲಿ ತುಂಬ ಬ್ಲಡ್ ಬರ್ತದೆ. ಈ ಟೈಮಲ್ಲಿ ಎಲ್ಲ ಬ್ಲಡ್ ಜಾಸ್ತಿ ಅಗತ್ಯ ಇರ್ತದೆ. ನಾವು ಯಾವಾಗಲೂ ಬ್ಲಡ್ ಡೊನೇಷನ್ ಮಾಡುವಾಗ ಯಾಕೆ ಒಂದು ಬಾಟ್ಲ್ ಬ್ಲಡ್ ಕೊಡಬೇಕು, ನಾವು ಒಬ್ಬರು ಕೊಟ್ಟರೆ ಸಾಕಾಗೋದಿಲ್ಲ ಅಂತ. ಅದೇ ಈ ರಕ್ತದಾನ ಶಿಬಿರ ಮಾಡೋದರಿಂದ ನಾವು ತುಂಬ ಬಾಟ್ಲ್ ಬ್ಲಡ್ಗಳನ್ನು ಕಲೆಕ್ಟ್ ಮಾಡ್ತೇವೆ. ಇದು ದೊಡ್ಡ ಮಹಾದಾನ, ನಾವು ಈ ಮಾನವ ಕುಲಕ್ಕೆ ಮಾಡುವ ದೊಡ್ಡ ಸೇವೆ. ಇನ್ನು ಕೆಲವು ವಿಷಯ ನಾವು ಅರಿತುಕೊಳ್ಳಬೇಕು. ಈ ರಕ್ತದಾನದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಇದರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನೀವು ಈಗೆಲ್ಲ ಇಂಟರ್ನೆಟ್ನಲ್ಲಿ ಎಲ್ಲ ವಿಷಯಗಳು ಲಭ್ಯವಾಗಿರ್ತವೆ. ನಾವು WHO ಅಂದರೆ ಜಾಗತಿಕ ಆರೋಗ್ಯ ಸಂಸ್ಥೆ, ಇದರ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು. ಇದರಲ್ಲಿ ಯಾರು ಕೊಡ್ಬೋದು, ಯಾರು ಕೊಡಬಾರ್ದು ಅಂತ ಎಲ್ಲ ಮೆನ್ಷನ್ ಮಾಡಿರ್ತದೆ. ಈಗ ಎಲ್ಲರೂ ಶ್ರೀಸಾಮಾನ್ಯರು ಎಲ್ಲರೂ ಅದನ್ನು ನೋಡಿ ಅರಿತುಕೊಳ್ಳಬೇಕು. ಮತ್ತೊಂದು ವಿಷಯ ಏನೆಂದರೆ, ಈ 18ರಿಂದ 60 ವರ್ಷದವರು ಯಾರು ಸಹ ಬ್ಲಡ್ ಕೊಡ್ಬೋದು. ಇದು ನಾನು ಬ್ಲಡ್ ಕೊಡಬಾರ್ದು, ಅವನು ಕೊಡಬಾರ್ದು ಅಂತ ಏನು ವ್ಯತ್ಯಾಸ ಇಲ್ಲ. ಇನ್ನು ಕೆಲವು ಅಪನಂಬಿಕೆಗಳಿದೆ. ರಕ್ತದಾನ ಮಾಡುವಲ್ಲಿ ಅಪನಂಬಿಕೆಗಳಿದ್ದಾರೆ. ನಾನು ರಕ್ತದಾನ ಮಾಡಿದರೆ ನಿಶಕ್ತಿ ಬರ್ತದೆ, ನಾನು ರಕ್ತದಾನ ಮಾಡಿದ ಮೇಲೆ 1 ವಾರ 2 ವಾರ ರಜೆ ತಗೊಳ್ಬೇಕು, ನನಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಯಾಕೆ ಬ್ಲಡ್ ಕೊಡಬೇಕು. ಮತ್ತು ಹೆಚ್ಚಿನ ಕೆಲವು ಕಡೆ ಕೆಲವು ವಿಚಿತ್ರ ನಂಬಿಕೆಗಳಿದೆ. ಅದೇನೆಂದರೆ, ನಾನು ರಕ್ತದಾನ ಮಾಡಿದರೆ ಸಂತಾನ ಶಕ್ತಿಯಲ್ಲಿ ಕಡಿಮೆ ಆಗ್ತದೆ. ಇದೆಲ್ಲ ವಿಚಿತ್ರ ಭಾವನೆಗಳು. ಕೆಲವು ಪೇಷಂಟ್ಗಳು ಕೇಳುವುದಿದೆ, ನಾನು ಬೇರೆಯವರ ರಕ್ತ ತೆಗೆದುಕೊಂಡರೆ ಅವನಲ್ಲಿರುವ ಬುದ್ಧಿ ಅಥವಾ ಅವನಲ್ಲಿರುವ ಬಿಹೇವಿಯರ್ಸ್ ನನಗೆ ಬರ್ತದ ಅಂತ. ಈ ಥರ ಎಲ್ಲ ವಿಪರ್ಯಾಸದ ಅಪನಂಬಿಕೆಗಳಿರ್ತದೆ. ಇದೆಲ್ಲ ಸುಳ್ಳು. ನಾವು ಈ ರಕ್ತದಾನ ಮಾಡುವುದು ತುಂಬ ದೊಡ್ಡ ಪುಣ್ಯ ಕಾರ್ಯ. ಈ ರಕ್ತದಾನ ಶಿಬಿರದಲ್ಲಿ ತುಂಬ ಜನರು ಸ್ವ ಇಚ್ಛೆಯಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಭಗವಂತನ ಕೃಪೆ ಇದೆ.
ನಾವು ಹೇಳಿದ್ರೆ ನಮಗೇನು ಉಪಕಾರ ಇದೆ, ನಮಗೇನು ಉಪಯೋಗ ಇದೆ ಏನು ಹೇಳುವುದು ಆ ಥರ ಎಣಿಸ್ಕೊಳ್ಬಾರ್ದು. ನಮಗೆಲ್ಲರಿಗೂ ಆ ಭಗವಂತನ ಕೃಪೆ ಇರ್ತದೆ. ನಮಗೆ ಬೇಕಾದಾಗ ಬೇರೆಯವರು ಬಂದು ಸಹಾಯ ಮಾಡ್ತಾರೆ. ಅದಲ್ಲದೆ ಇಂದಿನ ರಕ್ತದಾನ ಶಿಬಿರದ ಉದ್ದೇಶ ಏನೆಂದರೆ, ನಾವು ರಕ್ತ ಕೊಡ್ತೇವೆ, ನಮ್ಮ ಮುಂದಿನ ಯುವ ಪೀಳಿಗೆ ಅಂದರೆ ನಮ್ಮ ವಿದ್ಯಾರ್ಥಿಗಳಾಗಲಿ ನಮ್ಮ ಮಕ್ಕಳಾಗಲಿ ಅವರಿಗೆ ಹುರಿದುಂಬಿಸಬೇಕು, ಅಂದರೆ ಪ್ರೋತ್ಸಾಹ ಕೊಡಬೇಕು. ಈ ರಕ್ತದಾನ ಕೊಡುವುದು ರಕ್ತದಾನ ಶಿಬಿರದಲ್ಲಿ ಅಲ್ಲ, ಹೆಚ್ಚಾಗಿ ಎಮರ್ಜೆನ್ಸೀಸ್ ಬರ್ತದೆ. ಕೆಲವು ಸಲ ಪೇಷಂಟ್ ಆಪರೇಷನ್ ಮಾಡುವಾಗ ಬ್ಲೀಡಿಂಗ್ ಆಗ್ಬೋದು, ನಿಲ್ಲದೇ ಇರ್ಬೋದು. ಕೆಲವು ಸಲ ಅಪರೂಪದ ಬ್ಲಡ್ ಗ್ರೂಪ್ ಇರ್ಬೋದು. ಆಗ ಎಮರ್ಜೆನ್ಸಿಗೆ ಸ್ಪಂದಿಸುವಂಥ ಗುಣ ನಮ್ಮಲ್ಲಿರಬೇಕು. ಯಾಕಂದರೆ ಹೆಚ್ಚಿನವರು ಪೇಷಂಟ್ನವರು ಬಂದು ಹೇಳ್ತಾರೆ, ಸರ್ ಕೆಲವು ಪೇಷಂಟ್ ನನ್ನ ಹತ್ರ ಕೆಲವು ಲಿಸ್ಟ್ ಇದೆ, ಎಮರ್ಜೆನ್ಸಿ ಬೇಕಾದರೆ ಈಗ ಬೇಕಾದ್ರೆ ನನಗೆ ಹೇಳಿ ಅಂತ. ಈ ಥರ ಮನೋಭಾವನೆ ನಮ್ಮಲ್ಲಿ ಬೆಳೆದಿರಬೇಕು. ಇಷ್ಟೇ ಸಂಕ್ಷಿಪ್ತವಾಗಿ ಹೇಳಿ ಈ ಇಂದಿನ ಸಮಾರಂಭದಲ್ಲಿ ನನಗೆ 2 ಮಾತನಾಡುವ ಅವಕಾಶ ಕೊಟ್ಟಂತಹ ಹಾಗೂ ರಕ್ತದಾನ ಶಿಬಿರದಂತಹ ಪುಣ್ಯದ ಕೆಲಸವನ್ನು ಉದ್ಘಾಟನೆ ಮಾಡುವಂಥ ಸದಾವಕಾಶವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ಸತೀಶ್ ಅಣ್ಣ ಹಾಗೂ ಪಟ್ಲ ಟ್ರಸ್ಟ್ನ ಎಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ಗಣ್ಯರೆಲ್ಲರಿಗೂ ಪೂಜನೀಯರು ಎಲ್ಲರಿಗೂ ವಂದನೆಗಳು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅದರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಜೆ ತನಕ ರಕ್ತದಾನ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ರಕ್ತವನ್ನು ಸ್ವೀಕರಿಸಿದರೆ ಅದರ ಪರಿಣಾಮ ಬೀಳುವುದಿಲ್ಲ ಅಂತ ಮಾಡಿದ್ದಾರೆ. ಆ ರಕ್ತವನ್ನು ಸ್ವೀಕರಿಸುವವರಿಗೆ ಯಕ್ಷಗಾನದ ಬಗ್ಗೆ ಪ್ರೀತಿ ಹುಟ್ಟುತ್ತದೆ. ಆ ನಂಬಿಕೆಯೊಂದಿಗೆ ಈ ಟ್ರಸ್ಟ್ ಇಂತಹ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಸಾಧ್ಯವಾದದ್ದು ಪಟ್ಲ ಭಾಗವತರ ಮೇಲಿನ ಪ್ರೀತಿ, ಗೌರವ, ಅಭಿಮಾನದಿಂದ ಬೇರೆ ಬೇರೆ ವಿಭಾಗಗಳಲ್ಲಿ ತೊಡಗಿಸಿಕೊಂಡಂತಹ ದಾನಿಗಳಿಂದ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟನ್ನು ಬಲಪಡಿಸುವಂತಹ ದಾನಿಗಳನ್ನು ಅಭಿನಂದಿಸುವುದು ನಮ್ಮ ಕರ್ತವ್ಯ. ಹೊಸ ಟ್ರಸ್ಟಿಗಳನ್ನು ಸುರತ್ಕಲ್ ಘಟಕದ ಮೂಲಕ ಟ್ರಸ್ಟಿಗಳಾದ 4 ಈಗ ಗೌರವಿಸ್ತೇವೆ. ರವಿ ಶೆಟ್ಟಿಯವರು, ಚರಣ್ ಜೆ ಶೆಟ್ಟಿ, ಧನಪಾಲ್ ಶೆಟ್ಟಿಗಾರ್, ಸವಿತಾ ಭವಾನಿ ಶಂಕರ್ ಶೆಟ್ಟಿ ಬಾಳ, ದಯವಿಟ್ಟು ವೇದಿಕೆಗೆ ಬರಬೇಕು. ದಾನಿಗಳಿಂದ ಸಂಗ್ರಹ ಆಗಿದೆ. ಆ ದಾನಿಗಳು ಪಟ್ಲ ಭಾಗವತರ ಅಭಿಮಾನಿಗಳು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ಬೇರೆ ಬೇರೆ ಸ್ವರೂಪದ ದಾನಿಗಳು, ಅದರಲ್ಲಿ ಟ್ರಸ್ಟಿಗಳಾಗಿ ಸಕ್ರಿಯರಾಗಿ ಪಾಲ್ಗೊಳ್ಳುವಂತಹ ದಾನಿಗಳು. ಧನಪಾಲ್ ಶೆಟ್ಟಿಗಾರ್ ಅವರು ಬರ್ತಾ ಇದ್ದಾರೆ. ಮಂಗಳೂರಿನ ಲಲಿತ ಕಲಾ ಆರ್ಟ್ಸ್, ಹೊನ್ನಯ್ಯ ಶೆಟ್ಟಿಗಾರರ ಲಲಿತ ಕಲಾ ಆರ್ಟ್ಸ್, ಮಂಗಳೂರು ಪುರಭವನದ ಯಕ್ಷಗಾನವನ್ನು ಮೆರೆಸಿದಂತಹ ಹಿರಿಯರು. ಲಲಿತ ಕಲಾ ಆರ್ಟ್ಸಿನ ಧನಪಾಲ್ ಶೆಟ್ಟಿಗಾರ್ ಸಂಸ್ಕಾರ ಭಾರತೀಯ ಸಕ್ರಿಯ ಕಾರ್ಯಕರ್ತರು ಹೌದು, ಟ್ರಸ್ಟಿಯಾಗಿದ್ದಾರೆ. ಅಭಿನಂದನೆಗಳು. ಚರಣ್ ಜೆ ಶೆಟ್ಟಿ, ರವಿ ಶೆಟ್ಟಿ, ಸವಿತಾ ಭವಾನಿ ಶಂಕರ್ ಶೆಟ್ಟಿ ಬಾಳ. ಸವಿತಾ ಭವಾನಿ ಶಂಕರ್ ಶೆಟ್ಟಿ ಬಾಳ ಶುಭ ಸಮೂಹ ಸಂಸ್ಥೆಗಳು ಬಂಟ್ವಾಳ, ಇದರ ಭುವನೇಶ್ ಪಚ್ಚಿನಡ್ಕ ಅವರು ಟ್ರಸ್ಟಿಗಳಾಗಿ ನಮ್ಮೊಂದಿಗಿದ್ದಾರೆ. ಅವರ ತಂದೆಯವರ ಧಾರ್ಮಿಕ ಸೇವಾ ಚಟುವಟಿಕೆಗಳನ್ನು ಸಮರ್ಥ ಉತ್ತರಾಧಿಕಾರಿಯಾಗಿ ಮುನ್ನಡೆಸುತ್ತಿರುವವರು ಭುವನೇಶ್ ಪಚ್ಚನಡ್ಕ. ಬಂಧುಗಳೇ, ಬೇರೆ ಬೇರೆ ಕ್ಷೇತ್ರಗಳ ಕಲಾ ಸಾಧಕರನ್ನು ಗೌರವಿಸುವಂತಹ ಕಾರ್ಯಕ್ರಮ. 3 ಸಭಾ ಕಲಾಪಗಳಲ್ಲಿ ತಲಾ 6 ಮಂದಿ ಸಾಧಕರನ್ನು ಗೌರವಿಸ್ತೇವೆ. ಕಲಾ ಗೌರವದ ಬಗ್ಗೆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ ಪುರೋಹಿತರು ಶ್ರೀ ದಾಮೋದರ ಶರ್ಮಾ ಬಾರ್ಕೂರ್ ಅವರು. ಇಂದಿನ ಈ ಸಮಾರಂಭದಲ್ಲಿ ಡಾಕ್ಟರ್ ಯಾಜಿ ನಿರಂಜನ್ ಭಟ್, ವಿದ್ವಾನ್ ಕುದುಮಾರು ಎಸ್ ವೆಂಕಟರಾಮನ್, ಶ್ರೀ ಚಿದಂಬರ ಬೈಕಂಪಾಡಿ, ಪೊಳಲಿ ಜಗದೀಶದಾಸರು, ಶ್ರೀ ಭೋಜಸುವರ್ಣ, ಶ್ರೀ ಕೊರಗಪಾಣಾರ ಇವರನ್ನು ಅಭಿನಂದಿಸುವರಿದ್ದೇವೆ. ಅವರನ್ನು ಅತ್ಯಂತ ಗೌರವದಿಂದ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಪಟ್ಲ ಫೌಂಡೇಶನ್ ಇಂದು ಅಭಿಮಾನದಿಂದ ಬೀಗುತ್ತಾ ಇರುವುದು, ವಿನಯದಿಂದ ಬಾಗುತ್ತಾ ಇರುವುದು, ಇಂತಹ ಸಜ್ಜನರನ್ನು ಸನ್ಮಾನಿಸ್ತಾ ಇದ್ದೇವೆ ಅನ್ನುವ ಸಾರ್ಥಕ ಭಾವದಿಂದ ಹೊರತು ಅಹಂಭಾವದಿಂದ ಅಲ್ಲ. ಆದ್ದರಿಂದಲೇ ಈ ಅಭಿನಂದನೆ ಅನ್ನುವುದು ನಮ್ಮ ಪಾಲಿಗೆ ಅದು ಆರಾಧನೆ. ಅತ್ಯಂತ ಗೌರವದಿಂದ
ನಮ್ಮ ಆಮಂತ್ರಿತ ವ್ಯಕ್ತಿಗಳು ವೇದಿಕೆ ಕಡೆ ಹೆಜ್ಜೆ ಹಾಕಬೇಕಿದ್ರೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಜೊತೆಯಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಆಗಮಿಸ್ತಾ ಇರುವಂತೆ ಗಣ್ಯರ ಪರಿಚಯದ ಮಾತುಗಳನ್ನು ನಾನು ಆಡುತ್ತೇನೆ. ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಇವರನ್ನು ವೈದಿಕ ಕ್ಷೇತ್ರದ ಸಾಧನೆಗಾಗಿ ಅಭಿನಂದಿಸಲಾಗುತ್ತಾ ಇದೆ. 1953 ಆಗಸ್ಟ್ 20ನೇ ತಾರೀಕು ಲಕ್ಷ್ಮೀನಾರಾಯಣಪ್ಪ ಮತ್ತು ಶಾರದಮ್ಮ ದಂಪತಿಗಳ ಮಗನಾಗಿ ಈ ಜಗತ್ತಿನ ಬೆಳಕು ಕಂಡವರವರು. 1965ರಲ್ಲಿ ವೇದಾಧ್ಯಯನದ ಜೊತೆಗೆ ಪಾವಂಜೆಯಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ ಹೊಯ್ಗೆಗುಡ್ಡೆ ನಾರಾಯಣ ಭಟ್ಟರಿಂದ ಪೌರೋಹಿತ್ಯವನ್ನು ಅಭ್ಯಾಸ ಮಾಡುತ್ತಾರೆ. ಅವರ ಗುರುಗಳು ಒಂದು ಮಾತು ಹೇಳಿದ್ರಂತೆ, ಪೌರೋಹಿತ್ಯವನ್ನು ಜೀವನ ವೃತ್ತಿಯಾಗಿ ನೋಡದೆ ಸಮಾಜ ಸೇವೆ ಅನ್ನುವ ಭಾವದಿಂದ ನಡೆಸಬೇಕು ಅಂತ. ಗುರುಗಳ ಮಾತುಗಳನ್ನು ಅಂಗೀಕರಿಸಿ ಅದರಂತೆಯೇ ಸಾಗುತ್ತಾ ತನ್ನ ಸಂಪಾದನೆಯ ಮೂಲಕ BSc ಪದವಿಯನ್ನು ಪಡೆಯುತ್ತಾರೆ. ಧಾರವಾಡ ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತ MA ಪದವಿಯನ್ನು ಪಡೆದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಿ ಕೂಡ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. 1983ರಲ್ಲಿ MGM ಕಾಲೇಜಿನ ಪ್ರಾಧ್ಯಾಪಕರಾಗಿ 17 ವರ್ಷಗಳ ಕಾಲ ಸೇವೆ ಮಾಡಿ ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ 13 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2006ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಂಶೋಧನಾ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆಯುತ್ತಾರೆ. ಋಗ್ವೇದ ಸಂಹಿತ ಮತ್ತು ಸಾಮವೇದವನ್ನು ಅಧ್ಯಯನ ಮಾಡಿರುವಂತಹ ಶ್ರೀಯುತರು ನಿತ್ಯ ವೇದಪಾರಾಯಣವನ್ನು ಮಾಡುವುದರ ಮೂಲಕ ತನ್ನ ಒಳಿತನ್ನು ಲೋಕದ ಒಳಿತನ್ನು ಸಾಧಿಸ್ತಾ ಬಂದಂತಹ ಸಜ್ಜನರಿದ್ದಾರೆ. ವೇದ ಕೃಷಿಕ KS ನಿತ್ಯಾನಂದರ ಮಾರ್ಗದರ್ಶನದಲ್ಲಿ ಹಲವಾರು ಯಾಗಗಳನ್ನು ನಡೆಸಿದಂತಹ ಇವರು ಪಾವಂಜೆ ದೇವಾಲಯದ ಆಡಳಿತ ಮುಕ್ತೇಸರರಾಗಿ ಧರ್ಮದರ್ಶಿಗಳಾಗಿ ಸೇವೆಯನ್ನು ಮಾಡಿದವರು. ಅತ್ಯಂತ ಅಭಿಮಾನದಿಂದ ಹೇಳಬೇಕಾದ್ದು ಶೃಂಗೇರಿಯ ಜಗದ್ಗುರು ಅಭಿನವ ವಿದ್ಯಾತೀರ್ಥರಿಂದ ಮಂತ್ರೋಪದೇಶವನ್ನು ಪಡೆದಂತಹ ಹೆಗ್ಗಳಿಕೆ ಪೂಜ್ಯರದ್ದು. ಮಡದಿ ಶಕುಂತಲ ಮತ್ತು ಮಕ್ಕಳೊಂದಿಗೆ ಸಂತಸದ ಜೀವನ ನಡೆಸ್ತಾ ಇರುವ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನೋರ್ವರು ಸಂಗೀತ ವಿದ್ವಾನ್ ಕುದುಮಾರು S. ವೆಂಕಟರಾಮನ್ ಅವರು 1945 ಡಿಸೆಂಬರ್ 26ರಂದು ಸುಬ್ರಹ್ಮಣ್ಯ ಕುಣ್ಯಾಯ ಮತ್ತು ಗಂಗಮ್ಮ ದಂಪತಿಗಳ ಮಗನಾಗಿ ಈ ಪ್ರಪಂಚದ ಬೆಳಕನ್ನು ಕಂಡವರವರು. ಸಹೋದರಿ ಸುರತ್ನಾರ ಜೊತೆ ಸೇರಿಕೊಂಡು ಪ್ರಾಥಮಿಕ ಸಂಗೀತಾಭ್ಯಾಸವನ್ನು ಮಾಡುತ್ತಾರೆ. ರಾಮಕುಂಜೇಶ್ವರದಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿದಂತಹ ಅವರು ಕೀರ್ತಿಶೇಷರಾದ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅಯ್ಯರ್, ಚಂಬೈ ವೈದ್ಯನಾಥ ಭಾಗವತರು ಮತ್ತು ಮದ್ರಾಸಿನ ಆಕಾಶವಾಣಿ ಮುಖ್ಯಸ್ಥರಾದ S. ರಾಜಂ ಇವರಲ್ಲಿ ಸಂಗೀತ ಶಿಕ್ಷಣವನ್ನು ಪಡೆಯುತ್ತಾರೆ. ಮಂತ್ರಾಲಯದಲ್ಲಿ 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಮತ್ತೆ ಮದ್ರಾಸಿನಲ್ಲಿ ಸಭಾಗಾಯನ, ಸಂಗೀತ ಪಾಠ ಮತ್ತು ಆಕಾಶವಾಣಿ ಕಲಾವಿದರಾಗಿ ಅವರ ಸೇವೆಯನ್ನು ಅವರು ಸಲ್ಲಿಸ್ತಾರೆ. 1981ರಿಂದ ತನ್ನ ಹುಟ್ಟಿದ ಊರಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತಾ ಇರುವಂಥ ಅವರಿಗೆ ಸಂಗೀತ ರತ್ನ, ಗಾನಕೇಸರಿ, ಕಲಾ ಸರ್ವಜ್ಞ ಮೊದಲಾದಂತಹ ಬಿರುದುಗಳನ್ನು ಜನ ಕೊಟ್ಟು ಗೌರವಿಸಿದ್ದಾರೆ. ವಿಶ್ವೇಶತೀರ್ಥರಿಂದ ಶ್ರೀರಾಮವಿಠಲ ಅನುಗ್ರಹ ಪ್ರಶಸ್ತಿಯನ್ನು ಪಡೆದಂತಹ ಅವರಿಗೆ ಸಾಹಿತ್ಯ ಸಮ್ಮೇಳನದ ಸಮ್ಮಾನ ಜೊತೆಗೆ ಇನ್ನಿತರ ಹಲವು ಮಾನ ಸಮ್ಮಾನಗಳು ಒದಗಿವೆ ಅನ್ನುವುದು ಸಂತಸದ ಸಂಗತಿ. ಇನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು ಚಿದಂಬರ ಬೈಕಾಡಿಯವರು. 20/7/1962ರಲ್ಲಿ ಅವರ ಜನನ. ಪತ್ರಕರ್ತರಾಗಿ ಅಮೃತವಾರ ಪತ್ರಿಕೆ, ದಿವ್ಯವಾಣಿ ಪತ್ರಿಕೆ, ಮಂಗಳೂರು ವಾರ್ತೆ, ಮುಂಗಾರು ದಿನಪತ್ರಿಕೆ, ಕನ್ನಡಪ್ರಭ ಹೀಗೆ ಅನೇಕ ಪತ್ರಿಕೆಗಳಲ್ಲಿ TV ಮಾಧ್ಯಮಗಳಲ್ಲಿ ತಮ್ಮದಾದಂತಹ ಸೇವೆಯನ್ನು ಸಲ್ಲಿಸಿದವರವರು. ಇವರ ಕಥೆ ಕವನ ಲೇಖನ ಬರೆಯುವಂಥದ್ದು ಇವರ ಹವ್ಯಾಸ. ಬೇಗುದಿ ಕವನ ಸಂಕಲನ ಮತ್ತು ವಾಸ್ತವದ ಲೆಕ್ಕಾಚಾರ ಅನ್ನುವ ಕವನ ಸಂಕಲನ, ಒಂದಷ್ಟು ಜೀವನ ಚರಿತ್ರೆ, ಪ್ರವಾಸ ಕಥನ, ಅನುಭವ ಕಥನಗಳನ್ನು ಜೊತೆಗೆ ಅಂಕಣ ಬರಹಗಳನ್ನು ಬರೆದಂಥ ಹೆಗ್ಗಳಿಕೆ ಇವರದ್ದು. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ, ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾಗಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥ ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಕೋಟ ಶಿವರಾಮ ಕಾರಂತ ಪ್ರಶಸ್ತಿಯವರೆಗೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಂತಹ ಅವರನ್ನು ನಾವು ಅಭಿನಂದಿಸುವುದಕ್ಕೆ ಸಂತೋಷ ಪಡ್ತೇವೆ. ಪೊಳಲಿ ಜಗದೀಶದಾಸರು ವೇದಿಕೆಯಲ್ಲಿದ್ದಾರೆ. ಹರಿಕಥಾ ಕ್ಷೇತ್ರದ ಸಾಧನೆಗಾಗಿ ಅವರನ್ನು ಅಭಿನಂದಿಸಲಾಗುತ್ತದೆ. 1952 ಆಗಸ್ಟ್ 3ನೇ ತಾರೀಕು ಬಂಟ್ವಾಳದಲ್ಲಿ ಜನನ. ಪೊಳಲಿ ಸುಬ್ಬರಾವ್ ಮತ್ತು ಶಾಂತಮ್ಮ ದಂಪತಿಗಳ ಮಗನಾಗಿ
ಜನಿಸಿದಂತಹ ಇವರು 44 ವರ್ಷಗಳಿಂದ ದೇಶದುದ್ದಗಲ ಹರಿಕಥೆಯನ್ನು ಮಾಡ್ತಾ ಬರ್ತಾರೆ. 5,000ಕ್ಕೂ ಮಿಕ್ಕಿ ಹರಿಕಥೆಗಳನ್ನು ನಡೆಸಿಕೊಟ್ಟಂತಹ ಹೆಗ್ಗಳಿಕೆ ಅವರದ್ದು. ಹೀಗೆ ಅನೇಕ ಪ್ರಕಟಣೆಗಳನ್ನು ಅವರು ಮಾಡುತ್ತಾರೆ. ಅದರ ಜೊತೆಗೆ ಆಷಾಢ ಶುದ್ಧ ದಶಮಿ 1988ರಂದು ಗುರುಗಳಿಂದ ಭದ್ರಗಿರಿ ವಿಠಲ ದೇವಸ್ಥಾನದಲ್ಲಿ ಜಗದೀಶ ವಿಠಲ ಅನ್ನುವಂಥ ಅಂಕಿತವನ್ನು ಪಡೆದು ಅವರು ಕೃತಾರ್ಥರಾಗುತ್ತಾರೆ. ಜೊತೆಗೆ 5 ಮಂದಿ ಶಿಷ್ಯರು. ಅವರ ಶಿಷ್ಯರ ಹೆಗ್ಗಳಿಕೆ ಹೇಗಿದೆ ಅಂತಂದರೆ, ಒಬ್ಬಾತ ಶಿಷ್ಯ 4 ಭಾಷೆಗಳಲ್ಲಿ ಹರಿಕಥೆ ಮಾಡುವುದು ಮಾತ್ರ ಅಲ್ಲ, ತನ್ನ ಮಗುವಿಗೂ ಹರಿಕಥೆಯನ್ನು ಕಲಿಸುವುದರ ಮೂಲಕ ಗುರುಗಳಿಂದ ಪಡೆದಂತಹ ವಿದ್ಯೆಯನ್ನು ತಲೆಮಾರಿಗೆ ದಾಚಿಸ್ತಾ ಇದ್ದಾರೆ. ಅವರ ಹೆಸರು SP ಗುರುದಾಸ್ ಮಂಗಳೂರು. ಮುಂದಕ್ಕೆ ಭೋಜ ಸುವರ್ಣ ಅವರು ಭಜನೆ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗೆ ಅಭಿನಂದನೆಗಳು. ಗಣಪ ಸಾಲಿಯಾನ ಮತ್ತು ಅಕ್ಕಮ್ಮ ಸುವರ್ಣ ದಂಪತಿಗಳ ಮಗ. ಸಂಗೀತ ನಾಟಕ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಗಾಗಿ ಇವರನ್ನು ಅನೇಕ ಪ್ರಶಸ್ತಿಗಳು, ಮಾನ ಸಮ್ಮಾನಗಳು ಅರಸಿ ಬಂದಿವೆ. ಸುದೀರ್ಘ 60 ವರ್ಷಗಳ ಕಾಲ ಹಿನ್ನೆಲೆ ಗಾಯಕರಾಗಿ, ಗೀತಾ ರಚನೆಕಾರರಾಗಿ, ರಾಗ ಸಂಯೋಜಕರಾಗಿ, ನಾಟಕ ರಚನೆಕಾರರಾಗಿ, ನಟನಾಗಿ, ನಿರ್ದೇಶಕನಾಗಿ, ನಿರೂಪಕನಾಗಿ ಕಾಣಿಸಿಕೊಂಡವರು ಭೋಜ ಸುವರ್ಣ ಅವರು. ಸುಮಾರು 20 ತುಳು, 2 ಕನ್ನಡ ನಾಟಕಗಳನ್ನು ರಚಿಸಿದಂತಹ ಇವರು 1500ಕ್ಕೂ ಮಿಕ್ಕಿದ ತುಳು ಕನ್ನಡ ಗೀತೆಗಳನ್ನು ರಚಿಸಿದ್ದಾರೆ. PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್, S ಜಾನಕಿ, BK ಸುಮಿತ್ರಾ ಮೊದಲಾದಂತಹ ಖ್ಯಾತ ಕಲಾವಿದರು ಇವರು ರಚಿಸಿದಂತಹ ಹಾಡುಗಳನ್ನು ಹಾಡಿದ್ದಾರೆ ಅನ್ನುವುದೇ ನಮ್ಮೆಲ್ಲರಿಗೂ ಅಭಿಮಾನದ ಸಂಗತಿ. ಬೊಕ್ಕಬಟ್ನ ಶ್ರೀ ವಿಠೋಬಾ ಭಜನಾ ಮಂದಿರದಲ್ಲಿ 6 ದಶಕಗಳ ಸೇವೆಯನ್ನು ಸಲ್ಲಿಸ್ತಾರೆ. ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರಿಂದ ಕರ್ನಾಟಕ ಸರ್ಕಾರದ ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಯನ್ನು ಪಡೆದವರು ಅವರು. ಮಾತ್ರವಲ್ಲ, ದೂರದರ್ಶನ ಮಾಧ್ಯಮದಲ್ಲಿ ಕೂಡ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ನೀಡುವುದರ ಮೂಲಕ ಜನಮಾನಸಕ್ಕೆ ಸಂತಸವನ್ನು ಕೊಟ್ಟವರು ಅವರು. ಇನ್ನು ದೈವಾರಾಧನೆಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಕೊರಗಪಾಣರ ಇವತ್ತು ವೇದಿಕೆಯಲ್ಲಿದ್ದಾರೆ. ದಾದು ಮತ್ತು ಮೈರೆ ದಂಪತಿಗಳ ಮಗನಾಗಿ ಹುಟ್ಟಿದಂತಹ ಅವರು ಬಹಳ ಕಷ್ಟಪಟ್ಟು ತನ್ನ ಬದುಕಿನ ಸಾಧನೆ ಹೆಜ್ಜೆಗಳನ್ನು ಇಡ್ತಾ ಬಂದವರು. ದೈವಾರಾಧನೆಯನ್ನು ಮೈಗೂಡಿಸಿಕೊಂಡು ತಂದೆಯ ಮಾರ್ಗದರ್ಶನದಂತೆ ಅದನ್ನು ಮುಂದುವರಿಸ್ತಾ ಬರ್ತಾರೆ. ತಂದೆ ಬಹುಶಃ ಘಟ್ಟ ಪ್ರದೇಶಗಳಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದವರು. ಆ ಕಾಲದಲ್ಲಿ ಕೊಪ್ಪ, ಶೃಂಗೇರಿ, ತೀರ್ಥಹಳ್ಳಿ ಮೊದಲಾದ ಪ್ರದೇಶಗಳಲ್ಲಿ ತಂದೆಯ ಜೊತೆ ಸಾಗತಾ ದೈವದೇವರುಗಳ ಚಾಕರಿಯನ್ನು ಮಾಡಿದಂತಹ ಹೆಗ್ಗಳಿಕೆ ಅವರದ್ದು. ದೈವ ಸೇವೆಯೇ ಅದು ಜೀವನದ ಒಂದು ಆರಾಧನೆಯ ಭಾಗವೇ ಹೊರತು ಸಂಭಾವನೆಗಾಗಿ ಅಲ್ಲ ಅನ್ನುವ ಭಾವದೊಂದಿಗೆ ಬದುಕ್ತಾ ಇರುವಂಥ ಅವರು ಕಲಾನುಭವವನ್ನು ಯುವ ಪೀಳಿಗೆಗೆ ತಲುಪಿಸಿ ಅದನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ಬಂಧುಗಳೇ, ಅತ್ಯಂತ ಸಂತಸ, ಸಂಭ್ರಮ, ಸಡಗರದಿಂದ ನೀವು ನೋಡುತ್ತಾ ಇದ್ದೀರಿ. ಯಕ್ಷಗೂಡು ದೀಪದ ಆರೋಹಣದ ಮೂಲಕ ಕಾರ್ಯಕ್ರಮ ಶುಭಾರಂಭಗೊಂಡಿದೆ. ನಿಜವಾಗಿಯೂ ಇದು ಇವತ್ತು ಇಲ್ಲಿ ನಡೀತಾ ಇರುವುದು ಯಕ್ಷ ದೀಪಾವಳಿ. ಆದ್ದರಿಂದ ಆಗಮಿಸ್ತಾ ಇರುವ ಎಲ್ಲ ಸಜ್ಜನ ಬಂಧುಗಳಿಗೆ ಯಕ್ಷ ದೀಪಾವಳಿಗೆ ಗೌರವದ ಸ್ವಾಗತವನ್ನು ಕೋರೋಣ. ಇದು ಕಲಾಮಾತೆಯ ವೈಭವದ ಜಾತ್ರೆ, ಅವಳ ಆರಾಧನೆ. ಇಲ್ಲಿ ಬರುವವರೆಲ್ಲರೂ ಕಲಾಮಾತೆಯ ಆರಾಧಕರು, ಅವಳ ಭಕ್ತರು. ಆದ್ದರಿಂದ
ಬಂಧುಗಳೇ, ಸಮಾರಂಭದ ಈ ವೇದಿಕೆಯಲ್ಲಿ ಈ ಗಣ್ಯರು ಎಲ್ಲರಿಗೂ ಒಳಿತಾಗಲಿ, ಅವರ ಪ್ರೀತಿಯ ಹಾರೈಕೆ ನಮಗೆ ಶ್ರೀರಕ್ಷೆಯಾಗಲಿ. ಹೆಚ್ಚು ಮಾತುಗಳಿಲ್ಲ, ಇರಲಿ. ನಮಸ್ಕಾರ. ಶುಭಾಶಂಸನೆ. ವೇದಿಕೆ ಎದುರಿಗಿರುವ ಎಲ್ಲ ಮಾನ್ಯರು ಅವರನ್ನು ಕೂಡ ವಂದಿಸ್ತಾ ಶುಭಾಶಂಸನೆ ಮಾಡಬೇಕು ಅಂತೇಳಿ ವಿನಂತಿಸಿಕೊಂಡಿದ್ದಾರೆ. ಆ ಪ್ರಕಾರ ಮಾತನಾಡೋ ಅನುಭವ ಇಲ್ಲದಿದ್ದರೂ ನನ್ನ ಹೃದಯದಿಂದ ಏನು ಭಾವನೆಗಳು ಉಂಟು ಅದನ್ನು ಮಾತಿನಲ್ಲಿ ವ್ಯಕ್ತ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸುಮಾರು 4 ವರ್ಷಗಳ ಹಿಂದೆ ಒಂದು ಸಾಮಾಜಿಕ ವಿಪ್ಲವದ ಪರಿಸ್ಥಿತಿ ಉಂಟಾಗಿತ್ತು 2020ರಲ್ಲಿ. ಅದಕ್ಕೆ ಕೊರೋನಾ ಅಂತೇಳೋ ಒಂದು ಹೆಸರಿನಿಂದ ಅದು ನಮ್ಮ ಸಮಾಜದಲ್ಲಿ ಜಾಗತಿಕವಾಗಿ ಅದನ್ನು ಕಾಡ್ತಾ ಬಂತು. ಅದಕ್ಕಿಂತ ಮೊದಲು ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ನಾನು ನಮ್ಮ ಭಾಗವತರು ಅಂತೇಳಿ ಕರಿತೇನೆ. ಭಾಗವತರ ವೈಯಕ್ತಿಕ ಜೀವನದಲ್ಲಿ ಒಂದು ವಿಪ್ಲವ ಆಯಿತು. ಅದನ್ನು ಅವರು ಒಂದು ಸಂದರ್ಶನದಲ್ಲಿ ಹೇಳುವಾಗ ಅದನ್ನು ಬಣ್ಣಿಸಿದ ರೀತಿ, ಇದು ಕಲಾವಿದನ ಸಾವು ಅಂತ ಹೇಳಿದರು ಅವರು. ಪ್ರತಿಯೊಂದು ಅಂತ್ಯ ಕೂಡ ಮತ್ತೊಂದು ಆರಂಭಕ್ಕೆ ಹೇಗೆ ಅನುವಾಗ್ತದೆ ಅನ್ನೋದಕ್ಕೆ ಅವರ ಈ ಅಂತ್ಯದ ನುಡಿಗಳು, ಅಂತ್ಯದ ಚಿಂತನೆ ಮಾಡ್ತಾ ಕೂತ್ಕೊಳ್ಳಿಲ್ಲ ಅವರು. ಅದ ಚಿಂತೆ ಬಿಟ್ಟರು, ಆರಂಭದ ಚಿಂತನೆಗೆ ಹೊರಟರು. ಅವರು ಸಂಘಟನೆ ಇತ್ತು, ಆ ಸಂಘಟನೆಯಲ್ಲಿ ತೊಡಗಿಕೊಂಡರು, ಅದನ್ನು ವಿಸ್ತೃತವಾದ ಕಾರ್ಯರೂಪಕ್ಕೆ ತಂದರು. ಈ ಆಂಗ್ಲ ಭಾಷೆಯಲ್ಲಿ ಏನು ನಾವು ಹೇಳ್ತೇವೆ ಮಲ್ಟಿ ಅಂತೇಳೋ ಒಂದು ಶಬ್ದ ಬರ್ತದೆ, ಅದಕ್ಕೆ ಅನ್ವರ್ಥರಾದರು ಅವರು. ಮೊದಲು ಅದನ್ನು ಮಲ್ಟಿಫೇರಿಯಸ್ ಆ್ಯಕ್ಟಿವಿಟೀಸಿಗೆ ತೊಡಗಿಕೊಂಡರು. ಆಮೇಲೆ ಅದನ್ನು ಮಲ್ಟಿ ಓರಿಯೆಂಟೆಡ್ ಮಾಡ್ತಾ ಹೋದರು. ಆಮೇಲೆ ಅದನ್ನು ಮಲ್ಟಿಫೆಸಿಟಲ್ ಅಂತೇಳಿ ಬೇರೆ ಬೇರೆ ಸ್ತರಗಳಲ್ಲಿ ಅದನ್ನು ತಗೊಂಡು ಹೋದರು. ಹಾಗೆ ಅವರೊಟ್ಟಿಗೆ ಕೂಡ ಈ ಸಂಘಟನೆಯಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ಸನ್ನು ಸೇರಿಸ್ತಾ ಹೋದರು ಅವರು. ಈ ಸಂಘಟನೆಯಲ್ಲಿ ನಾವೀಗ ನೋಡ್ಬೋದು ಎಷ್ಟು ಚೆನ್ನಾಗಿ ಅದನ್ನು ವ್ಯವಸ್ಥಿತವಾಗಿ ಯೋಜನೆ ಮಾಡಿ ಅದನ್ನು ಮುಂದುವರಿಸಿಕೊಂಡು ಸಂಯೋಜಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನೋಡಿದರೆ ನಮಗೆ ಆ ಶಬ್ದದ ಅನ್ವರ್ಥವಾಗಿ ಅವರು ಅದನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕಣ್ಣಿಗೆ ಕಂಡು ಬರ್ತದೆ. ಒಂದು ಯಾವುದೋ ಒಂದು ಲಾಲಸೆಗೆ ಬಲಿಯಾಗ್ತಿದ್ದ ಯಕ್ಷಗಾನ ಕ್ಷೇತ್ರ, ಅದರ ಕಲಾವಿದರು ದಿಕ್ಕು ದೆಸೆ ಇಲ್ಲದೆ ಹೋಗ್ತಾ ಇದ್ದಾಗ ಆ ಶ್ರೇಷ್ಠ ಒಂದು ಯಕ್ಷಗಾನ ಕ್ಷೇತ್ರದ ದಿಗಂತದಲ್ಲಿ ನಾವೀಗ ಏನು ಹೇಳ್ತೇವೆ ಅವರನ್ನು ಧ್ರುವ ನಕ್ಷತ್ರವಾಗಿ ಮೂಡಿ ಬಂದರು. ಈ ಸಾಮಾಜಿಕ ಕಾರ್ಯಕ್ರಮಗಳು ಅವರು ಹಮ್ಮಿಕೊಂಡದ್ದು ಅದ್ಭುತ. ಅದು ಅವರಂತಹ ಅದ್ಭುತ ಪ್ರತಿಭೆಗಳಿಗೆ ಮಾತ್ರ ಅದು ಸಾಧ್ಯ ಅಂತೇಳಿ ನಾನು ಎಣಿಸ್ತೇನೆ. ಅದರ ನಡುವೆ ಕೂಡ ಒಂದು ಹೊಸ ಮೇಳವನ್ನು ಸಂಚಾಲಕತ್ವ ವಹಿಸಿಕೊಂಡು ಅದನ್ನು ಕೂಡ ಅವರು ಹೇಳಿದಾಗೆ ಅವರ ಕನಸಿನಲ್ಲಿ ಅವರಿಗೆ ಯಕ್ಷಗಾನ ಕ್ಷೇತ್ರ ಹೇಗೆ ಬೆಳಿಬೇಕು ಅಂತೇಳಿ ಉಂಟು. ಅದನ್ನು ಅದರಲ್ಲಿ ತೊಡಗಿಸಿಕೊಳ್ತಾ ಅದನ್ನು ಅಭಿವೃದ್ಧಿಯ ಪಥದಲ್ಲಿ ನಡೆಸ್ತಾ ಅವರು ಯಶಸ್ಸಿನ ಪಥವನ್ನು ಏರ್ತಾ ಇದ್ದಾರೆ. ಈ ಸಂಘಟನೆ ಅಂತೇಳಿ ಹೇಳುವಾಗ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಏನಿದೆ ಅದರ ಬಗ್ಗೆ ಹೇಳಬೇಕಾದ್ರೆ ಅದರ ಸೆಂಟ್ರಿಫ್ಯೂಗಲ್ ಫೋರ್ಸ್, ಅದರ ಕೇಂದ್ರೀಯ ಶಕ್ತಿ ಸ್ರೋತ ಅವರ ಬಗ್ಗೆ ಹೇಳಿದರೆ ಅದು ಎಲ್ಲ ಸಂಘಟನೆ ಎಲ್ಲ ಇತರ ಅವರ ಸಹವರ್ತಿಗಳಿಗೆ ಅದು ಸಲ್ತದೆ ಅಂತೇಳಿ ಭಾವನೆಯೊಂದಿಗೆ ನಾನು ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ಅವರ ಯಶಸ್ಸು ಸಂಘಟನೆಯ ಯಶಸ್ಸು ಕೂಡ ಹೌದು. ಅದರಲ್ಲಿ ಈಗ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳನ್ನು ಮಾತ್ರ ಅಲ್ಲ, ನಮ್ಮ ಸಾಂಸ್ಕೃತಿಕ ಹೆಗ್ಗುರುತುಗಳಾದ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಅವರು ಆ ಕಲಾವಿದರನ್ನಾಗಲಿ ಅದರಲ್ಲಿ ತೊಡಗಿಸಿಕೊಂಡವರನ್ನಾಗಲಿ ಹಿಂದೆ ನಿಲ್ಲುವ ಇದು ಪರದೆ ಹಿಂದಿನ ವ್ಯಕ್ತಿತ್ವಗಳಲ್ಲಾಗಲಿ ಅವರನ್ನೆಲ್ಲರನ್ನು ಗುರುತಿಸಿ ಅವರಿಗೆ ಆಶ್ರಯವೂ ಅವರಿಗೆ ಎಲ್ಲ ರೀತಿಯ ಸಹಾಯವೂ ಮಾಡ್ತಾ ಸಾಮಾಜಿಕವಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಕೂಡ ಅವರದ್ದು ಯಾವ ಸಂಗಚ್ಚದ್ದಂ ಸಂವಾದದ್ವಂ ಅನ್ನುವಂಥ ಆರ್ಷೆಯ ಮಾತಿಗೆ ಒಂದು ರೂಪ ಕೊಡುವ ಹಾಗೆ ಇದು ಇವತ್ತು ಈ ವಿಶೇಷವಾಗಿ ನಡೀತಾ ಇದೆ ಈ ಕಾರ್ಯಕ್ರಮ. ಹಾಗೆ ಅವರಿಗೆ ಸಹವರ್ತಿಗಳಾಗಿ ಅವರಿಗೆ ಸಹಕಾರವನ್ನು ಕೊಡ್ತಾ ಇರುವಾಗ ಆಗ ನಾವು ನೋಡಿದೆವು ಗೂಡುದೀಪ ಅಂತೇಳಿ
ಆ ಗೂಡುದೀಪದ ವ್ಯಕ್ತಿತ್ವಗಳೆಲ್ಲ ಅವರನ್ನು ಸೇರಿಸಿಕೊಂಡಿದ್ದಾರೆ. ಅವರ ಒಂದು ಏನು ಒಳ್ಳೆಯ ಗುಣ, ಅವರು ಎಲ್ಲರನ್ನೂ ಅವರು ಪರವಶ ಮಾಡ್ತಾರೆ. ಸಂಮೋಹಿನಿ ಮಾಡುವ ವಿದ್ಯೆ ಅವರ ಹತ್ರ, ಯಕ್ಷಗಾನದ ವಿದ್ಯೆ ಇದೆ, ಅದು ಸಂಮೋಹನಕ್ಕೆ ಒಳಪಡಿಸುವಂಥದ್ದು. ಅದನ್ನೆಲ್ಲ ಅವರು ಉತ್ತಮ ಸಮಾಜಮುಖಿಯಾಗಿ ತೊಡಗಿಸಿಕೊಂಡು ಅವರು ಧ್ರುವ ನಕ್ಷತ್ರವೇ ಆಗಲಿ ಅಂತೇಳಿ ಹಾರೈಸ್ತಾ, ಈ ಕಾರ್ಯಕ್ರಮಕ್ಕೂ ಎಲ್ಲ ಇದರಲ್ಲಿ ತೊಡಗಿಸಿಕೊಂಡವರಿಗೂ ಮತ್ತು ಎಲ್ಲ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಇರುವವರಿಗೂ ಅವರಿಂದ ಬೇಕಾದಷ್ಟು ಇದು ಪಡೆದವರಿಗೂ ಕೂಡ ಇನ್ನು ಮುಂದಕ್ಕೆ ಕೂಡ ಅವರು ಈ ನಾಮಪದ ಪಟ್ಲ ಅನ್ನುವಂಥದ್ದು, ತುಳುವಿನ ಕ್ರಿಯಾಪದ ಪಟ್ಲ ಅಂತೇಳುವ ಒಂದು ಕಾರ್ಯಕ್ರಮ ಅವರಿಗೆ ಗುರುಗಳ ಆಶೀರ್ವಾದದಿಂದಲೂ ಎಲ್ಲ ಹಿರಿಯರ ಮಾರ್ಗದರ್ಶನದಿಂದಲೂ ಆಗಲಿ, ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. H.G. ವೆಲ್ಸ್ ಎನ್ನುವಂತಹ ಒಬ್ಬ ಇತಿಹಾಸ ತಜ್ಞ ಅಶೋಕ ಚಕ್ರವರ್ತಿಯ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. Amidst the tens of thousands of names of monarchs that crowd the columns of history, the name of Ashoka shines and shines almost alone like a star ಅಂತ. ಅದನ್ನು ಇವತ್ತು ಎಷ್ಟೇ ಜನ ಅರಸರುಗಳು ಬರಲಿ, ಚಕ್ರವರ್ತಿಗಳು ಬರಲಿ, ಅಶೋಕ ಚಕ್ರವರ್ತಿ ಜನಮಾನಸದಿಂದ ಮರೆಯಾಗುವುದಿಲ್ಲ. ಅದೇ ರೀತಿಯ ಸಾಧನೆಯನ್ನು ಇಲ್ಲಿ ಪಟ್ಲರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಅಷ್ಟು ಮಾತ್ರವಲ್ಲ, ಅವರ ತಂಡ ಇದೆ ಇಲ್ಲಿ. ಕವಿ ಹೇಳ್ತಾರೆ, ಕಾನನದಿ ಮಲ್ಲಿಗೆಯು ಮೌನದಿಂಬಿರುದು ನಿಜ ಸೌರಭವ ಸೌಸಿ ನಲವಿಂ, ತಾನೆಲೆಯ ಪಿಂತಿರುದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆಯುವಂತೆ ಅಂತ. ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಕೀರ್ತಿಯ ಅಪೇಕ್ಷೆ ಇಲ್ಲದೆ ಅವರ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಸರ್ವಜ್ಞ ಕವಿ ಒಂದು ಮಾತನ್ನು ಹೇಳ್ತಾನೆ, ಈವಂಗೆ ದೇವಂಗೆ ಯಾವುದಂತರವಯ್ಯ, ದೇವನೂ ಜಗಕ್ಕೆ ಕೊಡ್ತೀವನು ಕೈಯಾರೆ ಇವನೇ ದೇವ ಸರ್ವಜ್ಞ ಅಂತ. ಈ ಎಲ್ಲ ಕಾರ್ಯಕ್ರಮ ಸುಸಾಂಗವಾಗಿ ನಡೆಯಬೇಕಾದರೆ ಯಾರ ಹತ್ರ ಹಣ ಇದೆ ಅವರು ಹಣವನ್ನು ಧಾರಾಳವಾಗಿ ಕೊಟ್ಟರೆ ಮಾತ್ರ ಸಾಧ್ಯ ಆಗ್ತದೆ. ಅಂತಹ ದಾನಿಗಳು ಇವತ್ತು ಪಟ್ಲರೊಂದಿಗೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯ ಮಾತು, ಇವತ್ತು ಪಟ್ಲ ಸಂಭ್ರಮದ ಯಕ್ಷಗಾನಕ್ಕೆ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು ಒಂದು ಒಳ್ಳೆಯ ಆಯ್ಕೆ ಇದು. ಸೋಮೇಶ್ವರ ಶತಕದ ಕವಿ ಹೇಳ್ತಾನೆ, ಕೊಡಬೇಕುತ್ತಮನಾದವಂಗೆ ಮಗಳಂ ಸತ್ಪಾತ್ರದೊಳ್ದಾನ ಅಂತ. ಬಹಳ ಒಳ್ಳೆಯ ಆಯ್ಕೆ, ಬಹಳ ಶ್ರದ್ಧಾವಂತ ಕಲಾವಿದ, ಬಡಗುತಿಟ್ಟಿನ ಮೇರು ಕಲಾವಿದ. ಅವರನ್ನು ಇವತ್ತು ಅಭಿನಂದಿಸಲಿಕ್ಕಿದ್ದೀರಿ, ಅವರಿಗೆ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದೀರಿ. ಅವರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷವೂ ಸಂಭ್ರಮವೂ ಹೆಮ್ಮೆಯೂ ಆಗ್ತಾ ಇದೆ. ಯಾಕಂತ ಹೇಳಿದರೆ ಈ ಕಾರ್ಯಕ್ರಮದ ರೂವಾರಿಯಾದಂಥ ಪಟ್ಲ ತದೇಶೈಟ್ರು ನನ್ನ ಅತಿ ಒಬ್ಬ ಮಿತ್ರ. ಈ ಕಾರ್ಯಕ್ರಮವನ್ನು ಆರಂಭಿಸುವಾಗ ನಾನು ಇಷ್ಟು ದೊಡ್ಡ ಮಟ್ಟಿಗೆ ಈ ಕಾರ್ಯಕ್ರಮ ಬೆಳೀತದೆ, ಈ ರೀತಿಯ ಒಂದು ಘಟಕಕ್ಕೆ ಸೇರ್ತದೆ ಅಂತ ಹೇಳಿ ನಾನು ಎಣಿಸಲಿಲ್ಲ. ಆ ಕಾರ್ಯಕ್ರಮ ಅದು ಸಾರ್ಥಕವಾಗಿದೆ. ಅವರಿಗೆಲ್ಲರಿಗೂ, ಸತೀಶ್ ಶೆಟ್ಟರು ಮತ್ತು ಅವರೆಲ್ಲ ತಂಡಕ್ಕೂ, ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡುತ್ತಿರುವಂಥ ಅವರೆಲ್ಲ ಘಟಕದ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೇನೆ. ಸತೀಶ್ ಪಟ್ಲ ಇವರ ವಿಷಯದಲ್ಲಿ ಸ್ವಲ್ಪ ಕೇಳಿದ್ದೆ, ಆದರೆ ನನ್ನ ಮನೆಯಲ್ಲಿ ನಾನು 6 ಜನವರಿ 2024 ಒಂದು ಯಕ್ಷಗಾನ ಮಾಡಿಸಿದೆ. ಅವರೇ ಸ್ವತಃ ಬಂದಿದ್ದರು ಭಾಗವತರಾಗಿ. ಆ ದಿವಸ ನಾನು ರಿಯಲೈಸ್ ಮಾಡಿದೆ ಅವರ ವ್ಯಕ್ತಿತ್ವ ಹಾಗೂ ಅವರ ಟ್ಯಾಲೆಂಟ್. ನಾನು ತುಂಬ ಅವರಿಂದ ನಾನು ಕೂಡ ಯಕ್ಷಗಾನ ಅಭಿಮಾನಿ. ಆ ದಿವಸದಿಂದ ನನಗೆ ಅವರ ಮೇಲೆ ತುಂಬ ನನ್ನ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಅವರಿಗೆ. ನಾನು ಯಾವಾಗಲೂ ಅವರ ಭಾಗವತೆಯನ್ನು ಯೂಟ್ಯೂಬ್ನಲ್ಲಿ ನೋಡ್ತಿದ್ದೆ, ಕೇಳುತ್ತಿದ್ದೆ, ನೋಡುತ್ತಿದ್ದೆ ಅವ್ರದ್ದು. ಅವರಿಗೆ ಅವರು ಬರೀ ಯಕ್ಷಗಾನ ಅಲ್ಲ, ಸಮಾಜ ಸುಧಾರದಲ್ಲಿ ಕೂಡ ಅವರದ್ದು ಒಳ್ಳೆಯ ಕೆಲಸಕ್ಕೆ ಕೇಳಿದ್ದೆ. ಈಗ ನನ್ನದು ಯಾವಾಗಲೂ ಅವರಿಗೆ ಸಹಕಾರ ಉಂಟು. ಎಷ್ಟು ಹೇಳಿ ನಾನು ಭೋಜನಾರಾಯಣ ಪೂಜಾರಿಯವರ ಭಾವಚಿತ್ರ.
ನನ್ನ ಭಾವಚಿತ್ರ ಬೇಡ, ಆದರೆ ನಾನು ಪೂರ್ಣ ಪ್ರಮಾಣದಲ್ಲಿ ಪಟ್ಲ ಭಾಗವತರ ಸೇವಾ ಚಟುವಟಿಕೆಯಲ್ಲಿ ಸಹಭಾಗಿ ಎನ್ನುವಂತಹ ಒಂದು ಮಾತನ್ನು ಅವರು ಆಡಿದ್ದಾರೆ. ನಿಮಗೆ ಮತ್ತೊಮ್ಮೆ ಪಟ್ಲ ಟ್ರಸ್ಟಿನ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನೀಡುತ್ತಾ, ಡಾಕ್ಟರ್ ಪದ್ಮನಾಭ ಕಾಮತ್ ಅವರಿಗೆ ಈಗ ನಾವು ಕೊಡುವ ಸಮಯ ಏನೇನು ಸಾಲದು ಅಂತ ನಮ್ಗೆ ಗೊತ್ತು. ಯಾಕೆಂದರೆ ಅವರಾಡುವ ಮಾತುಗಳು ಎಲ್ಲ ಕಲಾವಿದರಿಗೆ ಕಿವಿ ಮಾತು, ಅವರ ಬದುಕಿಗೆ ಒಂದು ಎಚ್ಚರಿಕೆಯ ನುಡಿಗಳೂ ಹೌದು. ಇವತ್ತು ನೀವು ನೋಡಿದ್ದೀರಿ, ಹೆಚ್ಚಿನ ಜನರು ಹೆಲ್ತ್ ಇನ್ಶೂರೆನ್ಸ್ ಸೆಕ್ಷನಲ್ಲಿದ್ದಾರೆ. ಎಲ್ಲರಿಗೂ ಆರೋಗ್ಯದ ಬಗ್ಗೆ ಮಾಹಿತಿ ಇದೆ, ಕಾಳಜಿ ಇದೆ. ಆದರೆ ಒಂದು ವಿಷಯವನ್ನು ಉಲ್ಲೇಖಿಸ್ತೇನೆ ನಾನು. ಒಂದು ವರ್ಷದ ಹಿಂದೆ ಒಬ್ಬರು ಕಲಾವಿದರು, ಅವರ ಹೆಸರು ತೆಗೆಯುವುದಿಲ್ಲ, ನನ್ನ ಹತ್ರ ಬಂದರು. ಅವರಿಗೆ ನಡೆಯುವಾಗ, ಕೆಲಸ ಮಾಡುವಾಗ ಸ್ವಲ್ಪ ಎದೆನೋವು ಬರ್ತಾಯಿದೆ. ಅದು ಅವರು ಗ್ಯಾಸ್ಟ್ರಿಕ್ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡಿದರು. ತಿರುಗಾಟದ ಕೊನೆ ಹಂತದಲ್ಲಿದ್ದರು. ಹೋದ ವರ್ಷ ಒಂದು ಯಕ್ಷಗಾನದ ಒಂದು ಸನ್ನಿವೇಶದಲ್ಲಿ ಕರ್ಣನ ಪಾತ್ರ ಮಾಡ್ತಾ ಇದ್ದರು. ಒಂದು 2 ಅಥವಾ 3 ಪದ್ಯ ಆದ ಕೂಡಲೇ ತೀರ ಬಳಲಿಕ್ಕೆ ಶುರುವಾಯಿತು, ಬೆವರಲಿಕ್ಕೆ ಶುರುವಾಯಿತು, ಆಯಾಸ ಆಯಿತು. ಯಾರ ಹತ್ರ ಹೇಳೋದು, ಹೇಳಲಿಕ್ಕಾಗೋದಿಲ್ಲ ಸ್ಟೇಜಲ್ಲಿ. ಮೆಲ್ಲ ಹಿಂದಿನಿಂದ ಭಾಗವತರಿಗೆ ಹೇಳಿದರು, ಅಂಜಿ ಮೂಜಿ ಪದ್ಯ ಯಾವು ಎಂಕಿನಿ ಆಪುಜ್ಜಿ ದಾಯಬಂಡ ಬೇಲೆ ಮಲ್ಪರ ಕಷ್ಟ ಒಂದೊಂದು. ಆದರೂ ಅವರು ಸ್ಟೇಜಿನಿಂದ ನಿರ್ಗಮಿಸಲಿಲ್ಲ. ಆಮೇಲೆ ಆ ಪ್ರಸಂಗ ಆದ ನಂತರ ನೆಕ್ಸ್ಟ್ ಡೇ ನನ್ನ ಹತ್ರ ಬಂದರು, ಹೇಳಿದರು, ನಿನ್ನೆ ಸ್ವಲ್ಪ ಕೆಲಸ ಮಾಡುವಾಗ ಕಷ್ಟ ಆಗಿದೆ, ಸ್ವಲ್ಪ ಬೆವರಿದಾಗ ಆಯಿತು, ಏನಿಲ್ಲ, ಅದು ಗ್ಯಾಸ್ಟ್ರಿಕ್ ಥರ ಕಾಣ್ತದೆ. ಇವತ್ತು ಭಾಳ ಇಂಪಾರ್ಟೆಂಟ್ ಆಟ, 50ನೇ ವರ್ಷದ ಆಟ, ಹೋಗಲೇಬೇಕು ನನಗೆ. ನಾಳಿದೆ ನೋಡಿ, ನಿಮ್ಮ ಸಿಂಪ್ಟಮ್ ಹೃದಯದ ತೊಂದರೆ ಥರನೇ ಕಾಣ್ತದೆ, ನಿರ್ಲಕ್ಷ್ಯ ಮಾಡಬೇಡಿ. ಆಟ ಬರ್ತದೆ ಹೋಗ್ತದೆ, ಆದರೆ ಹೆಲ್ತ್ ಹೋದರೆ ಬರೋದಿಲ್ಲ ಅಂತ. ಇಲ್ಲ ಇವತ್ತಿನ ಆಟ ಒಂದು ಮುಗಿಸಿ ಮತ್ತೆ ಬರೋದೇ ನಾನು ನಿಮ್ಮ ಹತ್ರ ಅಂತ ಹೇಳಿದರು. ಇಲ್ಲ ಬೇಡ, ನಾನು ಪಣ ತೊಟ್ಟೆ, ಇವರಿಗೆ ಹೇಗಾದರೂ ಮಾಡಿ ಇವತ್ತು ಎಂಜಿಯೋಗ್ರಾಮ್ ಮಾಡಿಯೇ ಆಮೇಲೆ ತೊಂದರೆ ಇದ್ದರೆ ಅದನ್ನು ಸರಿ ಮಾಡಿಯೇ ಕಳಿಸುವಂತ. ಅದೇ ದಿವಸ ಸಂಜೆ ಅವರಿಗೆ ಎಂಜಿಯೋಗ್ರಾಮಿಗೆ ಒಳಪಡಿಸಿದೆ. ತೀವ್ರ ಪ್ರಮಾಣದ ಬ್ಲಾಕ್ ಇತ್ತು, ಆಂಜಿಯೋಪ್ಲಾಸ್ಟಿ ಮಾಡಿದೆ. ಈ ಕಥೆ ಯಾಕೆ ಹೇಳಬೇಕಾಯ್ತಂದರೆ, ಹೆಚ್ಚಿನ ಕಲಾವಿದರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರೆ. ತಮ್ಮ ವೃತ್ತಿ ಜೀವನ ಅಂತ ಹೇಳಿ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸ್ತಾರೆ. ನಾಳೆ ಆಟ ಆಗಲಿ, ಆಮೇಲೆ ನಾನು ಡಾಕ್ಟ್ರ್ ಹತ್ರ ಹೋಗ್ತೇನೆ, ಈ ವರ್ಷದ ಇದು ಮುಗಿಲಿ, ತಿರುಗಾಟ ಮುಗಿಲಿ, ಮತ್ತೆ ಡಾಕ್ಟ್ರ್ ಹತ್ರ ಹೋಗುವ, ಮಳೆಗಾಲ ಮುಗಿಲಿ, ಬೇಸಿಗೆ ಮುಗಿಲಿ, ಹಾಗೆ ಅಂಥೇಳಿ ಏನಾದರೂ ಒಂದು ಕಾರಣ ಹುಡುಕಿ ಪೋಸ್ಟ್ಪೋನ್ ಮಾಡೋದು. ದಯವಿಟ್ಟು ಇವತ್ತಿನ ಇನ್ಶೂರೆನ್ಸಲ್ಲಿ ನೀವು ಮಾಡಿದ ಈ ಒಂದು ವಿಮೆ ಇವತ್ತಿಗೆ ಮಾತ್ರ ಸೀಮಿತ ಆಗದೆ, ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ನಿಮ್ಮ ಆರೋಗ್ಯ ಒಳ್ಳೆಯದಾಗಬೇಕು, ಆರೋಗ್ಯ ವೃದ್ಧಿಯಾಗಬೇಕು. ನಿಮ್ಮಿಂದ ಹಲವು ವರ್ಷಗಳು ಯಕ್ಷಗಾನದ ಒಂದು ಸೇವೆ ಸಿಗಲಿ. ಹಾಗೂ ಇವತ್ತು ನಿಮಗೆ ಈ ಒಂದು ಕೆಲಸ ಅಥವಾ ಈ ಒಂದು ಯೋಜನೆಯನ್ನು ಕಲ್ಪಿಸಿಕೊಟ್ಟ ಪಟ್ಲ ಸತೀಶ್ ಶೆಟ್ಟರಿಗೆ ನಾನು ಅಭಿನಂದಿಸುತ್ತಾ, ಇಲ್ಲಿ ಬಂದ ಎಲ್ಲ ದಾನಿಗಳಿಗೂ ಕೂಡ ಹುರಿದುಂಬಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಯಕ್ಷಗಾನ ಗೆಲ್ಲಿ. ಮಾರ್ಕೆಟ್ ಪ್ರದೇಶದಲ್ಲಿ ಒಂದು ಭವ್ಯವಾದ ಕಟ್ಟಡ ಬರ್ತದೆ, ಅದೆಲ್ಲರ ನಿರೀಕ್ಷೆಯ ಕಟ್ಟಡ ಆಗಿರ್ತದೆ. ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವವರು ಸೋಮಯ್ಯಜಿಯವರು, ನಮ್ಮ ಪಟ್ಲ ಟ್ರಸ್ಟಿನೊಂದಿಗೆ ಸದಾ ಇರುವವರು. ಬಹಳ ಸಂತೋಷ ಆಗ್ತಾ ಇದೆ. ವಿವೇಕಾನಂದರು ಒಂದು ಮಾತು ಹೇಳಿದರು, ಡಿಸೈನ್ ಆ್ಯಂಡ್ ರಿಸೈನ್ ಅಂತ ಹೇಳಿ. ಅದಕ್ಕೆ ಇಲ್ಲಿರುವ 2 ಸೂಕ್ತ ವ್ಯಕ್ತಿಗಳು ಬಹಳ, ಒಂದು ಸದಾಶಿವ ಶೆಟ್ಟರು ಮತ್ತು ನಮ್ಮ ಪಟ್ಲ ಸತೀಶ್ ಶೆಟ್ಟರು. ಅವ್ರು ಏನು ಹೇಳ್ತಾರೆ ಅಂದರೆ, ಇದು ನಾನು ಅಲ್ಲ, ಇದು ನಾವು. ಈ ಒಂದು ದೊಡ್ಡ ಗುಣದಿಂದಾಗಿ ಈ ಒಂದು ಪಟ್ಲ ಫೌಂಡೇಶನ್ ಇವತ್ತು ನಮ್ಮ ಜಿಲ್ಲೆಯಾದ್ಯಂತ ಹರಡಿದೆ. ಇದು ಇನ್ನೂ ಹರಡುತ್ತದೆ, ಇದು ದೊಡ್ಡ ರೀತಿಯಲ್ಲಿ ಹರಡಬೇಕು, ಜನ ಕಲ್ಯಾಣಕ್ಕಾಗಿ ಇದು ಹರಡಬೇಕು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಒಂದು ಮಾತಿದೆ, ಕೃಷ್ಣ ಮತ್ತು ಅರ್ಜುನರ ಒಂದು ಸಂಗಾತಿ. ಇವತ್ತು ಯಾರು ಕೃಷ್ಣರು, ಯಾರು ಅರ್ಜುನರು? ಇವತ್ತು ಸದಾಶಿವ ಶೆಟ್ಟರು ಮತ್ತು ಅವರ ತಂಡ ಒಂದು ಕೃಷ್ಣರಾದರೆ, ಇವತ್ತು ಸತೀಶ್ ಶೆಟ್ಟರು ಮತ್ತು ಅವರ ತಂಡ ಅರ್ಜುನರಂತೆ. ತನ್ನ ಜೀವನ ಈ ಪರಶುರಾಮ ಕ್ಷೇತ್ರದಿಂದ ಬಾಂಬೆಗೆ, ಬರೋಡಕ್ಕೆ, ಬ್ಯಾಂಗ್ಳೂರಿಗೆ, ಬೇರೆ 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 ಊರುಗಳಿಗೆ ಹೋಗಿ ಕಷ್ಟಪಟ್ಟು ರಾತ್ರಿ ಹಗಲು ದುಡಿದು ಹಣ ಸಂಪಾದನೆ ಮಾಡಿ
ಒಳ್ಳೆತನವನ್ನು ಅಲ್ಲಿ ಮೆರೆದು, ನಾನಿನ್ನು ಅಲ್ಲಿ ಮೆರೆದು ಸಾಕು, ನಾನಿನ್ನು ಊರಲ್ಲಿ ಒಳ್ಳೆತನವನ್ನು ಮೆರಿಬೇಕು, ನನ್ನ ಊರಿನ ಜನಗಳಿಗೆ ಆಧಾರವಾಗಿ ಹೆಲ್ಪ್ ಮಾಡಬೇಕು ಅಂತ ಹೇಳುವಂಥ ಕನಸು ಕೊಂಡವರು ಇಂತಹ ಕೃಷ್ಣರು. ಅದನ್ನು ಜನರಿಗೆ ಎತ್ತಿಸುವವರು ತಮ್ಮ ತಂಡವನ್ನು ಕಟ್ಟಿಕೊಂಡು ಅರ್ಜುನರಾಗಿ ಬೇರೆ ಬೇರೆ ರೀತಿಯಲ್ಲಿ ಮನೆ ಕಟ್ಟಿಕೊಡುವುದು, ಬೇರೆ ಬೇರೆ ರೀತಿಯಲ್ಲಿ ಗೌರವಿಸುವುದು, ಇವತ್ತು ಯಕ್ಷಗಾನದ ಎಲ್ಲ ಮಜಲುಗಳಲ್ಲಿ ಅವರನ್ನು ಗೌರವಿಸಿ ಅವರಿಗೆ ಉತ್ತೇಜನ ಕೊಟ್ಟು ಅವರನ್ನು ಬೆಳೆಸುವಂಥ ದೊಡ್ಡ ನೀವು ಕಾರ್ಯ ಮಾಡ್ತಾ ಇದ್ದೀರಿ. ಇದು ಬಹಳ ಪ್ರಶಂಸೀಯ. ಇವರೊಟ್ಟಿಗೆ ನಾನು ಎಂದೂ ಇರ್ತೀನಿ. ಇದಕ್ಕೆ ಎಲ್ಲ ದೇವರ ಆಶೀರ್ವಾದ ಇದೆ ಅಂಥೇಳಿ ನಾನು 2 ಮಾತಲ್ಲಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಒಂಜಿ ದಾನಿ ಪಂಡ ದುಡ್ಡು ಮಸ್ತ್ ಜನಕ್ಕೆ ಬರು ಆಂಡ ಇಟ್ಟು ಕೊರ್ರೆ ಬೋಡ್ನೆ ಖರ್ಚು ಮಲ್ಪರ ಜನಕ್ಕೂ ಬಾರಿ ದುಡ್ಡು ಮಸ್ಸೇ ನಟಲುಂಡು ಸೋಮಾಯ ಜಟ್ಲುಂಡು ನನಗೆ ಗೊತ್ತು ಜಿತ್ತು ಇನ್ನು ಬಂತೇರು ಉಲ್ಲ ಅಂದೆ ಆಂಡ ಸದಾಶಿ ಜಟ್ರು ಇತ್ತ ಇನ್ನು ದುಂಬೆ ಐದೇರು ಸೋಮಾಯ ಜನ ಕ್ಲಾಸ್ ಮೇಟರ್ ಅಂಚಾರು ಬಾರಿ ಅಗ್ಲಿಟಿಗೆ ಬರ್ತೀರಿ ನಾನು ನನ್ನ ದುಡ್ಡು ಮಲ್ತಾನೆ ಯಾವ ನನ್ನ ಅಂಚಿನ ಕಾರ್ಯಕ್ರಮ ತೊಡಸಲ್ಲಿ ಪಂಡದು ಮಿತ್ತಿ ಎಂಗಳ ಹಪ್ಪಲ ಒಪ್ಪಲೆ ಪಂಡದು ಎಂಗಳ ಇಜ್ಜಿ ಲಿತ್ತನೆಗಳು ಕೊರಪ ಅಂಚ ಯಾನು ಸದಾಶಿ ಬೇರೆ ಸತೀಶ್ ಶೆಟ್ಟರ್ನ ವಿಷಯ ಆರು ಕಟೀಲ್ದ ಇನ್ನು ಪ್ರತಿ ಒಂಜಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಕೊಂಡು ಯಾನು ಹೆಚ್ಚಿನ ಪೂರ ಕಾರ್ಯಕ್ರಮ ಆಡಪಿತ್ತೆ ಆರು ಆ ದೇವಿನ ಕಟೀಲ್ ದೇವಿರು ಆ ದೇವಿಗೆ ಪ್ರಾರಂಭ ಪೂಜೆ ಮಲ್ತೆ ಪ್ರಾರಂಭ ಮಾಡ್ಕೊಂಡು ಆ ದೇವಿನ ಆಶೀರ್ವಾದ ಆರೆಗೆ ಇತ್ತಿನ ದಾತ್ರನೆ ಅರೆಗೆ ಆರು ಕಟೀಲ್ದ ನೆಟ್ಟು ಯಕ್ಷಗಾನ ಮೇಲಡಪ್ಪುನಾಗ ಪಟ್ಲೆನೆ ಬೋರ್ಡು ಪ್ರತಿಯೊಂದು ಆರ ಯಕ್ಷಗಾನಕ್ಕೆ ಅರಣ್ಯ ಡಿಮಾಂಡ್ ಜಾಸ್ತಿ ಅಂದ ಹತ್ರ ಆ ದೇವಿಯೇ ಅರಣ್ಯ ಆ ಒಂದು ಸಂದರ್ಭ ಪಿದಾಯ್ಬೋದು ಎನ್ನನ್ನು ಆರಾಧನೆ ಮಲ್ತೊಪ್ಪು ಎನ್ನ ಕೆಲಸ ಮಲ್ತೊಂದು ಬಾಲ ಅಂತ ಪಡೆದು ಇನ್ನು ಯಕ್ಷಗಾನ ಮಾತ್ರ ಹತ್ತು ಆರ್ನ ಪ್ರತಿ ಒಂಜಿ ಕಾರ್ಯಕ್ರಮಕ್ಕೆ ಯಾನು ಬರೋದಿಲ್ಲ ಯಾಂದಲ್ಲ ಮಲ್ಲ ದಾನ ಕೊಡ್ತಿಜಿ ನವೀನ ಶೆಟ್ರೆ ಆಂಡ ಯಾನ ಆರ್ಲಪ್ಪ ಉಲ್ಲೆ ಕೆಲವು ವಿಷಯ ಯಾನು ಆರ್ಲಪ್ಪ ಇತ್ತೆ ನನಲ್ಲ ಉಲ್ಲೆ ನಾನು ನಮ್ಮ ದುಡ್ಡು ಬಣ್ಣಾಗ ಖಂಡಿತ ಆರ್ರೆಗೆ ಯಾನು ಎನ್ನೈನ 4 ಕಡೆ ಫೋಟೋ ಪಾಡಿಯರು ಅತನ ಏನೇನು ಸ್ಟೇಜ್ಗುள்ள ಪಾತಿರ್ಪಾರಂದ ಹತ್ತು ಹೆಂಗಾಯ್ತಾ ಅಗತ್ಯ ಎಲ್ಲ ಇಜ್ಜಿ ಯಾರು ಮಾಡಿ ತೂತೆ ಮಾತಲ್ಲ ಏನು ಫೋಟೋಲ ತೂತೆ ಮಾತಲ್ಲ ತೂತೆ ಇಟ್ಟದಲ್ಲ ಹೆಂಗೆ ಆರಜ್ಜಿ ಯಾರು ಮನಸ್ಪೂರ್ವಕ ಅದು ಆರ್ನ ಸತೀಶ್ ಪಟ್ಲೇರಿಗೆ ಯಾನ್ ದಾತವನ್ನು ಮಂಡ ಇರೇನು ಜನ್ಮ ಕೊರ್ನಾರ ಅಂಬೇರ್ಲ ಮೂಲೆಲ್ಲೇರು 6 ಲಕ್ಷ ಗಂಧಾರ ಮೊಕ್ಲೇನು 2 ಜನ ನಮ್ಮ ನೆನ್ತೊಂದು ಸದಾಶಿವ ಶೆಟ್ಟರ್ ನನ್ನ ನಿಕ್ಕು ಬರಡು ಬೇತೆ ರೀತಿರು ನಿಕ್ಕುಲು ಅವನೀಶ್ ಶೆಟ್ರು ಎಂಗೆಲ್ಲ ಚಂದ್ರಾಸ ರಂಗೋಲಿ ಅತ್ತ ನಮ್ಮ ಮೇರೆ ಪುರುಷೋತ್ತಮ ಭಂಡಾರಲು ಏತು ಜನ ತಂಡ ನೆಟ್ಟು ಬರುತ್ತದು ಆಂಡ ಈಗ ಮುಖ್ಯ ಕಾರಣಕರ್ತೆಯರು ಪಟ್ಲ ಸತೀಶರು 6 ಮಲ್ಪಂಡ ಕಾರ್ಯಕ್ರಮಗಳು ಅವು ಜನಕ್ಕಲೆಗೆ ಸ್ಪಂದನೆ ಆಪನ ಕಾರ್ಯಕ್ರಮಗಳು ಅವು ಇನ್ಶೂರೆನ್ಸ್ ಅವಡು ಹತ್ತಂದಾಂಡ ನಾನು ತೀರ್ಮ ಆರು ಪನ್ಲೆಕ್ಕನೆ ಆ ಇಲ್ಲು ಕಟ್ಟವನ ಏತ ಕಷ್ಟ ಬರ್ತದೆ ಇದು ಅಗತ್ಯ ಉಂಡ ಏರೆಗಾನು ಅಗತ್ಯ ಈ ಬೇನೆ ಆರನ ಕೆಲಸ ಬಿಡ್ದು ಮಲ್ತೊಂದನ ಬೊಕ್ಕೈದ ಲೆಕ್ಕಲ ಕೊರಿಯರು 16 ಕೋಟಿ ಕೆಲವು ಜನ ಸಂಪಾದನೆ ಮಾಡ್ದು ಕಲೆಕ್ಟ್ ಮಾಡ್ದಾಗಲಿ ಹೆಂಗೆ ಗೊತ್ತುಂಡು ನವನೇಶ್ ಶೆಟ್ರೆ ಐನ ಬಣ್ಣ ಬೇತೆ ರಂಗಡ ಮಾಡ್ಬಿಡ್ಯಾನು ಐನ ಅಕ್ಕಲು ಒಂದಂತ ಉಪಯೋಗ ಮಾಡ್ತಾಗಲಿ ಅಂಜತ್ತು ತನ್ನನ್ನು ಕೂಡ ಕೈಡು ಬಾರ್ದು ಪ್ರತಿ ಒಂಜನ ಲೆಕ್ಕಗೀಗ ಕೊಡ್ದು ಕೂಡ ಮಲ್ತೊಂದು ಅರೆಗೆ ದಾದ ಅಗತ್ಯ ಆ ಕಷ್ಟ ಕುಡರ ಬಂದ್ಬಿಡ್ಯಾನು ಇಂಚಿನ ಕಾರ್ಯಕ್ರಮ ಅರೆಗೆ ಬರ್ಪುಣ ತಿಂಗಳಿಗೆ 3-4 ಕೋಟಿ ಬಾಡಿಗೆ ನನ್ನ ಬಿಡ್ಲೆ ಉಂತಾರೆ ನೆಕ್ಕು ಬಾಡ್ಲೆ ಇಂಚಿನಕ್ಕೆ ಕೆಲಸ ಕಾರ್ಯಕ್ರಮ ಮಲ್ಪಲೇನು ಪಂಡದು ಸತೀಶ್ ಬಾಟ್ಲೆರಿಗೆ ನರಲ್ಲ ಅಂಚಿನ ಜನಗಳು ದಿಕ್ಕಾಡು ಇಂಚಿನಗಳು ಬರೋನೋಗ್ಲು ಸಹಾಯ ಆವಡು ಜನಕ್ಲೆ ಸಹಾಯ ಆವಡು ಅಂಚೆ ಮಂಡದು ಎನ್ನ ಪಾತ್ರೆ ಎಂಕೂಲ ಅವಕಾಶ ಕೊರನೆಕ್ ಧನ್ಯವಾದ ಮಾತೆರೆ ಎಡ್ಡ ಮಲ್ಪಡೆ ಮಾಧ್ಯಮದ ಮಿತ್ರರು ದಯಬಂಡ ಇನಿ 3 ಕಾರ್ಯಕ್ರಮ 2,000 ಜನ ಸೇರ್ಪರೆ ಅವು 1 ಲಕ್ಷ ಜನ ಬಿದ್ದ ತೂಪೇರು ಅಪ್ಪ ಮಾಧ್ಯಮದಕ್ಲ ಮೂಲಕ ಅವು ಪ್ರಸಾರ ಆದಿಂಚಿನ ಎಡ್ಡೆ ಕೆಲಸ ಮಲ್ಪನೆ ನೆಕ್ ರಾಜಕೀಯ ಬೋಡೊಂದಿಜ್ಜಿ ಅಥವಾ ದುಡ್ಡೇ ಬೋಡೊಂದಿಜ್ಜಿ ಮಲ್ಪೆರೆ ಮನಸ್ಸಿತ್ತು ನಾನು ಆ ಮನಸ್ಸಿಗೆ ಜೈದರಾರು 6 ಕಲೆತ್ತ ಮೂಲಕ ಯಾನೊಂದು ಕಲೆ ಮತ್ತೊಂದು ಕಲೆಟ್ಟು ನೆಕ್ ಮನಸ್ಸು ಮಲ್ಪರೆ ಜೈದಾರು ಇರೆಗೆ ದೇವಿನ ಕಟೀಲ್ ದುರ್ಗಾ ಪರಮೇಶ್ವರಿ ಅರ್ಜುನ ದೇವಿನ ಆಶೀರ್ವಾದ ಖಂಡಿತ ಉಂಟು ಆಯ್ಕೆ ಸಾಕ್ಷಿಯ ಮೂಲು ಹಸರಣ್ಣೇರು ಭಾರಿ ಸಮಾಧಾನ ಹಸರಣ್ಣೇರು ಮೂಲೇರು ಹಸರಣ್ಣೇರು ಕಟೀಲಿಗೆ ಯಾನ ಗೋಪುನೆ ಆಯ್ಕೆ ಸಮಾಧಾನ ದೇವರ ಭಕ್ತ ಹಸರಣ್ಣೆಲ್ಲ ಮುರುಳೇರು ಅಂಚಾದ ಈರ ಕಾರ್ಯಕ್ರಮ ಉಂತೇರ ದೇವರೇರನ್ನು ಎಡ್ಡೆ ಮಲ್ಪಡಂದು ಹಾರೈಸುದು ಮತ್ತವರ ಮಾತೇರೆಗಲ ಯಾನು ಪದಾಧಿಕಾರಿ ಮಾತೇರೆಗಲ ಅಲ್ಲದೆ ಬಲ್ತ ದೀನ ಪೂರ ಬಂಧು ಬಾಂಧವರಿಗೆ ಧನ್ಯವಾದ ಎನ್ನ ಪಾತ್ರ ಮುಗಿಪೆ ನವನೇಶ್ ಶೆಟ್ಟರ್ ಐತ ದಾನಿಲಿನ ಪುದರಿತ್ತಿನಲ್ಲ ಶ್ರೀದೇವಿ ನಿಲಯ ಅಂದು ದೇವಿಯಿಂದ ಪಂಡ ಭ್ರಮರಾಂಬಿಕೆ ಕಟೀಲ್ ದಪ್ಪೆ ಉಳ್ಳಾಲ್ದಿ ಪಟ್ಲ ಅರ್ನ ಕಲಾ ಜೀವನ ಆರಂಭಾತಿನೇ ಶ್ರೀ ಕ್ಷೇತ್ರ ಕಟೀಲಿಡ್ದು ಪಟ್ಲ ಭಾಗವತರೆಂದು ಆರು ತೋಜಿದು ಬೈದಿನಿ ಕಟೀಲ್ ಮೇಳದ ರಂಗಸ್ಥಳಟ್ಟು ಆಸ್ರಣ್ಯರ್ನ ಕೆಲ್ನ ಆಶೀರ್ವಾದ ಅರೆಗೆ ಖಂಡಿತ ಉಂಡು ಪಟ್ಲ ಭಾಗವತರ್ನ ಮಿತ್ತು ಪ್ರೀತಿ ದೀದು ಬೈದಿನ ಶ್ರೀ ವೆಂಕಟರಮಣ ಆಸ್ರಣ್ಯರು ಆಶೀರ್ವಾದದ ರಡ್ಡು ಪಾತೆರ ಪನೋಡು ಸತೀಶ್ ಪಟ್ಲರವರು ಕಟೀಲ್ ಮೇಳದಲ್ಲಿರುವಾಗ
ನಮಗೆ ಬಹಳ ಒಂದು ಆನಂದ ಆಗ್ತಿತ್ತು. ಯಾಕೆ ಅಂತ ಕೇಳಿದರೆ ಅವರು ಭಾಗವತಿಕೆ ಮಾಡುವಾಗ ನಾವೆಲ್ಲ ಇದರಲ್ಲಿ ಕೂತು ಬಹಳ ಸಂಭ್ರಮಿಸಿದವರು, ಅದನ್ನು ಆನಂದಿಸಿದವರು ಕೇಳ್ತಾ. ಅವರು ಹೇಳಿದ ಹಾಗೆ ಕೆಲವೊಂದು ನಾನು ಸೂಚನೆ ಸಲಹೆಗಳನ್ನೆಲ್ಲ ಕೊಡ್ತಾ ಇದ್ದೆ. ಯಾಕಂದರೆ ನನಗೆ ಸಂಗೀತ ಅಂತ ಹೇಳಿದರೆ ಬಹಳ ಆಸಕ್ತಿ. ಯಕ್ಷಗಾನವೂ ಅಷ್ಟೇ, ದೇವರಿಗೆ ಎಷ್ಟು ಪ್ರಿಯವೋ ಅದೇ ರೀತಿ ನಾವು ಅದನ್ನೆಲ್ಲ ಬಹಳ ಆನಂದಿಸುವವರು. ಪಟ್ಲರವರು ಈ ಕಾರ್ಯಕ್ರಮವನ್ನು ಮಾಡುವುದು ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ಒಂದು ಶ್ಲೋಕ ಇದೆ. ಅದರ ಪ್ರಕಾರ ಪರೋಪಕಾರ ಬುದ್ಧಿ ಇದ್ದರೆ ಬಹಳ ಒಳ್ಳೆಯದು, ಅದಕ್ಕೆಲ್ಲರ ಸಹಾಯವೂ ಇರ್ತದೆ ಯಾವಾಗಲೂ. ಇನ್ನು ಮುಂದಕ್ಕೆ ಈ ಪಟ್ಲರ ಫೌಂಡೇಶನ್ಗೆ ಒಂದು ಧ್ಯೇಯವಾಕ್ಯ, ನಮ್ಮ ಇನ್ಶೂರೆನ್ಸಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂತೇಳಿ ಒಂದು ಧ್ಯೇಯವಾಕ್ಯ ಇದ್ದ ಹಾಗೆ ಇದಕ್ಕೆ ಪರೋಪಕಾರಾರ್ಥಂ ಇದಂ ಪಂಚಾಂಗಂ. ಫೌಂಡೇಶನ್ ಹೇಳಿದರೆ ಪಂಚಾಂಗ, ಹಾಗೆ ಈ ಪಂಚಾಂಗ. ಹಾಗಾಗಿ ಪಟ್ಲರು ಬಹಳಷ್ಟು ಕಲಾವಿದರಿಗೆಲ್ಲ ಬಹುವಿಧದ ಯೋಜನೆಗಳನ್ನೆಲ್ಲ ಹಾಕಿಕೊಂಡಿದ್ದಾರೆ. ನಮ್ಮ ತೆಂಕುತಿಟ್ಟು ಮಾತ್ರ ಅಲ್ಲ, ಬಡಗುತಿಟ್ಟಿಗೂ ಸಹ ಅದು ವಿಸ್ತರಿಸಿ ಈಗ ನಮ್ಮ ನರ್ತನದವರಿಗೆ, ದೈವ ನರ್ತಕರಿಗೆ ಹಾಗೂ ಕೆಲವೊಂದು ಕ್ಷೇತ್ರದಲ್ಲಿ ದುಡಿದವರಿಗೆಲ್ಲ ವಿಸ್ತರಿಸ್ತಾ ಇದ್ದಾರೆ. ಇದು ಇನ್ನೂ ಮುಂದಕ್ಕೆ ಹೋಗಿ ಹೋಗಿ ಬಹಳಷ್ಟು ಶಾಖೆಗಳಿವೆ ಅಲ್ಲಲ್ಲಿ. ಇನ್ನು ಬೆಂಗಳೂರಿನತ್ತ ಇದರ ಪ್ರಯಾಣ ಮುಂದುವರಿಸಿದರೆ ಇನ್ನು ಅಲ್ಲಿ ನಮ್ಮ ಇದರ ಸಿನಿಮಾದ ಕಲಾವಿದರಿದ್ದಾರೆ, ಅದರಲ್ಲೂ ಬಹಳ ಆಸಕ್ತರೆಲ್ಲ ಇರ್ತಾರೆ, ಅಲ್ಲಿಗೂ ವಿಸ್ತರಿಸಲಿಕ್ಕೂ ಸಾಕು. ಹಾಗಾಗಿ ಯಾಕೆಳಿದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕಿಚ್ಚು ಸುದೀಪರವರು ಬರಲಿಕ್ಕಿದ್ದಾರೆ. ಹಾಗೆ ಅವರ ಸಪೋರ್ಟ್ ಇದ್ದರೆ ಅದು ಬೆಂಗಳೂರಿನ ಆ ಕಲಾವಿದರಿಗೂ ಕೂಡ ಮುಟ್ಲಿಕ್ಕೆ ಸಾಕು. ಅಂತಹ ಅವಕಾಶ ಪಟ್ಲ ಸತೀಶ್ರಿಂದ ಆಗಲಿ, ಅವರ ಕೀರ್ತಿ ಇನ್ನಷ್ಟು ಹರಡಲಿ. ಅವರಿಗೆ ನಮ್ಮ ಆರಾಧ್ಯ ದೇವರಾದಂತಹ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಸದಾ ಇರಲಿ. ಅವರ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅಂತ ಹೇಳಿ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತೇನೆ. ಅತ್ಯಂತ ಬಾಲಂ ಅತಸಿ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಯಕ್ಷಧ್ರುವ ಪಟ್ಲ ಸಂಭ್ರಮ 2024 ಇವತ್ತಿನ ಈ ಶುಭ ದಿನದಲ್ಲಿ, ಶುಭ ಗಳಿಗೆಯಲ್ಲಿ ಇವತ್ತು ಇಲ್ಲಿ ಪ್ರಾರಂಭಗೊಂಡಿದೆ. 9ನೇ ವರ್ಷದ ಸಂಭ್ರಮವನ್ನು ಕಾಣ್ತಾ ಇರುವಂಥ ಯಕ್ಷಧ್ರುವ ಪಟ್ಲ ಟ್ರಸ್ಟ್ ಈಗಾಗಲೇ ಎಲ್ಲ ಗಣ್ಯರು ಕೂಡ ಅವರವರ ಮಾತಿನಲ್ಲಿ ಆ ಟ್ರಸ್ಟಿನ ಕಾರ್ಯ ವೈಖರಿಯನ್ನು ತಿಳಿಸಿದರು. ಒಂದರ್ಥದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಕಲೆ ಅದು ಪುಣ್ಯ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬಹಳಷ್ಟು ಸಂಘಟನೆಗಳನ್ನು ಹೊಂದಿಕೊಂಡು ಅದರಲ್ಲಿಯೂ ಮುಖ್ಯವಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನುವಂತಹ ಒಂದು ದೊಡ್ಡ ಸಂಸ್ಥೆಯನ್ನು ಹೊಂದಿಕೊಂಡು ಯಕ್ಷಗಾನ ಇವತ್ತು ಅದರ ಏಳಿಗೆಯನ್ನು ಇವತ್ತು ಕಾಣ್ತಾ ಇದೆ.
ಕೊನೆಯಲ್ಲಿ ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಇರ್ಬೋದು, ಅಥವಾ ಈ ಕೊನೆಯಲ್ಲಿ ವೈಯಕ್ತಿಕವಾಗಿ ಡಾಕ್ಟರ್ ಟಿ ಶಾಮಟ್ ಅವರು ಇರ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಯಕ್ಷಗಾನಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಅದರಲ್ಲಿ ಇವತ್ತು ನಾವು ಹೆಮ್ಮೆ ಪಡಬೇಕಂತ ಒಂದು ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಬಹುಶಃ ಯಾವ ಕಲೆಗಳಿಗೂ ಇಲ್ಲದಂಥ ಒಂದು ಸಂಸ್ಥೆ ಇವತ್ತು ಯಕ್ಷಗಾನಕ್ಕೆ ಹೊಂದಿದೆ ಅಂದರೆ ಅದು ನಮಗೆ ಹೆಮ್ಮೆಯ ವಿಷಯ. ಸುಮಾರು 40 ಬೇರೆ ಬೇರೆ ಊರುಗಳಲ್ಲಿ ಅದರ ಅಂಗಸಂಸ್ಥೆಯನ್ನು ಹೊಂದಿಕೊಂಡು ಇವತ್ತು ಯಕ್ಷಗಾನದ ಪ್ರಖ್ಯಾತ ಭಾಗವತರಾದಂತಹ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಅವರ ಸಾರಥ್ಯದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಬಹಳ ವಿಧವಾದಂತಹ ಸೇವೆಯನ್ನು ಇವತ್ತು ಯಕ್ಷಗಾನ ಕಲಾವಿದರಿಗೆ ನೀಡ್ತಾ ಬಂದಿದೆ. ಬಹುಶಃ ಒಬ್ಬ ಕಲಾವಿದ ಬಯಸುವುದಕ್ಕಿಂತ ಹೆಚ್ಚಿನದಾದಂಥ ಸೇವೆಯನ್ನು ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಪಟ್ಲ ಸತೀಶ್ ಶೆಟ್ಟಿ ಅವರ ಮೂಲಕ ಇವತ್ತು ನೀಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ತಿಳಿಸಿದಂತೆ ಇತ್ತೀಚೆಗಿನ ವರ್ಷಗಳಲ್ಲಿ ಅದರ ಸೇವೆಯನ್ನು ಇನ್ನಿತರ ನಮ್ಮ ತುಳುನಾಡಿನ ಇನ್ನಿತರ ಕಲೆಗಳ ಕಲಾವಿದರಿಗೂ ಕೂಡ ವಿಸ್ತರಿಸಿರುವುದು ಖಂಡಿತವಾಗಿ ಅವರ ಒಂದು ವಿಶಾಲವಾದಂಥ ಒಂದು ಮನೋಭಾವಕ್ಕೆ ಸಾಕ್ಷಿ. ಮತ್ತು ಕಂಬಳದ ವಿಭಾಗ ಇರ್ಬೋದು, ದೈವ ನರ್ತನದ ವಿಭಾಗ ಇರ್ಬೋದು, ಇವತ್ತು ಆ ವಿಭಾಗಕ್ಕೂ ಇದರ ಸೇವೆ ಇವತ್ತು ವಿಸ್ತರಿಸಲ್ಪಟ್ಟಿದೆ. ಆ ನಿಟ್ಟಿನಲ್ಲಿ ಈ ಟ್ರಸ್ಟ್ ಇವತ್ತು ಹಲವಷ್ಟು ದಾನಿಗಳನ್ನು ಸೇರಿಸಿಕೊಂಡು ತನ್ನ ಸೇವೆಯನ್ನು ಇವತ್ತು ಈ ಕಲಾ ಕ್ಷೇತ್ರಕ್ಕೆ, ಯಕ್ಷಗಾನ ಕ್ಷೇತ್ರಕ್ಕೆ ನೀಡುತ್ತಾ ಬರ್ತಾ ಇರುವುದು ಯಕ್ಷಗಾನ ಕಲಾಭಿಮಾನಿಗಳಿಗೆ ಒಂದು ಸಂತಸದ ವಿಷಯ. ಮುಂದಿನ ದಿನಗಳಲ್ಲಿ ಇದರ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗಲಿ, ಅದು ವ್ಯಾಪಿಸಲಿ. ಅದಕ್ಕಾಗಿ ನಾವು ನಂಬಿದಂತಹ ದೇವರುಗಳು ಅವರಿಗೆ ಅನುಗ್ರಹವನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಮಾತನಾಡಿ ತಿಳಿಸಿದರು, ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನ ವಿಮೆಯನ್ನು ಮಾಡಿಸುವುದರ ಮೂಲಕ ಕೂಡ ಈ ಸಂಸ್ಥೆ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದಾಗಿ ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಅವರ ಮಾತುಗಳಲ್ಲಿ ತಿಳಿಸಿದರು. ಯಕ್ಷಗಾನ ಕಲಾವಿದರಿಗೆ ಮುಖ್ಯವಾಗಿ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಹೆಚ್ಚಾಗಿರಬೇಕು ಅನ್ನೋದಾಗಿ, ಯಕ್ಷ ವಿಮೆ ಅನ್ನುವಂಥದ್ದು, ಆರೋಗ್ಯ ವಿಮೆ ಅನ್ನುವಂಥದ್ದು ಇವತ್ತು ಯಕ್ಷಗಾನ ಕಲಾವಿದರಿಗೆ ಅನಿವಾರ್ಯವಾಗಿ ಅದು ಅಗತ್ಯವಾದ ವಿಷಯವಾದರೂ ಕೂಡ ಖಂಡಿತವಾಗಿಯೂ ಅದು ನಾವು ನಮ್ಮ ಅನಾರೋಗ್ಯ ಬಂದಾಗ ಅದನ್ನು ಉಪಯೋಗಿಸಿಕೊಳ್ಬೇಕೇ ಹೊರತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವು ಹೆಚ್ಚಿದಂತಹ ಒಂದು ಮಹತ್ವವನ್ನು ನೀಡಬೇಕು. ಅದಕ್ಕಾಗಿ ಕಲಾವಿದರು ಹೆಚ್ಚಿನ ಶಿಸ್ತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಇಂತಹ ವಿಮೆಗಳ ಅಗತ್ಯವೇ ಬರುವುದಿಲ್ಲ ಮತ್ತು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಯಕ್ಷಗಾನಕ್ಕೆ ಸೇವೆಯನ್ನು ನೀಡಲಿಕ್ಕೆ ಅವರಿಗೆ ಅವಕಾಶವೂ ಲಭ್ಯವಾಗ್ತದೆ. ಯಾಕೆಂದರೆ ಕಲಾವಿದರು ಅನ್ನೋದು ಅದು ಕಲಾಭಿಮಾನಿಗಳ, ಅದರಲ್ಲೂ ಯಕ್ಷಗಾನ ಕಲಾವಿದರು ಯಕ್ಷಗಾನ ಕಲಾಭಿಮಾನಿಗಳ ಆಸ್ತಿ. ಅವರ ನಂಬಿರುವಂಥ ಯಕ್ಷಗಾನ ಅಭಿಮಾನಿಗಳಿದ್ದಾರೆ, ಅವರ ಕುಟುಂಬ ವರ್ಗದವರಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕಲಾವಿದರು ಅವರವರ ಆರೋಗ್ಯವನ್ನು ಹೆಚ್ಚಿನ ರೀತಿಯಿಂದ ಆಸ್ಥೆಯಿಂದ ಕಾಪಾಡಿಕೊಂಡು ಬರಬೇಕು ಅನ್ನೋದಾಗಿ ಕೂಡ ನಮ್ಮ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನು ಆತ್ಮೀಯರಾದಂಥ ಕಟೀಲು ದುರ್ಗಾ ಪರಮೇಶ್ವರಿ ಅರ್ಚಕರಾದಂತಹ ಶ್ರೀ ವೆಂಕಟರಮಣ ಆಸರಣ್ಣವರು ನೀಡಿದ್ದಾರೆ. ಅಂತೆಯೇ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ಇವತ್ತು ಉದ್ಘಾಟಿಸಿದ್ದಾರೆ. ಖಂಡಿತವಾಗಿಯೂ ಅವರ ಬಗ್ಗೆ 2 ಮಾತನ್ನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಪಟ್ಲ ಸತೀಶ್ ಶೆಟ್ಟಿಯವರು ಕೂಡ ಅವರ ಪಾತ್ರವನ್ನು ಈ ಟ್ರಸ್ಟ್ನಲ್ಲಿ ಯಾವ ರೀತಿ ಇದೆ ಅನ್ನೋದಾಗಿ ಅವರು ವಿವರಿಸಿದರು. ಸದಾಶಿವ ಶೆಟ್ಟರು ನಮಗೆ ಕಾಸರಗೋಡಿಗೆ ಹೆಮ್ಮೆ, ನಮ್ಮ ಕಾಸರಗೋಡಿನವರು ಅನ್ನೋದು ನಮಗೊಂದು ಹೆಮ್ಮೆ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬಹಳಷ್ಟು ಅವರದೇ ಆದಂಥ ಸೇವೆಯನ್ನು ನೀಡ್ತಾ ಬಂದವರು. ಒಂದು ಅರ್ಥದಲ್ಲಿ ತಾನು ಗಳಿಸಿದಂತಹ ಸಂಪತ್ತನ್ನು ಯಾವ ರೀತಿಯಿಂದ ದಾನ ಮಾಡಬಹುದು ಅನ್ನೋದನ್ನು ಇತರರಿಗೆ ತೋರಿಸಿಕೊಟ್ಟಂತಹ ವ್ಯಕ್ತಿ ಸದಾಶಿವ ಶೆಟ್ಟಿಯವರು. ಇವತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿದ್ದಂಥ ಅವರ ಸೇವೆಯನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಸಾಂಸ್ಕೃತಿಕವಾಗಿ ವಿಸ್ತರಿಸಲು ಕಾರಣರಾದವರು ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು. ಅಂತಹ ಒಬ್ಬ ವ್ಯಕ್ತಿಯ ಕೈಯಿಂದ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಅಂದರೆ
ಖಂಡಿತವಾಗಿಯೂ ಈ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅದು ಬೆಳಗುತ್ತದೆ ಅನ್ನೋದಕ್ಕೆ ಸಾಕ್ಷಿ. ಅವರನ್ನು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಐಕಳ ಹರೀಶ್ ಶೆಟ್ಟಿಯವರನ್ನು ಮತ್ತು ಸತೀಶ್ ಶೆಟ್ಟಿಯವರಿಗೆ ಮಾರ್ಗದರ್ಶಕರಾಗಿರುವಂತಹ ಅವರ ತೀರ್ಥರೂಪರಾದಂತಹ ಶ್ರೀ ಮಹಾಬಲ್ ಶೆಟ್ಟಿಯವರನ್ನು, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಪಟ್ಲ ಭಾಗವತರ ಮೇಲೆ ಅಭಿಮಾನವಿಟ್ಟು ಬಂದಂತಹ ಎಲ್ಲ ಅವರ ಅಭಿಮಾನಿಗಳಿಗೆ, ಯಕ್ಷಗಾನ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ, ಬಂದಂಥ ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾ ಸುಖಿನೋ ಭವಂತು. ಓಂ ಶಾಂತಿ 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 ಅನ್ನೋದನ್ನು ನಾವು ನೋಡಬಹುದು. ಶ್ರೀಮತಿ ಶೀಲಾ ಗಣಪತಿ ಭಟ್ ಅವರಿಗೆ ಧನ್ಯವಾದಗಳು. ಹಳ್ಳಿ ಕಿಶನ್ ಹೆಗ್ಡೆಯವರು ನಮ್ಮ ಟ್ರಸ್ಟಿಯಾಗಿ ನಮ್ಮ ಬಳಗವನ್ನು ಮತ್ತಷ್ಟು ಬಲಪಡಿಸಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು. ಪಳ್ಳಿ ಕಿಶನ್ ಹೆಗ್ಡೆಯವರು ದಾನಿಗಳು ಕೋಶಾಧಿಕಾರಿ CA ಸುದೇಶ್ ಕುಮಾರ್ ರೈ ಅವರನ್ನು ಸಂಪರ್ಕಿಸಿ. ಪಳ್ಳಿ ಕಿಶನ್ ಹೆಗ್ಡೆಯವರು ಲಘುತಿಟ್ಟಿನ ಮೇಳಗಳ ಯಜಮಾನರಾಗಿ ಟ್ರಸ್ಟಿನ ಆರಂಭದ ದಿನಗಳಿಂದಲೇ ಪಟ್ಲ ಭಾಗವತರಿಗೆ ಮಾರ್ಗದರ್ಶನ ಮಾಡುತ್ತಿರುವ ಕಿಶನ್ ಹೆಗ್ಡೆಯವರು ನಮ್ಮ ಟ್ರಸ್ಟಿಯಾಗಿದ್ದಾರೆ. ಧನ್ಯವಾದಗಳು. 3 ಸಭಾ ಕಾರ್ಯಕ್ರಮ ಇವತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಐಕಳ ಹರೀಶ್ ಶೆಟ್ಟರು. ಪಟ್ಲ ಟ್ರಸ್ಟಿನ ಆರಂಭದ ದಿನಗಳಲ್ಲಿ ಇದನ್ನು ಬಲಪಡಿಸುವಲ್ಲಿ ಗಟ್ಟಿಯಾದ ಪಂಚಾಂಗವನ್ನು ಹಾಕಿದವರು ಪ್ರಧಾನ ಸಂಚಾಲಕರಾಗಿರುವ ಐಕಳ ಹರೀಶ್ ಶೆಟ್ಟರು ಹೌದು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿ ಅವರು ಮಾಡಿದ ಸೇವೆ ನಮಗೆಲ್ಲರಿಗೂ ಗೊತ್ತು. 350ಕ್ಕೂ ಹೆಚ್ಚಿನ ಮನೆಗಳನ್ನು ನಿರ್ಮಿಸಿ ಅಲ್ಪಾವಧಿಯಲ್ಲಿ ನೀಡಿದಂತಹ ಒಬ್ಬ ಅಪೂರ್ವ ಸಂಘಟಕ ಐಕಳ ಹರೀಶ್ ಶೆಟ್ಟರು. ಯಾನ್ ಪಟ್ಲ ಫೌಂಡೇಶನ್ ಸ್ಟಾರ್ಟ್ ಆಯ್ನ ಹಿಡಿದಿಂಚಿ ಕಟೀಲ್ದು ಏಪ ಇನಾಗ್ರೇಷನ್ ಆತನ ಐದು ಇದ ಮುಟ್ಟಲ್ಲ ಕೆಲಸ ಮಲ್ಪನಂಚಿನ ಈ ಒಂಜಿ ಸಂಸ್ಥೆಡು ಸಂಬಂಧ ದೀಪಿನಂಚಿನ ಶಕ್ತಿನ ಆ ಕಟೀಲ್ದಪ್ಪೆ ಹೆಂಗೆ ಕೊಡ್ತೇರು ಅವು ಎನ್ನ ಭಾಗ್ಯ ಬಂದೇನು. ಪಟ್ಲ ಫೌಂಡೇಶನ್ ಟ್ರಸ್ಟ್ ಒಂಜಿ ದೇವಸ್ಥಾನ ಇತ್ತಿಲಕ್ಕ, ಈ ದಾನಿಲು ಪೂರ ದೇವರು ಇತ್ತಿಲಕ್ಕ. ಐಟ್ಲ ಒಂಜಿ ಪ್ರಮುಖ ದೇವರು ಎಂದು ಪ್ರತಿ ದೇವಸ್ಥಾನಗಳು ಉಪ್ಪುಂಡು. ಐಟಿನಿ ಜಾಗತಿಕ ಬಂಡ ಸಂಘ ಒಕ್ಕೂಟೋಗ್ಲ ಪಟ್ಲ ಫೌಂಡೇಶನ್ಲ ಒಂಜಿ ಪ್ರಮುಖ ದೇವರನ್ನ ರೂಪೋಡು ಬೈದಿನಾರು ಎಂಕಲ ಕನ್ಯಾನ ಸದಾಶಿವ ಶೆಟ್ರು. ಈ ದೇವಸ್ಥಾನ ಬರ್ಪಿನಕಲು ನಿಸ್ವಾರ್ಥ ಕಲಾ ಸೇವೆಯನ್ನು ಮಲ್ತದು ದಿನನಿತ್ಯದ ಬೇನೆ ಬೆಸರನ್ನು ದಿವೊಂದು ಮಸ್ತ್ ಕಷ್ಟ ಹೊಡಿತಿನ ಕಲಾವಿದರು. ಆ ಕಲಾವಿದರಿಗೆ ಆಶ್ರಯ ಕೊರ್ಪಿನಕಲು ಇನ್ನು ದೇವಸ್ಥಾನಡು ದೇವರು ಮೆಚ್ಚೋಡು ನಂಡ ಅರ್ಚಕರು ಎಡ್ಡೆಪ್ಪೋಡು. ಅರ್ಚಕರನಗಲು ಪೂಜೆ ಪುರಸ್ಕಾರ ಎಡ್ಡೆ ಮಲ್ತಿರಂದಂಡ ದೇವರು ಖುಷಿ ಪಡೆವರು ಎಂದು ನಮ್ಮ ನಂಬಿಕೆ. ಇನ್ನು ಇಡೀ ಬತ್ತಿನ ಕಷ್ಟೋಡು ಬತ್ತಿನ ಜನಗಳಿಗೆ ಕಷ್ಟಗೂ ಸ್ಪಂದಿಸವನಗಲು ಏರ್ಪಣ್ಣಾಗ ಸತೀಶ್ ಶೆಟ್ಟಿ ಪಟ್ಲ ಅಂಚನೆ ಆರ್ನ ಒಟ್ಟುಗಿತ್ತಿನ ಮಲ್ಲ ಟೀಮ್ ಉಂಡು. ಒರಿಯರಿನ ಪುದರ್ಪನ್ ಪೂಜಾನ್ ಅಗಲು ಮಾತ ಈ ದಾನಿನಗಲ್ನ ಗೌರವ ಪೂಜೆ ಪುರಸ್ಕಾರ ಅಕಲೆಗೆ ಮಾತಾಡ ವಿಧತ್ತಲ್ಲ ಮರ್ಯಾದಿನ ಮಲ್ತಿನಿಟ್ಟ ಹತ್ರ ಪುಸಬಸತ್ತು ಇನ್ನು ದಾನಿಲ್ ನಂಬ ಇದು ಬರೋದಿಲ್ಲ. ಯಾನ್ ಜಾಗತಿಕ ಬಂಡ ಸಂಘ ಒಕ್ಕೂಟ ಅಧ್ಯಕ್ಷ ಆಂಡಲ ಯಾನ್ ಈ ಪಟ್ಲ ಫೌಂಡೇಶನ್ದ ಎದಲ ಪಂಡ್ರಂಡು ಯಾನ್ ಪರ್ಮನೆಂಟ್ ಈ ಪಟ್ಲ ಫೌಂಡೇಶನ್ದ ಒಂಜಿ ನಿಸ್ವಾರ್ಥ ಸೇವೆ ಮಲ್ಪನಂಚಿನ ವ್ಯಕ್ತಿ ಅದು ಉಪ್ಪನ್ನು ಪಂಪಿನ ಒಂಜಿ ಎನ್ನ ಒಂಜಿ ಭರವಸೆ. ಇನಿ ಪಟ್ಲ ಸತೀಶ್ ಶೆಟ್ರು ಇವತ್ತು ಭಂಗ ಬಿಡ್ತೇರು ಶ್ರೀ ಕ್ಷೇತ್ರ ಕಟೀಲ್ದ ಮೇಲೋಡು ಇತ್ತದ ಆ ದೇವಿನ ಸೇವೆ ಮಲ್ತದು ಏಪ ಒಂಜಿ ದಿನ ಮೇಲನೆ ಇಜ್ಜಿನ ಬಂದಾಗ ಎಂಗುಲ್ ಬೊಂಬೈದಾಗುಲಾರಲ್ಲಿ ಎತ್ತದು ಇಡೀ ಬೊಂಬೈಡಾರಿಗೆ ಸನ್ಮಾನ ಮತ ಮಲ್ತದು ಸುಮಾರು 1 ಕೋಟಿ ಇರ್ದಲ್ಲ ಮಿತ್ತು ಮುಂಬೈದಾಗಲು ಕಲೆಕ್ಷನ್ ಮಲ್ತು ಕೊಡ್ತಾ ಎಂಗುಲು. ಇನ್ನು ಈತು ಒಂಜಿ ಸ್ಟ್ರಾಂಗ್ ಆವಡಂದಂಡ ಇನಿ ಮಸ್ತ್ ದಾನಿನಗುಲು ಅಲ್ತವಕ್ಕೆ ಬತ್ತೇರು ಮಸ್ತ್ ಜನ ಯಾನ್ ಒರಿಯನ್ ಪುದರ್ ಬಂಡ ಕೂಡ ಇಟ್ಟು ಒಕ್ಕೊರಿಯನ್ ಬುಂಡ ಮಲ್ಲ ಪ್ರಾಬ್ಲಮ್ ಆಗ
ಐಕಾತ್ರ ಪೂರಾ ದಾನಿಲ್ ನಕಲ್ನ ಶಕ್ತಿ ಇಡ್ದಾತ್ರ ಈ ಪಟ್ಲ ಫೌಂಡೇಶನ್ ಇನಿ ಭಾರಿ ಮಲ್ಲ ಶಕ್ತಿ ತುಂಬುದನ್ನು ಇನಿ ನವನಿತ ಅನ್ಯಾಡು ಬಂಡಾರ್ಲ ಆಡು ಮಸ್ತ್ ಜನ ಪುದರ್ ಬಂಡಾರ ಸುದೇಶ್ ಅನ್ಯಾಡು ಅಕು ಸುರೂರು ದಿಂಚಿ ರವಿ ಅನ್ಯಾಡು ಮಾತಿರ್ಲ ಪಟ್ಲ ಸತೀಶಣ್ಣನ ಅಪ್ಪಪ್ಪನ ದುಂಬುಡು ದಿಂಚಿಲ್ಲ ಅಪ್ಪ ಅಮ್ಮನ ಆಶೀರ್ವಾದ ಇತ್ತನು ಏತು ಕೆಲಸ ಮಲ್ತಿಲ್ಲ ಮಾತ್ರ ಒಂಜಿ ವರ್ಗ ಉಂಟು ಕ್ರಿಟಿಸೈಸ್ ಮಲ್ಪನ ಆನೆ ರೋಡು ನಡ್ತೊಂಬೋನ ನಾಯಿಲ್ ಕುರಿಪುವ ನಾಯಿಲ್ ಕುರೆತ್ತಿಂಡದಲ್ಲ ಆನೆ ದಲಪ ಆನೆ ನಡ್ತೊಂದಿಪ್ಪು ನಾಯಿಗೆಲ್ಲ ಗೊತ್ತು ಆನೆ ದಾಲ ಮಲ್ಪರ ಅಪ್ಪಜಿಂದು ಆನೆಲ್ಲ ಗೊತ್ತು ನೀ ನಾಯಿಡ್ ದಾಲ ಅಪ್ಪಜಿಂದು ಒಂದು ದ್ಯಾಗೆ ಅನ್ ಪನ್ಪೇವನ್ನಾಗ ಕ್ರಿಟಿಸೈಸ್ ಬತ್ತಿನಿಂದು ಸಮಾಜ ಸೇವೆನ ಉಂತಾಂಡ ನಮ್ಮದಿತ್ತಿನಾಗಲಿ ಬಂಗಾಪುನು ನಾವು ಏತು ಜನ ಏತು ಬಂಗದಾಗಲಿ ಇಲ್ಲಿಜ್ಜಿ ಅಯ್ಯೋ ಅಗಲ ಅವಸ್ಥೆ ಉಂಡ ಮೆಡಿಕಲ್ ಇಜ್ಜಿ ಮದ್ಮೆ ಇಜ್ಜಿ ಅವು ಇಜ್ಜಿ ಒಂದು ಇಜ್ಜಿ ಅವೇನಗೇನು ನಗಲಿ ಏರ್ಲಜ್ಜಿರಿ ಇನ್ನು ಕಡೆ ರವಿ ಮೇರೆ ಬಂದಿರು ರವೆನ್ನೇ ಸೋಮಾಜಿಲೇ ಬಂದಿರು ಮತ್ತು ಡೊನೇಷನ್ ಕೊರ್ಲೇನು ಎಂಕುಲಿಂಚೇನೆ ಎಂಕುಲು ಒರಿ ನಟ್ಟುನೇ ಕೆಲಸ ದ್ಯಾನ್ ನಟ್ಟುನು ದುಡ್ಡು ಬತ್ತಿಜಿರ ದಾನಿ ನಗುಲಿ ಜೇಡ ಹೂ ಕೆಲಸ ಮಲ್ಪರ ಸಾಧ್ಯಜಿ ಇನ್ನು ಕನ್ಯಾನ ಸದಸ್ಯರಿಗೆ ಜಾಗತಿಕ ಬಂಡ ಸಂಘದ ದೇವರಿಂದ ದಲ ಪನ್ಪ್ಯಾನ್ ಪಟ್ಲ ಫೌಂಡೇಶನ್ ಜಾಗತಿಕ ಬಂಡ ಸಂಘದ ಒಕ್ಕೂಟಲ ರಡ್ಲ ಜಾಯಿಂಟ್ ಆದ ಕೆಲಸ ಅಲ್ಪನು ಇತ್ತಿನ ಕಡೆ ನಟದು ದಾಂತಿನ ಕಲೆ ಕೊರ್ಪಿನಂಚಿನ ಕೆಲಸ ಅಲ್ಪನು ಮೂಲ ಒಂಜಿ ಕಲಾವಿದರಿಗೆ ಆಶ್ರಯ ಆನಂದಂಡ ಅವ್ಲು ಮಾತಾ ಸಮಾಜದಕ್ಕೆಲ್ಲ ಎಂಗುಲು ಮಲ್ತಂದಿಲ್ಲ ಸಮಾಜ ಸೇವೆ ಮಲ್ತಿನ ಕೇಂದ್ರ ಇತ್ತಿನೇ ಎಂಗಲ್ಲ ಜೀವನನೇ ಇಡೀ ಪೂರ್ಣ ಐಕ್ ಅವು ಕೇಂದ್ರ ಎಂಗುಲು ಏರ್ಲ ನಾಯಿಲು ಕುರೆಪುರಂದು ಎಂಗುಲು ಅವೇನು ಉಂತವನ್ನೆಜ್ಜಿ ಒಂದೇನು ಜೀವನ ಪರ್ಯಂತ ಎಂಗುಲು ನನಾಥ ಸಮಾಜ ಸೇವೆ ಮಲ್ಪನ ಶಕ್ತಿ ಆ ಕಟ್ಟಿಲ್ ದಪ್ಪೆ ಕೊರಡು ಈ ದಾನಿಲ್ ನಗಲ್ನ ಆಶೀರ್ವಾದ ಪಡ್ಕೊಂಡು ಏನಾರು ಶಬ್ದ ಮುಕ್ತಾಯ ಅಲ್ಪ ದಾನಿನ ನವನಿತನ್ನೇ ಪನೊಂದುಲ್ಲಿರದ ಪಂಡ 11 ಗಂಟೆಗೆ ಎಂಗ್ಲಿಗೆ ಮುಗಿಪುಡುಂದು ಪನ್ಪುನ ಒಂಜಿ ಉದ್ದೇಶ ಎಂಜಿನಕಂಡ ಮೂಜಿ ನಾಲ್ಕು ಸಭಾ ಕಾರ್ಯಕ್ರಮ ಬಯ್ಯ ಮುಟ್ಟ ಉಂಡು ಬಟ್ ಇನಿತ ನಮ್ಮ ಪಟ್ಲ ಫೌಂಡೇಶನ್ದ ಇನಿತ ಕಾರ್ಯಕ್ರಮದತ್ತೆ ಒವೇ ಕಾರ್ಯಕ್ರಮ ಮಾಡಲ ಅವು ಕಲಾವಿದರ್ನ ಸಮಾವೇಶ ಬೇತೆ ಅಕ್ಲಗೆ ಕೊರ್ಪುನ ನಿಟ್ಟಿಡಾಂಡ ಇಂದು ದಾನಿಲ್ನಕಲ್ನವೇ ಸಮಾವೇಶ ಐಟ ಸಭಾ ಕಾರ್ಯಕ್ರಮನೇ ಮೇಯ್ನ್ ನಂಗೆ ಇಂಪಾರ್ಟೆಂಟ್ ದಾನಿಲ್ನಕ್ಲೆ ಖುಷಿ ಮನ್ಪುಡು ಅವ ಮಾತ ಕಲಾವಿದಿರ್ಲ ಕಲಾಭಿಮಾನ ಇಲ್ಲ ಮಾತ ಬಂದುಲ್ಲ ಆಡ 1 ಗಂಟೆ ಕುಡೊಂಜಿ ಸಭಾ ಕಾರ್ಯಕ್ರಮ ಇತ್ತು ನಡೆದವರ ಇಂದು ಒಂಜಿ ಚೂರು ಲೇಟ್ ಬೋಡಂದನ ಐಕೆ ಕಷ್ಟ ಆಪಣ ಇಂಕ್ಲೆಗೆ ಐಕೆ ಬೋಡದ ಮಾತ್ರ ಇಂಕ್ಲು ಒಂಚೂರು ನಮ್ಮಲ್ಲಿ ತನಿಕಲ್ನ ದಾನಿಲ್ನಕ್ಲೆ ಇದು ಆಯ್ತಲ್ನ ಇಂಕ್ಲೆಡ್ದು ಬೇಜಾರಾದಿತ್ತನ ಕ್ಷಮಿಸಲಿ ಇಂಚಿನ ಪುಣ್ಯಾತ್ಮ ದಾನಿಲು ತಿರುತ್ತಿಲ್ಲ ಮಸ್ತು ಜನ ದಾನಿಲ್ನಕ್ಲು ಉಳ್ಳೇರಿ ನಮ್ಮ ಮಂಜುನಾಥ ಭಂಡಾರಲ್ಲಿ ಬೈದೇರಿ MLC ಆರೆಗ್ಲ ವಂದನೆ ಸಲ್ಲಿಸೊಂದು ಎ ಸಿ ಬಂಡಾರ ಉಳ್ಳೇರಿ ಆರೆಗ್ಲ ರಾಜಾರಾಮ್ ಭಟ್ರು ಉಳ್ಳೇರಿ ಬಾಂಬೆಡ್ದಲ್ಲ ಮಸ್ತು ಜನ ಬೈದೇರಿ ನಿಕ್ಲಿಗೆ ಮಾತ್ರೆಗಳ ವಂದಿಸೋದು ಧನ್ಯವಾದ ಸಮರ್ಪಣೆ ರವಿ ಶೆಟ್ಟಿ. ಆದ್ದರಿಂದ ನಾನು ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯಾಗಿ ಎಡನೂರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಮ್ಮ ಪಟ್ಲ ಫೌಂಡೇಶನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ಆಶೀರ್ವಚನವನ್ನು ನೀಡಿದಂಥ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಪ್ರಧಾನ ಅರ್ಚಕರಾದ ಶ್ರೀ ವೆಂಕಟರಮಣ ಹಸ್ರಣ್ಣರು ಇವರ ಪಾದಕ್ಕೂ ನಾನು ಅಡ್ಡಬಿದ್ದು ಇವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ಐಕಳ ಹರೀಶ್ ಶೆಟ್ಟಿ ಇವರಿಗೂ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ಉದ್ಘಾಟಕರಾಗಿ ಆಗಮಿಸಿ ನಮ್ಮ ಈ ಒಂದು ಫೌಂಡೇಶನ್ನ ಉತ್ತರೋತ್ತರ ಅಭಿವೃದ್ಧಿಗೆ ಕಾರಣೀಭೂತರಾದಂಥ ನಮ್ಮ ಗೌರವಾಧ್ಯಕ್ಷರು ಆದಂಥ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಇವರಿಗೂ ಧನ್ಯವಾದವನ್ನು ಅರ್ಪಣೆ ಮಾಡುತ್ತಾ ವೇದಿಕೆಯಲ್ಲಿ ತುಂಬ ಮಂದಿ ಉಪಸ್ಥಿತರಿದ್ದರು. ಇವರೆಲ್ಲರಿಗೂ ಒಂದೇ ಶಬ್ದದಲ್ಲಿ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿದ ಪ್ರಖ್ಯಾತ ವೈದ್ಯರುಗಳಿಗೆ, ಅದೇ ರೀತಿ ಕಲಾ ಗೌರವವನ್ನು ಸ್ವೀಕಾರ ಮಾಡಿದ 6 ಮಂದಿ ಸಾಧಕರಿಗೆ, ವಿಮಾ ಯೋಜನೆಗೆ ಸಹಕರಿಸುತ್ತಿರುವಂಥ ಅಂಚೆ ಇಲಾಖೆಯ ಸಿಬ್ಬಂದಿಯವರಿಗೆ, ಅದೇ ರೀತಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಒಂದೇ ಶಬ್ದದಲ್ಲಿ ಧನ್ಯವಾದನ ಅರ್ಪಣೆ ಮಾಡುತ್ತಾ ಈ ನಮ್ಮ ಮೊದಲನೇ ಹಂತದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.